ಹಾಯ್ ಸಚಿನ್. ಗುಡ್ ಮಾರ್ನಿಂಗ್ ಸಚಿನ್. ಟೀ ಆಯ್ತಾ? ನೀವ್ ಹೇಳಿದ್ರಲ್ಲ ಅದಕ್ಕೆ ಬಂದೆ. ಯಾರು ಇರ್ಲಿಲ್ಲ ಇವತ್ತು ಲೈವ್ ಅಲ್ಲಿ, ಅದಕ್ಕೆ ಕೆಲ್ಸ ಇದೆ, ಕೆಲ್ಸ ಮಾಡ್ತಾ ಮಾಡುವಂತ. ಹಾಯ್ ಭಟ್ರೆ, ಗುಡ್ ಮಾರ್ನಿಂಗ್. ಟೀ ಆಯ್ತಾ? ಬೇಗ ಮುಗಿಸುವಂತ ಬಂದೆ, ಯಾರು ಇರ್ಲಿಲ್ಲ ಇವತ್ತು ಲೈವ್ ಅಲ್ಲಿ, ಅದಕ್ಕೆ ಬಂದೆ ನಾನೇ ಸ್ವಲ್ಪ ಹೊತ್ತು ಮಾಡುವಂತ. ಹಾ, ಹೌದೌದು. ಆಯ್ತು ಹೇಳ್ತಿದ್ದಾರೆ. ಬೇಗ ಮುಗಿಲಿ, ತುಂಬಾ ಇದಾಗ್ತದೆ 5 hours ಕೂತು ಕೂತು. ಫಸ್ಟ್ ಲೈಕ್. ಹೌದು, ಥ್ಯಾಂಕ್ ಯು. ರಾತ್ರಿ ಎಲ್ಲ ಕೆಲವರು ಮಲಗ್ತಾರಲ್ವ ಬೇಗ ಎಲ್ಲ, ನಿನ್ನೆ ಕೂಡ ಲೇಟ್ ಆಯ್ತು. ಕೂತು ಕೂತು ಸಾಕಾಗ್ತದೆ, ಬೇಗ ಒಂದು ಮುಗಿಲಿ ಅಂತ. ಓಕೆ, ನೋ ಥ್ಯಾಂಕ್ಸ್. ಸೆಕೆಂಡ್ ಲೈಕ್, ಥ್ಯಾಂಕ್ ಯು. ಮತ್ತೇನು, ಟೀ ಎಲ್ಲ ಆಯ್ತಾ ನಿಮ್ದು? ಟಿಫಿನ್ ಇಲ್ಲ, ಆಗ್ಲಿಲ್ಲ, ಮಾಡ್ಬೇಕು. ಸ್ಟಾರ್ಟ್ ಆಗೋದು ತಿನ್ಲಿಕ್ಕೆ, ಅಡಿಗೆಗೆ ಎಲ್ಲ. ನಾನ್ ಟೀ ಕುಡಿಯಲ್ಲ, ಈಗ ಸ್ಮೂದಿ ಮಾಡಿ ಕುಡಿಬೇಕು. ಏನು ತಿಂಡಿ ನಿಮ್ಗೆ? ಬಿಜಿಯಾ ಸಚಿನ್, ಡ್ಯೂಟಿ ಇದೆಯಾ? ಸ್ಮೂತಿ, ಹೌದೌದು, ಆನ್ ಇರ್ತೆ. ಓಕೆ ಭಟ್ರೆ, ಓಕೆ. ವಿಚ್ ಇಸ್ ಯುವರ್ ಫೇವರೆಟ್? ಮತ್ತೆ ನಾನು ಇದ್ರಲ್ಲಿ ವಿಡಿಯೋದಲ್ಲಿ ನೋಡಿದೆ ಅಲ್ವಾ, ಬನಾನಾ ಹಾಕಿ ನಟ್ಸ್ ಎಲ್ಲ ಹಾಕಿ, ಅದೇ ವಿಡಿಯೋ ಮಾಡಿದೆ ಅಲ್ವಾ ಅದ್ರದ್ದು. ವಿಡಿಯೋ ಇದೆ ನಂದು, ಜ್ಯೂಸ್ ಮತ್ತೆ ಅದು ಇಟ್ಕೊಂಡದ್ದು ತಮ್ನೆಲ್ ಹಾಕಿದ್ದೇನೆ. ಸಲಾಡ್ ಅಲ್ಲ ಅಲ್ಲ, ನಟ್ಸ್ ಇದ್ದು, ನಟ್ಸ್ ಬನಾನ ಎಲ್ಲ ಹಾಕಿ. ಬೇಗ ಹಸಿವಾಗುದಿಲ್ಲ ಅದನ್ನು ಕುಡಿದ್ರೆ. ನೀವು ಕುಡೀರಿ. ವರ, ಗುಡ್ ಮಾರ್ನಿಂಗ್. ನಿನ್ನೆ ಇರ್ಲಿಲ್ವಾ, ಬೇಗಂಡ ಆಗಿದ್ದ? ನಾನು ನೋಡಿದೆ, ನಂದು ಲೇಟ್ ಆಯ್ತು. ಮತ್ತೆ ಕವಿತಾ ಎಲ್ಲ ಸಪೋರ್ಟ್ ಮಾಡ್ತಿದ್ರು, ಕವಿತಾ ಮತ್ತೆ ಯಾರಿದ್ರು, ಹ್ಮ್ ಸಚಿನ, ಮತ್ತೊಂದು ಯಾರು ಇದ್ರಲ್ವ, ಇವರಿದ್ರು ಮಂಜು ಮತ್ತೆ ಲತೀಶ್ ಎಲ್ಲ ಇದ್ರು. ಅವರು ಸಪೋರ್ಟ್ ಮೆಸೇಜ್ ಮಾಡ್ತಾ ಇದ್ರು, ಅದಕ್ಕೆ ನಾನು ಎಂಡ್ ಮಾಡ್ಲಿಲ್ಲ. ಮತ್ತೆ ಬಂದು ನಿಮ್ಮನ್ನ ನೋಡುವಾಗ ಇರ್ಲಿಲ್ಲ ವರ ನೀವು. ಗುಡ್ ಮಾರ್ನಿಂಗ್ ವರ, ವೆರಿ ಗುಡ್ ಮಾರ್ನಿಂಗ್. ಟೀ ಆಯ್ತಾ ವರ? ಹಾಯ್ ಸಚಿನ್ ಹೇಳ್ತಿದ್ದಾರೆ. ನಿನ್ನೆ ಕೂಡ ನಾನು ಬೇಗ ಹೋದೆ ಅಕ್ಕ, ಹೌದೌದು. ಲೈಕ್ 10. ಅರುಣ್ ಬಂದ್ರು, ಥ್ಯಾಂಕ್ ಯು ಅರುಣ್. ಗುಡ್ ಮಾರ್ನಿಂಗ್ ಅರುಣ್. ಟೀ ಆಯ್ತಾ? ಹೇಗಿದ್ದೀರಿ? ಒಂದು ಐಡಿಯಲ್ಲಿ ನೋಡ್ಲಿಕ್ಕೆ ಉಂಟು ಅರುಣ್, ನೋಡ್ತೇನೆ ಮತ್ತೆ. ಹಾಯ್ ಅರುಣ್ ಬ್ರೋ ಹೇಳ್ತಿದ್ದಾರೆ. ವರ ನಿನ್ನೆ ಲೈವ್ ಇರ್ಲಿಲ್ವಾ? ಬೇಗ ಎಂಡ್ ಮಾಡಿದ್ರ? ನಂದು ಲೇಟ್ ಆಗಿತ್ತಾ? ಬಂದು ನೋಡಿದೆ, ಇರ್ಲಿಲ್ಲ ನೀವು. ಹಾಯ್ ವರಕ್ಕ ಹೇಳ್ತಿದ್ದಾರೆ ಅರುಣ್. ಗುಡ್ ಮಾರ್ನಿಂಗ್ ವರಕ್ಕ, ಟಿಫಿನ್ ಆಯ್ತಾ ಕೇಳ್ತಿದ್ದಾರೆ. ಆಯ್ತು ಅಕ್ಕ, ಓಕೆ. ಲೈವ್ ಇತ್ತ? ಹೌದಾ, ನಾನು ಸ್ವಲ್ಪ ಲೇಟ್ ಆಯ್ತು. ಕವಿತಾ ಮಾತಾಡ್ತಾ ಇದ್ರು, ಮತ್ತೆ ಎಂಡ್ ಮಾಡುದು ಯಾಕೆ ಅಂತ ಮ್ಯೂಟ್ ಅಲ್ಲಿ ಇಟ್ಟೆ. ನಾನ್ ಸ್ವಲ್ಪ ಬೇಗನೆ ಬಂದನೆ ನಿನ್ನೆ, ಅವ್ರು ಸ್ವಲ್ಪ ಬೇಗ ಮಲಗ್ಲಿ ಅಂತ, ನಂಗೆ ಕೂಡ ಲೇಟ್ ಆಗ್ತದಲ್ಲ. ಮತ್ತೆ ಅವರು ಸಪೋರ್ಟ್ ಮಾಡ್ತಾ ಇದ್ರು, ಅದಕ್ಕೆ ನಾನು ಇಟ್ಟು ಬಿಟ್ಟೆ ಅಲ್ಲಿ.
ಥ್ಯಾಂಕ್ ಯು ಅರುಣ್. ಕೆಲವರಿಗೆ ನನ್ನ ಲೈವ್ ಸಿಗಲ್ಲ, ಅಂದ್ರೆ ಬಿಸಿ ಇರ್ತಾರೆ, ಮತ್ತೆ ಬೇಗ ಮಲಗ್ತಾರಲ್ಲ ಕೆಲವರೆಲ್ಲ. ನೈಟ್ ಲೈವ್ ಕೆಲವರಿಗೆ ಸಿಗುದಿಲ್ಲ. ಡೇ ಅಲ್ಲಿ ಸ್ವಲ್ಪ ಬರುವ, ಬೇಗ ಫಿನಿಶ್ ಮಾಡುವ ಅಂತ ಬಂದೆ. ಹೌದು ವರ ಅಕ್ಕ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಅರುಣ್. ಏನ ಟಿಫಿನ್ ವರ? ಗೀ ರೈಸ್ ಮೈ ಫೇವರೆಟ್ ರೈಸ್ ಅಕ್ಕ. ಹೌದಾ, ನಂಗೆ ಕೂಡ ಇಷ್ಟ. ಅದಕ್ಕೆ ಚಿಕನ್ ಗ್ರೇವಿ ಇರ್ಬೇಕು, ಸೂಪರ್ ಆಗ್ತದೆ. ಸಚಿನ್ 5:30ಯಾ? 5:30 ಹೇಳ್ತೀರಾ? ನಾನು ಆಫ್ಟರ್ 6. ಓಕೆ ಅಕ್ಕ ಹೇಳ್ತಿದ್ದಾರೆ. ಆರು ಬಂದ್ರು, ಯಾರು ಇರ್ಲಿಲ್ಲ ಆರು, ಅದಕ್ಕೆ ನಾನು ಬಂದ್ಬಿಟ್ಟೆ. ಗುಡ್ ಮಾರ್ನಿಂಗ್ ಪಾರು, ಟಿಫಿನ್ ಆಯ್ತಾ? ಬೇಗ ಬೇಗ ಫಿನಿಶ್ ಆಗ್ಲಿ ಅಂತ ಬಂದೆ ನಾನು. ಅದು ವರಕ್ಕ, ಹೇಗಿದೆ ನಿಮ್ಮ ಜೀವನ ಚಕ್ರ ಅಂತ ಕೇಳ್ತಿದ್ದಾರೆ ಅರುಣ್. ಹಾಯ್ ಸುಮಿ, ಹಾಯ್ ಬರ ಅರು, ಏನ್ ಟಿಫಿನ್? ಹಾಯ್ ಸಚಿನ್ ಹೇಳ್ತಿದ್ದಾರೆ ಅರು ಅವರು. ಹಾಯ್ ಅರು ಸಿಸ್ ಹೇಳ್ತಿದ್ದಾರೆ ವರ. ಹಾಯ್ ಅರುಣ್ ಬ್ರೋ ಹೇಳ್ತಿದ್ದಾರೆ ಅರು. ಹಾಯ್ ಹ್ಯಾಪಿ ಹೋಮ್ ಗಾರ್ಡನ್ ಬಂದ್ರೆ ಹಾಯ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಟೀ ಆಯ್ತಾ? ಹಾಯ್ ಆಶಾ, ಆಶಾ ಅಲ್ವಾ? ಹಾಯ್ ಆಶಾ. ಹಾಯ್ ಅರುಣ ಅಕ್ಕ, ಅರುಣ ಅಕ್ಕ ಟಿಫಿನ್ ಆಯ್ತಾ ಹೇಳ್ತಿದ್ದಾರೆ. ಇವರೊಬ್ಬರೇ ಅರುಣ ಅಂತ ಕರೀದಲ್ವಾ, ನಾವೆಲ್ಲ ಅರು. ಹಾಯ್ ಆಶಾ ಸಿಸ್ ಹೇಳ್ತಿದ್ದಾರೆ ವರ ಅವರು. ಪವನ್ ಗೌಡ, ಹಾಯ್ ಸುಮೇಖಾ, ಗುಡ್ ಮಾರ್ನಿಂಗ್ ಪವನ್. ಹೇಗಿದ್ದೀರಿ? ಟೀ ಆಯ್ತಾ? ನಿನ್ನೆ ಕೂಡ ಬಂದಿದ್ರಿ. ಏನ್ ಹೇಳಿದ್ರು ಈ ಸುಮಕ್ಕಗೆ? ನಾನ್ ವೆಜ್ ಚಿಂತೆ. ನಾನ್ ವೆಜ್ ಚಿಂತೆ ಅಲ್ಲ, ಇವತ್ತು ನಾಳೆ ವೆಜ್ ಮಾರಾಯ, 2 days. ಹಾಯ್ ಹೇಳ್ತಿದ್ದಾರೆ. ಹಾಯ್. ಓಕೆ ಸುಮಿ, ನೀವು ಮಾಡಿ ಕಂಪ್ಲೀಟ್ ಆಗ್ಲಿ ಹೇಳ್ತಿದ್ದಾರೆ. ಹೌದು, ಬೇಗ ಫಿನಿಶ್ ಮಾಡ್ಬೇಕು. ಹಾಯ್ ಪವನ್ ಬ್ರೋ ಹೇಳ್ತಿದ್ದಾರೆ ಅರು. ಹಾಯ್ ಅರು ಅಕ್ಕ ಹೇಳ್ತಿದ್ದಾರೆ. ಗುಡ್ ಮಾರ್ನಿಂಗ್ ಹೇಳ್ತಿದ್ದಾರೆ ಸಚಿನ್. ಚೆನ್ನಾಗಿದ್ದೆ ಅರು ಬ್ರೋ ಹೇಳ್ತಿದ್ದಾರೆ. ಪವನ್ ಬ್ರೋ ಪ್ಲೀಸ್ ಗಿಫ್ಟ್ ಕೊಡಿ ಹೇಳ್ತಿದ್ದಾರೆ. ಇವತ್ತು ಮೀಟ್ ಆದ್ರ ಪವನ್ ಅನ್ನು ನೀವು? ಹಾಯ್ ಅಕ್ಕ ಹೇಳ್ತಿದ್ದಾರೆ. ಓಕೆ ಅಕ್ಕ ಹೇಳ್ತಿದ್ದಾರೆ ಅರುಣ್. ಹಾಯ್ ಪವನ್ ಬ್ರೋ ಹೇಳ್ತಿದ್ದಾರೆ ವರ ಅವರು. ಸೂಪರ್ ಟೆಂಪಲ್ ಕಾಂಟ್ ಹಿಯರ್ ಎನಿಥಿಂಗ್. ಓಕೆ ಪ್ರೇ ಫಾರ್ ಮೀ ಆಲ್ಸೋ ಆಶಾ. ಓಕೆ ಸಚಿನ್ ಪ್ಲೀಸ್ ಇವತ್ತು ಗಿಫ್ಟ್ ಮಾಡಿ ನಂಗೆ, ಬೇಗ ಕಂಪ್ಲೀಟ್ ಆಗ್ಲಿ ಹೇಳ್ತಿದ್ದಾರೆ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಸೂಪರ್ ಆಗಿದ್ದೀನಿ. ಟೀ ಆಯ್ತಾ ನಿಮ್ದು ಹೇಳ್ತಿದ್ದಾರೆ ಪವನ್. ಥ್ಯಾಂಕ್ ಯು ಅರುಣ್. ಯು ಡೋಂಟ್ ವರಿ ಯಾರು ಅಕ್ಕ, ಗಿಫ್ಟ್ ಕೊಡ್ತೇನೆ. ಹೌದು, ಗಿಫ್ಟ್ ಸಿಗ್ತಾ ಯಾರು, ಗಿಫ್ಟ್ ಬಗ್ಗೆ ಚಿಂತೆ ಮಾಡಬೇಡಿ, ವಾಚ್ ಅವರ್ ಬಗ್ಗೆ ನೋಡಿ, ಗಿಫ್ಟ್ ಸಿಗ್ತದೆ. ಲೈಕ್ ಡನ್. ಥ್ಯಾಂಕ್ ಯು ವರ. ಥ್ಯಾಂಕ್ ಯು ಅರುಣ್. ಫ್ರೆಂಡ್ಸ್ ಪ್ಲೀಸ್, ನಾಳೆ ಇಂದ ಮಾರ್ನಿಂಗ್ 6 to 8 ಸೈಲೆಂಟ್ ಲೈವ್ ಬಿಡ್ತೀನಿ. ಸಪೋರ್ಟ್ ಮಾಡ್ತಿದ್ದಾರೆ ಅರುಣ್, ಸಪೋರ್ಟ್ ಮಾಡ್ತಿದ್ದಾರೆ. ಸಪೋರ್ಟ್ ವರ ಸಪೋರ್ಟ್. ಥ್ಯಾಂಕ್ ಯು ಅರುಣ್. ಸಪೋರ್ಟ್. ಥ್ಯಾಂಕ್ ಯು ಅರು. ಥ್ಯಾಂಕ್ ಯು ವರ ಅಂಡ್ ಅರುಣ್. ವರ ನಿಮ್ದು ಎಷ್ಟು ಟೈಮಿಂಗ್ ಸೈಲೆಂಟ್ ಲೈವ್ ಕೇಳ್ತಿದ್ದಾರೆ. ವರ ನಿಮ್ದು ಎಷ್ಟು ಟೈಮಿಂಗ್ ಸೈಲೆಂಟ್ ಲೈವ್ ಕೇಳ್ತಿದ್ದಾರೆ. ಸಪೋರ್ಟ್ ಮಾಡ್ತಿದ್ದಾರೆ ಅರುಣ್. ಸಪೋರ್ಟ್ ವರ. ಥ್ಯಾಂಕ್ ಯು ಸಪೋರ್ಟ್ ಮೀ ಅಂತೆ. ಸುಮ್ಮನೆ ಪ್ಲೀಸ್ ನಿಮ್ಮ ಕೂಡ ಇದನ್ನು ದುಡ್ಡಿಗೆ ಟ್ರೈ ಮಾಡಿ, ರಿಕ್ವೆಸ್ಟ್. ಎಂತ ಸುಮ್ಮನೆ ಪ್ಲೀಸ್, ನೀವು ನಿಮ್ಮ ಕಡೆ ಇದನ್ನು
ಇಷ್ಟಿಗೆ ಟ್ರೈ ಮಾಡಿ. ಹೌದಾ, ಹೇಗೆ? ನಿನ್ನೆ ಮಲಗ್ಬಿಟ್ಟೆ, ಹೌದಾ? ನೋ ಪ್ರಾಬ್ಲಮ್. ನಿದ್ದೆ ಬಂದಾಗ ಮಲಗ್ಬೇಕಲ್ಲ. ಹಾಗೇನ್ ಪರವಾಗಿಲ್ಲ, ಬಿಸಿ ಇದ್ರೆ ಬರ್ಬೇಕಂತಿಲ್ಲ. ನಿದ್ದೆ ಬಂದಾಗ ಮಲಗ್ಬೇಕು ಹಾಗೇನಿಲ್ಲ. ಫ್ರೀ ಯಾರು ಇರ್ತೀರಾ ಬನ್ನಿ, ಸಪೋರ್ಟ್ ಮಾಡ್ಲಿಕ್ಕೆ ಆಗೋದಾದ್ರೆ ಮಾತ್ರ ಬನ್ನಿ. ಎಲ್ಲ ಕಷ್ಟ ಪಟ್ಕೊಂಡು ಸಪೋರ್ಟ್ ಮಾಡ್ಬೇಕಂತಿಲ್ಲ. ಅವರಕ್ಕ ಆನ್ ಡ್ಯೂಟಿ ಹೇಳ್ತಿದ್ದಾರೆ. ಹೌದಾ ಸಚಿನ್? ಓಕೆ, ಥ್ಯಾಂಕ್ ಯು ಅರುಣ್. ಆನ್ ಬ್ರೋ, ಪ್ಲೀಸ್ ಕನೆಕ್ಟ್ ಆಗಿ ಹೇಳ್ತಿದ್ದಾರೆ. ಇದೊಂದು ಬದುಕಿ ವೈದ್ಯದೊಂದು ಬದುಕಿ ಅಲ್ವಾ? ಹೇ ಸಚಿನ್ ಸುಮ್ನಿರೇ ಹೇಳ್ತಿದ್ದಾರೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಸಚಿನ್, ಇದು ಯಾರ್ದು ಸಚಿನ್ ಲಿಂಕ್? ಅವರ ಫುಲ್ ಸಪೋರ್ಟ್ ಬೇಕು ನನ್ಗೆ, ಓಕೆನಾ? ಅವರ ಫುಲ್ ಸಪೋರ್ಟ್ ಬೇಕು ಹೇಳ್ತಿದ್ದಾರೆ. ಅರುಣ್ ಸಪೋರ್ಟ್ ಮಾಡ್ತಿದ್ದಾರೆ, ಥ್ಯಾಂಕ್ ಯು. ಅವರಕ್ಕ ಹೇಳ್ತಿದ್ದಾರೆ. ಓಕೆ, ಅವರಕ್ಕ ಹೇಳ್ತಿದ್ದಾರೆ. ಎಷ್ಟು ಹೇಳಿದನು? 6 to 8 ಹೇಳಿದ ಅವರು ಟೈಮಿಂಗ್. ಎಷ್ಟು ಹೇಳಿದ್ದು ನೀವು? ನಾನು ಹೇಳುದು ಎಷ್ಟು ಗಂಟೆಗೆ, ನೀವು ಮಾಡುದು ಎಷ್ಟು ಗಂಟೆಗೆ ನೋಡ್ತೀನಿ. ಅರುಣ್ ಬ್ರೋ, ಪ್ಲೀಸ್ ನಿಮ್ ಕಡೆ ಏನಾದ್ರು ಎಕ್ಸ್ಟ್ರಾ ಗಿಫ್ಟ್ ಸಪೋರ್ಟ್ ಮಾಡಿ ಹೇಳ್ತಿದ್ದಾರೆ. ಓಕೆ, ಅವರು ಅಕ್ಕ ಹೇಳ್ತಿದ್ದಾರೆ. ಓ ಧನುಷ್, ಗುಡ್ ಮಾರ್ನಿಂಗ್. ಎಂಚಲ್ಲಾರು ಚಾಂಡೆ ಎಲ್ರಿಗೂ ಬ್ಲೂ ಇದೆ ನೋಡಿ ಇವತ್ತು. ಎಲ್ರು ಹಿಡ್ಕೊಂಡು ಹೋಗಿದ್ದೀರಿ ನೆನ್ನೆ ಬ್ಲೂ. ಹಾಯ್ ಹ್ಞೂ ಅಕ್ಕ, ಕೊಡ್ತೀನಿ ಅಕ್ಕ. ರೈತ ಬಂದ್ರು. ಹಾಯ್, ಹೇಗಿದ್ದೀರಿ? ಗುಡ್ ಮಾರ್ನಿಂಗ್. ಟೀ ಆಯ್ತಾ? ಹಾಯ್ ಧನುಷ್ ಬ್ರೋ ಹೇಳ್ತಿದ್ದಾರೆ ಇವರ. ಓಕೆ, ಅರುಣ್ ಬ್ರೋ ಹೇಳ್ತಿದ್ದಾರೆ. ನಗ್ತಿದ್ದಾರೆ. ಏನಾಯ್ತು? ಏನ್ ಬೆಳಿಗ್ಗೆ ಬಂದಿರಾ ದುಬೈ? ನೀವು ಬರೋ ಲೇಟ್ ಉಂಟಲ್ವಾ? ನಾಗು ಯಾರು ಇರ್ಲಿಲ್ಲ. ನಿಮ್ಮ ಟೈಮಿಗೆ ಎಂಡ್ ಮಾಡ್ತೀನಿ, ಡೋಂಟ್ ವರಿ ನಾಗು. ಹಾಯ್ ರೈತ ಬಂದು ಹೇಳ್ತಿದ್ದಾರೆ. ಆಂಡು ಹೇಳ್ತಿದ್ದಾರೆ. ಓಕೆ, ಬೆಳಗಿನ ಶುಭೋದಯಗಳು ಸುಮಿ ಸಿಸ್ಟರ್, ನಿಮ್ಗೂ ಕೂಡ. ಸುಮಿ, ನಿಮ್ದು ಸ್ಟೋರೇಜ್ ಎಂಡ್ ಮಾಡ್ತೀರಾ ಅಂತ? ಸ್ಟೋರೇಜಾ ನಿಮ್ದು? ಸ್ಟೋರೇಜ್ ಅರ್ಥ ಆಗ್ಲಿಲ್ಲ. ಯಾರು ಸ್ಟೋರೇಜಾ? ವರಕ್ಕ ಹಾಯ್ ಹೇಳ್ತಿದ್ದಾರೆ. ಧನುಷ್ ಅವರು ನಾಗು ಹಾಯ್ ಹೇಳ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ. ಅವರು ನಾಗು ಅಕ್ಕನ ಮಾತಾಡಲ್ಲ ಇವತ್ತು, ಮೌನ ವ್ರತ. ಗುಡ್ ಗುಡ್, ಒಂದ್ ಲೆಕ್ಕದಲ್ಲಿ ಒಳ್ಳೇದದು, ಗೊತ್ತುಂಟಾ? ಏನು ಪ್ರಾಬ್ಲಮ್ ಬರಲ್ಲ. ಬೆಳಗಿನ ಶುಭೋದಯಗಳು ಅವರು ಹೇಳ್ತಿದ್ದಾರೆ. ವರ ಅಕ್ಕ, ಕಾಫಿ ಆಯ್ತಾ ಕೇಳ್ತಿದ್ದಾರೆ. ಹ್ಯಾಪಿ ಗಾರ್ಡನ್, ಹ್ಯಾವ್ ಯು ಯು ಹ್ಯಾವ್ ಸುಮಾ ಸೆಕೆಂಡ್ ID ಸಪೋರ್ಟಿಂಗ್ ID, ಲೆಟ್ ಮಿ ನೋ. ನಂದಾ? ಎಸ್, ಐ ಹ್ಯಾವ್ ಸೆಕೆಂಡ್ ID. ಡ್ಯೂಟಿ ಟೈಮ್ ಆಯ್ತು, ರಾತ್ರಿ ಸಿಗ್ತೀನಿ. ಓಕೆ ಓಕೆ ಪವನ್, ಕ್ಯಾರಿ ಆನ್. ಬೆಳಗಿನ ಶುಭೋದಯಗಳು ಆಶಾ ಸಿಸ್ಟರ್. ಬಾಯ್ ಬಾಯ್ ಹೇಳ್ತಾರೆ. ಬಾಯ್ ಬಾಯ್, ಥ್ಯಾಂಕ್ ಯು ಪವನ್. ರಾಜಹುಲಿ ಕಿಂಗ್, ಇದೇ ಗುರು ಬ್ರಹ್ಮ ಇಂದ ಕೊಡ್ತೀನಿ ಅಕ್ಕ ಹೇಳ್ತಿದ್ದಾರೆ. ನಾಗು ಅಕ್ಕ, ಇವತ್ತ ಟುಗೆದರ್ ಲೈವ್ ನಾ ನಿಮ್ದು ಹೇಳ್ತಿದ್ದಾರೆ. ಹೌದೌದು, ಟುಗೆದರ್ ಭುವಿ ಬಂದ್ರ? ಭುವಿ ಗುಡ್ ಮಾರ್ನಿಂಗ್. ಟುಗೆದರ್ ಮಾಡ್ತಾರಲ್ವಾ, ಬರ್ತೀರಾ ಭುವಿ? ನಂಗು ಬನ್ನಿ ಮಾತಾಡಿ. ಅವರ ಲಿಂಕ್ ಹಾಕಿದ್ದಾರೆ, ಬನ್ನಿ ಬನ್ನಿ, ಪರವಾಗಿಲ್ಲ, ನನ್ಗೇನ್ ತೊಂದ್ರೆ ಇಲ್ಲ ಹೇಳ್ತಿದ್ದಾರೆ ನಾಗು ಅವರು. ನಿಮ್ದು ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗೋದು? ಸ್ವಲ್ಪ ಲೇಟ್ ಉಂಟಲ್ವ ನಾಗು? ಹಾಯ್ ನಾಗು ಅಕ್ಕ ಹೇಳ್ತಿದ್ದಾರೆ. ಹಾಗೆ ಇನ್ನೊಂದು ಫೋನ್ ಉಂಟು, ಆನ್ ಇರ್ತೇನೆ. ಇಲ್ಲ ಭುವಿ, ಟುಗೆದರ್ ಮಾಡಲ್ಲ. ನೀವೇನ್ ಜಾಯ್ನ್ ಆಗಲ್ಲ ಅಲ್ವಾ? ಟುಗೆದರ್ ಇರ್ತದಲ್ಲ ನಾಗು ನಿಮ್ದು. ಮೊನ್ನೆ ನಾನ್ ಬಂದಿದ್ದೆ. ಟುಗೆದರ್ ಮಾಡಿ, ಯಾರಾದ್ರೂ ಬರ್ತಾರಲ್ವಾ? ಕೆಲ್ಸಲ್ಲಿ ಈಗ ಎಂತ ಆಗ್ತದೆ ಗೊತ್ತುಂಟಾ? ಮೆಸೇಜ್ ಕೂಡ ಬ್ಲಾಂಕ್ ಆಗ್ತದೆ. ನಿನ್ನೆ ಯಾರದ್ದಾಯ್ತು, ಮೊನ್ನೆ ನಂದು 2 ದಿನ ಆಗಿದೆ. ಆವಾಗ ನಿಮ್ಗೆ ಬೇಕಾಗ್ತದೆ ಟುಗೆದರ್ ಲೈವ್ ಮೆಸೇಜ್ ಓದ್ಲಿಕ್ಕೆ ಯಾರಾದ್ರೂ.
ಟುಗೆದರೇ ಮಾಡುವಾಗ. ಮೌನ ವ್ರತದಲ್ಲಿದ್ದಾರೆ ಸಚಿನ್. ಬೆಳಗಿನ ಶುಭೋದಯಗಳು. ಭುವಿ ತಿಂಡಿ ಆಯ್ತಾ ಕೇಳ್ತಿದ್ದಾರೆ. 10 ನಿಮಿಷ ಮಾತಾಡ್ಬೇಕಿತ್ತು, ಅದಕ್ಕೆ ಕೇಳ್ದೆ. ನಾವು ಕೇಳ್ತಿದ್ದಾರೆ. ಹೌದಾ ಭುವಿ, ಇಲ್ಲಿ ಬಂದು ಮಾತಾಡಿ, ಇದ್ದಾರಲ್ವಾ. ಕಾಫಿ ಟೀ ಕುಡಿಯಲ್ಲ ಧನೇಶ್ ಬ್ರೋ, ನಿಮ್ದು ಆಯ್ತಾ ಕೇಳ್ತಿದ್ದಾರೆ. ಭುವಿ ಅಂತ ಕೇಳ್ತಿದ್ದಾರೆ. ಹಲೋ ಟಿಫಿನ್ ವರು ಸಿಸ್ಟರ್ ಕೇಳ್ತಿದ್ದಾರೆ. ಲಿಂಕ್ ಹಾಕಿದ್ದಾರೆ. ಅವರು ಲಿಂಕ್ ಹಾಕಿದ್ದಾರೆ, ಜಾಯಿನ್ ಆಗಿ ಯಾರಾದ್ರು. ಪ್ರೆಸ್ ಆಗ್ತಿಲ್ಲ ಲಿಂಕ್ ಯಾರು. ನಿಮಿಷ, ಕೆಲವು ಸಲ ಯಾಕೆ ಪ್ರೆಸ್ಸೇ ಆಗುದಿಲ್ಲ. ಪ್ರಾಬ್ಲಮ್ ಇದೆ, ಪಿನ್ ಮಾಡುವಂತ ಪ್ರೆಸ್ಸೇ ಆಗ್ತಿಲ್ಲ. ಹಾಗಿದೆ ನಿಮ್ದು. ನಾಗು ಕೇಳ್ತಿದ್ದಾರೆ ಭುವಿಯವರು. ಮೌನ ವ್ರತದಲ್ಲಿ ಮಾತಾಡ್ಬೇಡಿ ಅಂತ ಹೇಳ್ತಿದ್ದಾರೆ. ಭುವಿ ಟಿಫಿನ್ ಆಯ್ತಾ ನಿಮ್ದು ಹೇಳ್ತಿದ್ದಾರೆ ಯಾರು ಅವರು. ಸ್ಯಾಡ್ ಅಲ್ಲಿ ಇದ್ದಾರೆ ಭುವಿ. ಏನೇ ಭುವಿ, ಏನಾಯ್ತು. ನಾನ್ ಬರ್ತೀನಿ ನಾಗು ನಿಮ್ಗೆ ಹೇಳ್ತಿದ್ದಾರೆ. ಟಿಫಿನ್ ಆಯ್ತಾ ಭುವಿ ಸಿಸ್, ನಿಮ್ದು ಆಯ್ತಾ ಹೇಳ್ತಿದ್ದಾರೆ. ಯಾಕೆ ಸಚಿನ್ ಇವತ್ತು ಶುಕ್ರವಾರ ಮೌನ ವ್ರತ ಮಾಡಕ್ಕೆ. ಇವತ್ತು ಹೆಣ್ಣು ಮಂಗಳವಾರ ಹೇಳ್ತಿದ್ದಾರೆ. ಯಾಕೆ ಸಚಿನ್ ಇವತ್ತು ಶುಕ್ರವಾರ ನಾನ್ ಮೌನ ವ್ರತ ಮಾಡಕ್ಕೆ ಹೆಣ್ಣು ಮಕ್ಕಳ ವಾರ ಹೇಳ್ತಿದ್ದಾರೆ. ಆಗಿದೆ ವರ ಸಿಸ್ಟರ್ ಹೇಳ್ತಿದ್ದಾರೆ ಭುವಿ. ಇವ್ರು ಬಂದ್ರು ನೋಡಿ, ನಮ್ಮ ಅರುಣ್ ಬೇರೆ ಐಡಿಯಿಂದ. ಹಾಯ್ ಅಕ್ಕ ಅಂತ. ಭುವಿ ಅಕ್ಕ ಹಾಯ್ ಟಿಫಿನ್ ಬಿಟ್ರಾ ಮಾತಾಡಿದ್ರು ಸಚಿನ್. ನಾಗು ಅಕ್ಕ ಅಂತ ನಗ್ತಾ ಇದ್ದಾರೆ. ಹಾಯ್ ರಾಜಹುಲಿ ಬ್ರೋ ಹೇಳ್ತಿದ್ದಾರೆ. ಅದು ಅರುಣ್ ಹಾಯ್ ರಾಜಹುಲಿ ಬ್ರೋ ಹೇಳ್ತಿದ್ದಾರೆ. ಅಡಿಗೆ ನಿಮ್ದು ಸಚಿನ್ ಹೇಳ್ತಿದ್ದಾರೆ. ಭುವಿ ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಹ್ಯಾಪಿ ಗಾರ್ಡನ್ ಆಶಾ ಅವರು ಇಲ್ಲ ಅಕ್ಕ ಹೇಳ್ತಿದ್ದಾರೆ. ಲೈಕ್ ಡನ್, ಥ್ಯಾಂಕ್ ಯು ಭುವಿ. ಆರದ್ದು ನಾನು ಪ್ರೆಸ್ ಮಾಡ್ತಾ ಇರೋದು. ಬಂತೀಗ. ಆಯ್ತಲ್ಲ ಅರು ನೋಡಿ. ಎಲ್ಲಿ ಹೋಯ್ತು. ಏನ್ ತಿಂಡಿ ಅರು ವರ ಭುವಿ ಸಿಸ್ಟರ್ ಹೇಳ್ತಿದ್ದಾರೆ. ಮೌನ ವ್ರತ. ಎಸ್ ಸಚಿನ್ ಹೇಳ್ತಿದ್ದಾರೆ. ನಾಗು ಪಲಾವ್ ಟಿಫಿನ್ ನಿಮ್ದು ಹೇಳ್ತಿದ್ದಾರೆ. ನಾರ್ಮಲ್ ದೋಸೆ, ಈರುಳ್ಳಿ ದೋಸೆ, ಪಲಾವ್ ಟಿಫಿನ್ ಇವತ್ತು. ನಾಗು ಅಕ್ಕ ಹೇಳ್ತಿದ್ದಾರೆ. ಅಷ್ಟೆಲ್ಲ ನಾರ್ಮಲ್ ದೋಸೆ, ಈರುಳ್ಳಿ ದೋಸೆ, ಪಲಾವ್ ಅಷ್ಟೆಲ್ಲ ಮಾಡಿದ್ದೀರ. ನಮ್ಮ ಮನೆಯಲ್ಲಿ ಪಲಾವ್. ಅವರು ಹೇಳ್ತಿದ್ದಾರೆ. ಸುಮ್ನೆ ಭುವಿ ಅಕ್ಕ ಹೇಳ್ತಿದ್ದಾರೆ. ಹಾಯ್ ಅಕ್ಕ ಹೇಳ್ತಿದ್ದಾರೆ. ಇದ್ಯಾರು ಗುರುಬ್ರಹ್ಮ. ಇದು ಕೂಡ ನೀವೇ ಅಲ್ವಾ ಅರುಣ್. ಹಾಯ್ ಆಶಾ ಸಿಸ್ ಹೇಳ್ತಿದ್ದಾರೆ. ವರ ಅವರು ನಿಮ್ಮ ಮನೆಯಲ್ಲಿ ಪಲಾವ್ ಹೇಳ್ತಿದ್ದಾರೆ. ನಮ್ಮ ಮನೆಯಲ್ಲಿ ಪಲಾವ್ ಹೇಳ್ತಿದ್ದಾರೆ. ನಾನೇ ಹೇಳಿದ್ದು ಸುಮ್ನೆ ಇರಿ ಅಂತ ಹೇಳಿದ್ದು ಭುವಿ ಸಚಿನ್ಗೆ ಹೇಳ್ತಾರೆ. ಹೌದಾ. ಪಾಪ, ಅದಕ್ಕೆ ಮೌನ ವ್ರತದಲ್ಲೇ ಹೋಗಿಬಿಟ್ರು ಅವರು. ಓಕೆ ಸಚಿನ್ ಮಾಡು ಹೇಳ್ತಿದ್ದಾರೆ. ಯಾರು ಅಕ್ಕ ಮಾತಾಡ್ಬೇಡಿ ಅಂದ್ರು. ಅದಕ್ಕ ಸಿಟ್ಟು ಸಚಿನ್ಗೆ. ಯಾರಿದ್ದು ಅದು. ಅರುಣ್ ನಾಗು. ಅರುಣ್ ಅಕ್ಕ ಎಲ್ಲ ಐಡಿಯಿಂದ ಕೊಡ್ತೀನಿ ಅಕ್ಕ ಹೇಳ್ತಿದ್ದಾರೆ. ಗುಡ್ ಅರುಣ್. ಬಾಯ್. ಥ್ಯಾಂಕ್ ಯು ಆಶಾ, ಥ್ಯಾಂಕ್ ಯು ಸೋ ಮಚ್. ಸೌಂಡ್ ಕೇಳಲ್ಲ. ಡೋಂಟ್ ಬಿ ಕ್ರೈ ಅಂತೆ. ನೋ. ಹಾಯ್ ಎಲ್ರಿಗೂ ಥ್ಯಾಂಕ್ ಯು ಆಶಾ. ಸಪೋರ್ಟ್ ಅರುಣ್ ಸಪೋರ್ಟ್. ಹಾಯ್ ನಾಗು ಅಕ್ಕ ಹೇಳ್ತಿದ್ದಾರೆ. ಬಂತು ಸಪೋರ್ಟ್ ನಾಗೋದ್ದು. ಟುಗೆದರ್ ಲೈವ್ ನಾಗು ಅಕ್ಕ ಹೇಳ್ತಿದ್ದಾರೆ. ನಂಗೆ ಬರಲ್ವಾ ಭುವಿ. ಅವರದ್ದು ಯಾಕೆ ಕೇಳ್ತಿದ್ದೀರಿ. ಆಶಾಶಿಸ್ ಬ್ರೇಕ್ಫಾಸ್ಟ್ ಆಯ್ತಾ ಕೇಳ್ತಿದ್ದಾರೆ. ತುಂಬಾ ಥ್ಯಾಂಕ್ಸ್ ಅರುಣ್ ಬ್ರೋ ಹೇಳ್ತಿದ್ದಾರೆ. ಯಪ್ಪೋ ಈಗ ಲೈವ್ ನಂಗೆ ಹೇಳೇ ಇಲ್ಲ. ಇದು ಮೋಸ ಸುಮಿ ಡಾರ್ಲಿಂಗ್. ಎಲ್ಲಿ ಹೇಳಿ ಅಮ್ಮ, ಎಲ್ಲಿ ಹೇಳಿ. ಯಾರು ಇರ್ಲಿಲ್ಲ, ಅದಕ್ಕೆ ಬಂದ್ಬಿಟ್ಟೆ ನಾನು. ಸಾರಿ ಅಮ್ಮು. ಗುಡ್ ಮಾರ್ನಿಂಗ್. ಟಿಫಿನ್ ಆಯ್ತಾ ಅಮ್ಮು, ಏನ್ ತಿಂದ್ರಿ. ಅಶ್ವತ್ಥಮ್ಮ ಸೂಪರ್ ಹೇಳ್ತಿದ್ದಾರೆ. ವರ ಸಿಸ್ಟರ್ ಹೇಳ್ತಿದ್ದಾರೆ ಭುವಿ. ನಿಮ್ಮ ಹರಿ ಎಲ್ಲಿರುವನು. ಹಾಯ್ ಯಾರು ಸಿಸ್ ಹೇಳ್ತಿದ್ದಾರೆ.
ಬ್ಯೂಟಿ ಕ್ವೀನ್ ಬಂದ್ರು ನೋಡಿ ಅಮ್ಮ. ಹಾಯ್ ಅಮ್ಮ ಹೇಳ್ತಿದ್ದಾರೆ ಭೂಮಿಯವರು. ಹಾಯ್ ವರಾರ್ಸಿಸ್ ಹೇಳ್ತೇವೆ. ಈಗ ನೀವು ನೈಟ್ ಹಾಡಲ್ಲ, ಅದಕ್ಕೆ ಡೇ ಅಲ್ಲಿ ಬಂದು ಹಾಡ್ಲಿ ಅಂತ. ಓಕೆನಾ ಅಮ್ಮ? ಗುರುಬ್ರಹ್ಮ ಗುರು ಪ್ಲೀಸ್ ಕೊಡಿ ಹೇಳ್ತಿದ್ದಾರೆ. ಅದು ಅರುಣ್ ಅವರ. ಹಾಯ್ ಭೂವಿಸಿಸ್ ಹೇಳ್ತಿದ್ದಾರೆ ಅಮ್ಮು ಅವರು. ಹೂ ಅಕ್ಕ ಹೇಳ್ತಿದ್ದಾರೆ ಅರುಣ್ ಅವರು. ಹಾಯ್ ಸಚಿನ್ ಬ್ರೋ ಹೇಳ್ತಿದ್ದಾರೆ ಅಮ್ಮು. ಟಿಫಿನ್ ಅಮ್ಮು ಹೇಳ್ತಿದ್ದಾರೆ. ಮೌನ ವ್ರತದಲ್ಲಿದ್ದಾರೆ ಬಟ್ ಹಾಯ್ ಟಿಫಿನ್ ಆಯ್ತಾ ನಿಮ್ದು ಹೇಳ್ತಿದ್ದಾರೆ. ನೀವು ಜಾಯಿನ್ ಆಗ್ತೀರಾ ಭೂವಿ? ಟುಗೆದರ್ ಮಾಡ್ತೀನಿ ಹೇಳ್ತಿದ್ದಾರೆ. ಟಿಪಿ ಸೂಪರ್ ಅಮ್ಮ ಹೇಳ್ತಿದ್ದಾರೆ. ಎಸ್ ಎಸ್. ಹ್ಞೂ ಅಕ್ಕ ಹೇಳ್ತಿದ್ದಾರೆ ಅರುಣ್. ಹಾಯ್ ಅಮ್ಮು ಸಿಸ್ ಹೇಳ್ತಿದ್ದಾರೆ. ಆಯ್ತು ಹೇಳ್ತಿದ್ದಾರೆ ಭಟ್ರು. ಅಮ್ಮಕ್ಕ ಮೌನ ಇವತ್ತು. ಹಾಯ್ ನಾಗು ಸಿಸ್ ಹೇಳ್ತಿದ್ದಾರೆ. ಹಾಯ್ ಭಟ್ರು ಹೇಳ್ತಿದ್ದಾರೆ. ನಾ 10 ಮಿನಿಟ್ಸ್ ಅಷ್ಟೇ ಜಾಯಿನ್ ಆಗ್ತೀನಿ. ನಾಗು ಅಕ್ಕ ಹೇಳ್ತಿದ್ದಾರೆ. ಬ್ಲೂ ಕೊಡಿ ಅಕ್ಕ. ಓ ನಮ್ಮ ಅರುಣ್ಗೆ ಹೆದರಿಕೆ ನೋಡಿ. ಹಾಯ್ ಅಮ್ಮು ಗುಡ್ ಮಾರ್ನಿಂಗ್ ಹೇಳ್ತಿದ್ದಾರೆ. ಯಾಕೆ ಸಚಿನ್ ಬ್ರೋ ಹೇಳ್ತಿದ್ದಾರೆ. ಸಪೋರ್ಟ್. ಥ್ಯಾಂಕ್ ಯು ಭಟ್ರೆ. ನಮಸ್ತೆ ಭಟ್ರೆ ಹೇಳ್ತಿದ್ದಾರೆ. ನಾಗು ಆರೋಗ್ಯ ಆಜ್ಞೆ ಇದು. ಆರೋಗ್ಯ ಆಜ್ಞೆ ಅದು ಹೇಳ್ತಿದ್ದಾರೆ. ಪ್ಲೀಸ್ ಎಕ್ಸ್ಟ್ರಾ ಗಿಫ್ಟ್ ಇದ್ರೆ ಕೊಡಿ ಎಲ್ರು ಪ್ಲೀಸ್, ನಿಮಗೆ ಪುಣ್ಯ ಬರುತ್ತೆ ಹೇಳ್ತಿದ್ದಾರೆ. ಮೇಲೆ ಲಿಂಕ್ ಇದೆ, ಜಾಯಿನ್ ಆಗಿ. ಸಪೋರ್ಟ್ ಮಾಡ್ತಿದ್ದಾರೆ ಭಟ್ರು ಅವರು. ಥ್ಯಾಂಕ್ ಯು ಭಟ್ರೆ. ನಾಗು ಸಪೋರ್ಟ್. ಅಶ್ವತ್ಥಮ್ ಭಟ್ರ ಸಪೋರ್ಟ್. ಶುಕ್ರವಾರ ಆಶೀರ್ವಾದ ಮಾಡ್ತಾ ಇದ್ದೀರಾ ಕೇಳ್ತಿದ್ದಾರೆ. ಯಾರು ಅಕ್ಕ? ಯಾಕೆ ಅಕ್ಕ ಹೇಳ್ತಿದ್ದಾರೆ. ಮಾತಾಡಲ್ಲ ಅಂತ ಮಾತಾಡಿದ್ದೀರಾ ಸಚಿನ್ ಹೇಳ್ತಿದ್ದಾರೆ. ಜಪದಲ್ಲಿದ್ದಾರೆ ಸಚಿನ್. ಸಪೋರ್ಟ್ ಮಾಡ್ತಿದ್ದಾರೆ ಭಟ್ರು. ನಾಗು ಸಪೋರ್ಟ್. ಸಚಿನ್ ಎಂತದು ಲೈಕ್ ಡನ್ ಮಾಡಿದ್ರಾ? ಥ್ಯಾಂಕ್ ಯು ನಾಗು ಭಟ್ರೆ. ಅಮ್ಮು ಜಪ ಮಾಡ್ತಿದ್ದಾರೆ ಸಚಿನ್. ಅಮ್ಮು ಸಪೋರ್ಟ್. ಯಾಕೆ ಸಾರಿ ಸುಮಿ, ನಿಮ್ಮ ಚಾನಲ್ ನಿಮ್ಮ ಇಷ್ಟ. ಹೌದಲ್ಲ, ಅಲ್ಲ ನೀವು ಬರುವಾಗ ನಿಮ್ಗೂ ಸಪೋರ್ಟ್ ಮಾಡ್ಬೇಕಲ್ಲ. ನೀವು ಸ್ವಲ್ಪ ಲೇಟ್ ಉಂಟಲ್ಲ, ಆಗ ಎಂಡ್ ಮಾಡ್ತೀನಿ. ಸಪೋರ್ಟ್. ಥ್ಯಾಂಕ್ ಯು. ಸಂಜೆ ಬರ್ತೀರಲ್ಲ ಹಾಗಾಗಿ ಕೇಳಿದ್ದು ಅಷ್ಟೇ. ಓಕೆ ನಾಗು ಸಪೋರ್ಟ್. ಅರುಣ್ ಬ್ರೋ, ನನಗೆ ಇನ್ನು ತುಂಬಾ ಗಿಫ್ಟ್ ಬೇಕು. ನನಗೆ ಗಿಫ್ಟ್ ಆಗ್ತಿಲ್ಲ ಅದಕ್ಕೆ ಹೇಳ್ತಿದ್ದಾರೆ. ಸಪೋರ್ಟ್. ಹ್ಞೂ ಅಕ್ಕ ಹೇಳ್ತಿದ್ದಾರೆ ಅರುಣ್ ಅವರು. ಮಮತಾ ಸಪೋರ್ಟ್. ಅಮ್ಮ ಬನ್ನಿ ಹಾಡಿ, ಎಷ್ಟು ದಿನ ಆಯ್ತು. ಎಲ್ರ ಮೇಲೆ ಇರುವ ಲಿಂಕಿಗೆ ಗಿಫ್ಟ್ ಕೊಡಿ ಹೇಳ್ತಿದ್ದಾರೆ. ನೈಟ್ ಅಮ್ಮುದ್ ಹಾಕ್ತೀನಿ ಅಂತ. ಎಲ್ಲರ ಮೇಲೆ ಇರುವ ಲಿಂಕಿಗೆ ಗಿಫ್ಟ್ ಕೊಡಿ. ಅಮ್ಮ ಸಪೋರ್ಟ್. ಭಟ್ರು ಸಪೋರ್ಟ್. ಅರುಣ್ ಸಪೋರ್ಟ್. ಮಮತಾ ಸಪೋರ್ಟ್. ಟಿಫಿನ್ ಅರುಣ್ ಗುಡ್ ಮಾರ್ನಿಂಗ್ ಹೇಳ್ತಿದ್ದಾರೆ. ನಾಗು ಅಮ್ಮ ಸಪೋರ್ಟ್. ಕೂತಿದ್ದಾರೆ ಜಪಕ್ಕೆ. ಸಚಿನ್ ಗುಡ್ ನೈಟ್. ಇದ್ಯಾರು ಮುಂದೆ. ಗುಡ್ ಮಾರ್ನಿಂಗ್. ಏನ್ ಕೊಡ್ತೀರಿ ಇವತ್ತು? ಟಿಫಿನ್ ಆಯ್ತಾ? ಥ್ಯಾಂಕ್ ಯು ಅಮ್ಮು ಹೇಳ್ತಿದ್ದಾರೆ. ಸಪೋರ್ಟ್ ಭಟ್ರು. ಥ್ಯಾಂಕ್ ಯು ಅಮ್ಮ ಸಪೋರ್ಟ್. ಇರುವ ಐಡಿಗಳೆಲ್ಲ ನಿಮ್ಮ ಲೈವ್ ಅಲ್ಲಿ ಸುಮಿ. ಹೌದಾ? ಸಪೋರ್ಟ್. ಥ್ಯಾಂಕ್ ಯು. ನಗ್ತಿದ್ದಾರೆ. ಓಕೆ ಬಾಯ್, ಬರ್ತೀನಿ. ಓಕೆ ಸಚಿನ್, ಮಾತಾಡಿದ್ರಲ್ವಾ ಅಷ್ಟೇ ಸಾಕು. ಥ್ಯಾಂಕ್ ಯು ಸೋ ಮಚ್ ಸಚಿನ್. ಓಕೆ ಬಾಯ್ ಸಚಿನ್ ಹೇಳ್ತಿದ್ದಾರೆ. ಸಪೋರ್ಟ್ ಮಾಡ್ತಿದ್ದಾರೆ. ಅಮ್ಮು ಡಾರ್ಲಿಂಗ್ ಕಮ್ ಟು ದುಬೈ. ಸ್ಮೂದಿ ಕುಡಿಯುವ ಬನ್ನಿ. ಕೆಲ್ಸ ಎಲ್ಲ ಆಯ್ತಾ ಅಮ್ಮ? DP ನೀವೇನಾ ಅಮ್ಮು? ಸುಂದರಿ ನೀವು? ಎಸ್ ಅಮ್ಮು, ಸೋ ಸ್ವೀಟ್, ವೆರಿ ಬ್ಯೂಟಿ ಅಮ್ಮ. ಹಾಯ್ ನಾಗು ಸಿಸ್. ನಾನೇ ಅದು ಹೇಳ್ತಿದ್ದಾರೆ. ಸತ್ಯ ಅಲ್ವಾ? ಹೀರೋಯಿನ್ ಅಲ್ಲಲ್ಲ? ನಾಗು ಸಪೋರ್ಟ್ ಮಾಡ್ತಿದ್ದಾರೆ. ಸುಮಿ ಸ್ವಲ್ಪ ಕೆಲ್ಸ ಅಮ್ಮ. ಆಯ್ತು ಆರು. ಎಲ್ಲಾ ಹೋದ್ರು. ಕೆಲ್ಸ ಇರ್ತದಲ್ಲ, ನಾನ್ ಜಸ್ಟ್ ಬಂದೆ. ಎಲ್ರಿಗೂ ಕೆಲ್ಸ ಇರ್ತದೆ. ಅಮ್ಮ ಕೆಲ್ಸ ಇಲ್ವಮ್ಮ? ನಾನು ತಿನ್ಲಿಲ್ಲ ನೋಡಿ. ಕೆಲ್ಸ ಅಲ್ಲೇ ಬಿಟ್ಟು ಸೈಲೆಂಟ್ ಮಾಡುವಂದ್ರೆ ಮತ್ತೆ ನೀವು ಕರಿತೀರಾ.
ಎಲ್ಲಿ ಸುಮಿಯಲ್ಲಿ ಬಾಬಾ ಅಂತ. ಕೆಲ್ಸ ಇರ್ತದೆ, ಒಂದು ಕೆಲ್ಸ ಆಗ್ಲಿಲ್ಲ ನೋಡಿ. ನಗೆ ಚಕ್ಕರ್ ಹೋದ್ರೆ ಕೆಲ್ಸ ಎಲ್ಲ ಅಲ್ಲೇ. ಬಂದೆ ಹಾಯ್ ಸುಮಿ ಮ್ಯಾಮ್, ಗುಡ್ ಮಾರ್ನಿಂಗ್. ಬ್ರೇಕ್ಫಾಸ್ಟ್ ಆಯ್ತೇನ್ರಿ? ಆಯ್ತಾಯ್ತು, ನಿಮ್ದು ಆಯ್ತಾ? ಗುಡ್ ಮಾರ್ನಿಂಗ್ ಮುಕ್ತಿ, ಹೇಗಿದ್ದೀರಿ? ಕೆಲ್ಸ ಈಗ ಮುಗೀತ ಮುಗೀತು? ಓ, ಬೇಗ ಮಾಡ್ತೀರಲ್ವಾ. ನಾನು ಇನ್ನೂ ಸ್ಟಾರ್ಟ್ ಮಾಡ್ಲಿಲ್ಲ, ಇನ್ನೂ ತಿನ್ಲಿಲ್ಲ ಅಮ್ಮು. ಹಾಗೂ ಅಕ್ಕ, ನಮ್ಮ ಅಕ್ಕಗೆ ದೃಷ್ಟಿ ಆಗುತ್ತೆ ಹಾಗೆ ಅನ್ಬೇಡಿ ನೀವು ಹೇಳ್ತಿದ್ದಾರೆ. ಅಮ್ಮಗೆ ದೃಷ್ಟಿ ಆಗ್ತದೆ, ಹೌದು. ಏನ್ ತಿಂದ್ರಿ ಟಿಫಿನ್ ಮುಕ್ತಿ? ಬರಕ್ಕ ಗಿಫ್ಟ್ ಡನ್ ಅಕ್ಕ ಹೇಳ್ತಿದ್ದಾರೆ. ಅಡಿಗೆ ಮಾಡ್ಬೇಕು, ಸಂಜೆ ಮಾತಾಡ್ತೀನಿ. ಓ ಬಾ, ಓಕೆ ಓಕೆ. ಹರ್ ಹರ್ ಬೋಲೆ ಅಂತ ಬಂದ್ರು ಯಾರು? ಗುಡ್ ಮಾರ್ನಿಂಗ್ ಹರ್ ಹರ್ ಬೋಲೆ. ಇವರು ಹಿಂದಿ ಅವರಲ್ವಾ? ಸುಮಿಯಾ ಬ್ಲೂ. ಓಕೆ, कैसे हो हर हर? आपका नाम? ಇರೋ ವಿಷಯವನ್ನು ಇದ್ದಾಗ ಹೇಳಿದರೆ ಕೆಂಡದಂತ ಕೋಪ ಅಲ್ವಾ ನಾವು? ಇರುವ ವಿಷಯವನ್ನು ಇದ್ದಾಗ ಹೇಳಿದರೆ ಯಾಕೆ ದೃಷ್ಟಿ ಆಗುತ್ತೆ? ಕೊಟ್ಟೆ ಸಿ कैसे हो? मैं ठीक हूँ यार, आप कैसे हो? अच्छा हुआ आपको देख के, थैंक्स फॉर कमिंग. ವೈ ಲಾಫಿಂಗ್? ಹೌದು ನಾಗಸೀಸ್. आपका नाम? ಹರ್ ಹರ್ ಬೋಲೆ. ಹೌದು ನಾಗಸೀಸ್ ಹೇಳ್ತಿದೆ. ಅಮ್ಮು ಕೆಲಸ ಮಾಡಿ ಅಮ್ಮು. अच्छा, मैं अभी बढ़िया हूँ यार. ओके यार. टिफिन हो गया यार? क्या खाया यार? सुमी मैम, हैप्पी फ्राइडे. हैप्पी फ्राइडे. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮುಕ್ತಿ, ನಿಮ್ಗೂ ಕೂಡ ಒಳ್ಳೇದಾಗ್ಲಿ. ನಿಮ್ದು ವಿಡಿಯೋಸ್ ಎಲ್ಲ ನೋಡ್ಬೇಕು. ನಿಮ್ದು ಚಾನಲ್ ಇಲ್ವಾ ಮುಕ್ತಿ? ಚಾನಲ್ ಇಲ್ಲ ಅಲ್ಲ? ಸುಂದರಿ ಅನ್ನೋದು ತಪ್ಪ ಸಚಿನ್. ಅಲ್ಲ 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 ಅಲ್ಲ, ತಪ್ಪ ಅಲ್ಲ. ಸುಮಿ ಕ್ವೀನ್, ಥ್ಯಾಂಕ್ ಯು. ಮಾರ್ನಿಂಗ್ ಮಾರ್ನಿಂಗ್ ಚಾಕ್ಲೇಟ್. ಥ್ಯಾಂಕ್ ಯು ಅರುಣ್. ಕೆಲ್ಸ ಆಯ್ತು ಸುಮಿಸಿಸ್. ಆಯ್ತಾ ಕೆಲ್ಸ ಅಮ್ಮು? ವೆರಿ ಫಾಸ್ಟ್, ವೆರಿ ಗುಡ್. ರಾಹುಲ್, ಹೂ ಯಾರ್? ರಾಹುಲ್, ಓಕೆ ಓಕೆ ಓಕೆ. ರಾಹುಲ್, ಯಾ, ಯು ಟೋಲ್ಡ್ ಮಿ yesterday, I forgot, sorry. Thank you ಹರ್ ಹರ್ ಬೋಲೆ, ಸಾರಿ. ಥ್ಯಾಂಕ್ ಯು ರಾಹುಲ್. ಥ್ಯಾಂಕ್ ಯು, ಥ್ಯಾಂಕ್ ಯು ರಾಹುಲ್, ಥ್ಯಾಂಕ್ ಯು ಸೋ ಮಚ್. ಭೂಲ್ ಗಯಾ ಸಾರಿ, ಅಭಿ ನೈ ಭೂಲೆಂಗೆ, ಓಕೆ. ಸುಮಿ ಮ್ಯಾಮ್, ನಮ್ಮ ಮನೆಯಲ್ಲಿ ರವಾ ಇಡ್ಲಿ, ಕಾಯಿ ಚಟ್ನಿ. ನಂಗೂ ಕಳಿಸಿ, ಹಸಿವಾಗ್ತಾ ಉಂಟು. ಒಪ್ಪೋ ದೇವರಪ್ಪ, ಇದೆಂತ ಇತ್ನಾ ಜಾದ? ಇಷ್ಟು ಕಳಿಸ್ಬೋದಾ ವರ? ಹಾಯ್ ರಾಹುಲ್ ಜಿ ಹೇಳ್ತಿದ್ದಾರೆ, ನಮಸ್ತೆ ಹೇಳ್ತಿದ್ದಾರೆ ವರ ಅವರು. ವರ ಸಿಸ್, ಟಿಫಿನ್ ಆಯ್ತಾ? ಟಿಫಿನ್ ಎಲ್ಲ ಮಾಡೇ ಬರ್ತಾರೆ, ಮತ್ತೇನು ನಮ್ಮಾಗೆ ಇಷ್ಟು ಲೇಟ್ ಮಾಡ್ತಾರ? ನೋಡಿ, ನಮ್ದು ರೈಸ್ ಆಗ್ಬೇಕು, ಟಿಫಿನ್ ಆಗ್ಲಿಲ್ಲ. ವರ ಕೇಸಿ ಹೋ ಯಾರ್? क्या खाया राहुल? सुमी, चॉकलेट नहीं चाहिए मुझे सुबह सुबह, पेट खराब हो जाएगा सुबह. दूसरा कुछ खाना है. ನಾವು ಈಗ ಮಾಡ್ತಿದ್ದೇನೆ. ಮೀ ಠೀಕ್ ಹೋ, ಆಪ್ ಕೇಸೆ ಹೋ ರಾಹುಲ್ ಜಿ? ಎಂತ ಕಳಿಸ್ತಾನೆಪ್ಪ ಇವನು. ಸುಮಿ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್.
ಅಚ್ಚಾ ಸುಮಿ ಹೇಳ್ತಿದ್ದಾರೆ. ಸುಮಿ ಸಿಸ್ ನಿಮ್ಮ ನೇಮ್ ಫುಲ್ ಹೇಳಿ. ಸುಮಿ ಅಂತಾನೆ ಯಾಕೆ ಅಮ್ಮು ಒಳ್ಳೇದಿಲ್ವಾ? ಅಚ್ಚಾ ಸುಮಿ, ವಾಟ್ ಇಸ್ ದಟ್? ಕೇಕ್? ರಾಹುಲ್ ಜಿ ದಿಸ್ ಟೈಪ್ ಆಫ್ ಮೆಸೇಜ್ ಡೋಂಟ್ ಸೆಂಡ್ ಹೇಳ್ತಿದ್ದಾರೆ. छोटा वाला मैसेज सेंड करो राहुल. तुम यार क्या भेज रहे हो सुबह सुबह? ಸುಮಿ ಮ್ಯಾಮ್, ನನಗೆ ಚಾನಲ್ ಇಲ್ಲ ಮ್ಯಾಮ್. ಹೌದಾ, ಸಪೋರ್ಟ್ ಮಾತ್ರ ಅಲ್ವಾ? ಅದೇ ಚೆಕ್ ಮಾಡಿದೆ ನಾನು ಇದ್ರಲ್ಲಿ. ಥ್ಯಾಂಕ್ ಯು ಮುಕ್ತಿ. ಚೆನ್ನಾಗಿದೆ ಸುಮಿ, ಅಷ್ಟೇ. ಸುಮಿತ್ರಾ ಅಂತ ಯಾರ ಹತ್ರ ಕೇಳಿದ್ರಿ? ಇಬ್ರು ಬರ್ತಾರೆ ನನ್ನ ಹೆಸರು ಹೇಳ್ಕೊಂಡಲ್ವಾ? ವರ ಸುಮಿ ಒಳ್ಳೇದುಂಟು, ಓಕೆನಾ? ಸುಮಿ ಇರ್ಲಿ. ಭಾನು, ಥ್ಯಾಂಕ್ ಯು ರಾಹುಲ್, ಥ್ಯಾಂಕ್ ಯು ಸೋ ಮಚ್. ಎಸ್, ಕಪ್ ಕೇಕ್, ಓಕೆ, ನೋ ಪ್ರಾಬ್ಲಮ್, ಐ ವಿಲ್ ಈಟ್. मुक्ति अम्मू नमस्ते ಹೇಳ್ತಿದ್ದಾರೆ. सुमी यार आइसक्रीम यार, सुबह सुबह आइसक्रीम नहीं नहीं, खाने के बाद खाऊंगी, ठीक है ना? नाश्ता नहीं किए इसलिए अभी नाश्ता करना है ना. ಓ ಹಾಗಾದ್ರೆ ನಿಮ್ಮ ಅಮ್ಮ ನಾನು. ಅಮ್ಮ ಡಾರ್ಲಿಂಗ್. ಓ ಒಂದೇ ನೇಮ್ ಅಲ್ಲ. सुमी मैम सपोर्ट, थैंक यू सो मच. और आपका आपके लिए यार. देखो क्या क्या बेचता है राहुल, थैंक यू. खाओ वरा, चॉकलेट खाओ, फ्री में मिला है ना. थैंक यू राहुल जी. अच्छा यार, कहा वो खा लो खा लो खा लेना यार. ಓಕೆ ಓಕೆ, ಕಾಲೇಗಿ वो ಸಪೋರ್ಟ್ ಅಮ್ಮು, ಥ್ಯಾಂಕ್ ಯು. ಅಮ್ಮು ಬನ್ನಿಲ್ಲ. मी खाना लिया बहुत अच्छा. मी मैंने खा लिया बहुत अच्छा है ಹೇಳ್ತಿದ್ದಾರೆ ವರ ಅವರು. ವರ खाना हो यार, वो खा लिया. ಸಪೋರ್ಟ್ ಅಮ್ಮು, ಸಪೋರ್ಟ್ ಸಪೋರ್ಟ್ ಸಪೋರ್ಟ್, ಒಳ್ಳೆ ಅಮ್ಮ ಸಪೋರ್ಟ್, ಥ್ಯಾಂಕ್ ಯು ವರ ಸಪೋರ್ಟ್. ಡೇ ಟೈಮ್ ಮಾಡಲ್ವಾ ವರ ನೀವು? ನಾನಾದ್ರೂ ಬರ್ತಿದ್ದೆ, ನೈಟ್ ಸಿಗುದಿಲ್ಲ ನಿಮ್ಮ ಲೈವ್ ನಂಗೆ. ಗುಡ್ ಮಾರ್ನಿಂಗ್ ರೆಡ್ಡಿ. ಬ್ರೇಕ್ಫಾಸ್ಟ್ ಆಯ್ತಾ ರೆಡ್ಡಿ? ನಮಸ್ತೆ ರೆಡ್ಡಿ, ಹೇಗಿದ್ದೀರಿ? ವರ ಖಾನಾ ಹುವಾ ಯಾರ್, ಕ್ಯಾ ಯಾರ್. ಹಾಯ್ ಮುಕ್ತಿ, ನಮಸ್ತೆ ಹೇಳ್ತಿದ್ದಾರೆ ಅಮ್ಮು ಅವರು. ಹೇಳ್ತಿದ್ದಾರೆ ರಾಹುಲ್, ಇವತ್ತು ಮಧ್ಯಾಹ್ನ ಮಾಡ್ತೀನಿ ಬನ್ನಿ ಹೇಳ್ತಿದ್ದಾರೆ. ಹೌದಾ, ಓಕೆ. ಟೈಮ್ ಎಷ್ಟು ಗಂಟೆಗೆ ವರ? ಹಾಯ್ ರೆಡ್ಡಿ, ಟಿಫಿನ್ ಆಯ್ತಾ ಕೇಳ್ತಿದ್ದಾರೆ ಅಮ್ಮ. ಓಕೆ ಸುಮಿ ಮ್ಯಾಮ್, ಈವ್ನಿಂಗ್ ಬರ್ತೀವಿ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್ ಐ ಹ್ಯಾಡ್ ಸುಮಿ. ನನ್ನ ತಿಂದ್ರ ನೀವು? ಐ ಹ್ಯಾಡ್ ಸುಮಿ ಹೇಳ್ತಿದ್ದಾರೆ ನೋಡಿ, ನನ್ನ ತಿಂದ್ರಂತೆ ರೆಡ್ಡಿ. ಸಾರಿ. ಏನ್ ತಿಂದ್ರಿ ರೆಡ್ಡಿ? ಹೌದಾ ವರ್ಸಸ್ ಟೈಮ್ ಹೇಳಿ ವರ. ಹಾಯ್ ಅಮ್ಮ ಕೇಳ್ತಿದ್ದಾರೆ, ಮಮತಾ ಅಂತ ಕಣ್ಮುಚ್ಕೊಳ್ತಿದ್ದಾರೆ. ಬ್ರೇಕ್ಫಾಸ್ಟ್ ಖಾನಾ ಖಾಲಿಯಾ ರಾಹುಲ್ ಜಿ ಆಪ್ಕಾ ಹೇಳ್ತಿದ್ದಾರೆ. ಅಮ್ಮೋ ಮ್ಯಾಮ್, ಗಾಡ್ ಬ್ಲೆಸ್ ಯು ಹೇಳ್ತಿದ್ದಾರೆ. ಅಮ್ಮೋ ಅವರ ಟೈಮ್ ಹೇಳಿ ಹೇಳ್ತಿದ್ದಾರೆ. ಹಾಯ್ ಅಮ್ಮ ಕೇಳ್ತಿದ್ದಾರೆ. ಅರುಣ್, ಹಾಯ್ ಅರುಣ್ ಬ್ರೋ, ಟಿಫಿನ್ ಆಯ್ತಾ ಕೇಳ್ತಿದ್ದಾರೆ. ಏನ್ ತಿಂದ್ರಿ ರೆಡ್ಡಿ? ಅಚ್ಚಾ ಅವರ ಹೇಳ್ತಿದ್ದಾರೆ. ವರಸ್ ಲೈವ್ ಟೈಮ್ ಹೇಳಿ ರೆಡ್ಡಿ. ಏನ್ ತಿಂದ್ರಿ? ದೋಸೆ ತಿಂದ್ರಾ?
ಟಿಫಿನ್ ಮಾಡ್ತಾ ಇದ್ದೀನಿ ಅಕ್ಕ. ಹೌದಾ, ಏನು ಟಿಫಿನ್? ನಂಗೂ ಕಳ್ಸಿ, ಹಸಿವಾಗ್ತಾ ಉಂಟು ಅರುಣ್. ಚಪಾತಿ ಫೋರ್ ಆಮ್ಲೆಟ್ ಐ ಹ್ಯಾಡ್. ಚಪಾತಿ ಆಮ್ಲೆಟಾ? ಚಪಾತಿ ಅಂಡ್ ಆಮ್ಲೆಟ್. ಗುಡ್ ಗುಡ್. ನಾನಿವತ್ತು ನಾನ್ ವೆಜ್ ತಿನ್ನಲ್ಲ. ಆರ್ಎಸ್ಎಸ್ ಎಂಡ್ ಮಾಡಿದ ಮೇಲೆ. ಓ, ಆರ್ಎಸ್ಎಸ್ ಎಂಡ್ ಮಾಡುದು 5 ಗಂಟೆ ಆಗ್ತದೆ ಅಲ್ಲಿ ಊರಿದ್ದು. 3:30. 5 hours ಮಾಡ್ತಾರೆ ಅವರು ಕೂಡ. ಸ್ವಲ್ಪ ಬೇಗ ಮಾಡಿ, ನಂಗೆ ಮತ್ತೆ ಲೇಟ್ ಆಗ್ತದೆ. ಸುಮಿ ಆರ್ ಆನ್ ಹೋ. ಟೀಕೆ ಟೀಕೆ ರಾಹುಲ್, ಥ್ಯಾಂಕ್ ಯು ಸೋ ಮಚ್ ರಾಹುಲ್. ಹೌದು, 5 hours ಮಾಡ್ತಾರೆ ಅವ್ರು. ಇಲ್ಲಿದ್ದು 10:30 ಇಂದ 3 ಗಂಟೆ, ಅಂದ್ರೆ ಅಲ್ಲಿದ್ದು 12 to 5 ಮಾಡ್ತಾರಂತ. ಅವ್ರು 5 hours ಇದೆ ಅವ್ರದ್ದು. 1:30ಗೆ ಬನ್ನಿ ವರಸೀಸ್. ಹೌದು, 1:30ಗೆ ಬನ್ನಿ. 1:30 ಅಂದ್ರೆ 3. ಮಮತಾ ಲೇಟ್ ಆದ್ರೂ ಕೂಡ ಲೇಟೆಸ್ಟ್ ಡಿಪಿ. ಏನ್ ಲೇಟ್? ಥ್ಯಾಂಕ್ ಯು ರಾಹುಲ್. ರೆಡಿ ಅಂತ ನಗ್ತಿದ್ದಾರೆ. ನಾನು ಸ್ವಲ್ಪ ತಿನ್ಲಾ? ವೇಟ್ ಮಾಡ್ತೀರಾ ನೀವು? ನೀವು ಓದ್ಕೊಳ್ಳಿ, ಸ್ವಲ್ಪ ತಿಂತೇನೆ ಆಯ್ತಾ? ಏನೋ ಮನಸ್ಸಾಗಿದೆ ಅಮ್ಮಗೆ ಡೀಪ್ ಹಾಕ್ಲಿಕ್ಕೆ, ಅಲ್ವಾ ಅಮ್ಮ? ಓಕೆ ಓಕೆ ಹೇಳ್ತಿದ್ದಾರೆ. ಹಾ ಹಾ, ಓಕೆ ಹೇಳ್ತಿದ್ದಾರೆ ಅಮ್ಮ. ಅರುಣ್ ಬ್ರೋ, ಬ್ರೇಕ್ಫಾಸ್ಟ್ ಆಯ್ತಾ? ಮಾಡ್ತಿದ್ದಾರೆ ಅಂತಲ್ವಾ ಅರುಣ್? ಮಮತಾ ಇದ್ದೀರಾ ಕೇಳ್ತಿದ್ದಾರೆ. ಇದ್ದಾರೆ ಹೇಳ್ತಿದ್ದಾರೆ. ತಿನ್ನಿ ತಿನ್ನಿ ಸುಮಿ, ಆಯ್ತಾ? ಎಲ್ಲ ಕೆಲ್ಸ ಬಾಕಿ ಇದೆ, ತಿಂದು ಇಲ್ಲ, ಏನೂ ಆಗ್ಲಿಲ್ಲ ಅವರ. ಸ್ಮೂದಿ ಮಾಡ್ಬೇಕು. ಓಂ ನಮ ಶಿವಾಯ ಅಂತ ಹೇಳ್ತಿದ್ದಾರೆ. ಓಂ ಓಂ ಶಾಂತಿ, ಓಂ ಶಾಂತಿ ಹೇಳ್ತಿದ್ದಾರೆ. ಓಂ ಶಾಂತಿ ಹೇಳ್ಬಾರ್ದಲ್ವಾ ಅರುಣ್? ಓಂ ಶಾಂತಿ ಯಾರಿಗೆ ಹೇಳುದು? ವರಸಿಸ್, ನೀವು ಜಾಯ್ನ್ ಆಗಿ. ಮಾಡ್ತಾ ಇದ್ದೀನಿ ಯಾಕೆ ಹೇಳ್ತಿದ್ದಾರೆ. ಟುಗೆದರ್, ಎಸ್ ಟುಗೆದರ್ ಇದೆ. ಯಾರಿದ್ದಾರೆ? ಅರುಣ್ ಲಿಂಕ್ ಹಾಕ್ತಾರೆ ಬೇಕಾದ್ರೆ. ಗ್ರೂಪ್ ಅಲ್ಲಿ ಇದ್ದೀರಾ ಅರುಣ್? ಅರುಣ್ಗೆ ಕಳ್ಸಿದ್ದೇನಾ ನಾನು? ನೋಡಿ. ಇಲ್ಲ ಟುಗೆದರ್ ಇದೆ ಇದೆ. ರೆಡ್ಡಿ ಬ್ರೋಗೆ ಅಕ್ಕ ಹಾಕಿ ಹೇಳ್ತಿದ್ದಾರೆ. ಮಮತಾ 1988 ಆಗಿಂದ ನಿಮ್ದು ಟಿ ಪಿ 1988. ಹೌದಮ್ಮ? ಇಲ್ಲಪ್ಪ, ಅಷ್ಟು ಏಜ್ ಆಗ್ಲಿಲ್ಲ ಅಮ್ಮಗೆ. ಹತ್ತು ವರ್ಷ ಮುಂದೆ ಬನ್ನಿ. ಮಮತಾ 1988 ಆಗಿಂದ ನಿಮ್ದು. ಅಲ್ಲ, ಅಷ್ಟಿಲ್ಲ ಅವ್ರಿಗೆ, ಅಷ್ಟಾಗ್ಲಿಲ್ಲ. ಟುಗೆದರ್ ಲಿಂಕ್ ಹಾಕಿ. ಎಲ್ಲಿಂದ ತರೋದು? ಅರುಣ್ ತರ್ತೀರಾ? ಇಲ್ಲದ್ರ ಅರು ಹತ್ರ ಉಂಟು ವಾಟ್ಸಪ್ ಅಲ್ಲಿ. ವೀರ ಇದ್ದೀರಲ್ವಾ? ತರ್ತೀರಾ ಲಿಂಕ್? ಗ್ರೂಪ್ ಅಲ್ಲಿ ಇದ್ದೀರಲ್ವಾ ರೆಡ್ಡಿ? ಕವಿತಾ ಬಳಗದ್ರಲ್ಲಿ. ಯಪ್ಪೋ, ನಾನು ಇವಾಗ ಇನ್ನೂ ಹುಟ್ಟಿಲ್ಲ. ಅದೇ ಹೇಳುದು ನಾನು. 10 ವರ್ಷ ಅಲ್ವಾ, ಮುಂದೆ ಬರ್ಬೇಕಂತ. ಹಾಯ್, ಹೆಲೋ, ವೆರಿ ಗುಡ್ ಮಾರ್ನಿಂಗ್. ಓ ಉಮೇಶ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಉಮೇಶ್. ತಿಂಡಿ ಆಯ್ತಾ? ಹೂವು ಕೇಳ್ತಿದ್ದಾರೆ ಅರುಣ್. ನಗ್ತಾ ಇದ್ದಾರೆ ರೆಡ್ಡಿ.
चांडे झालं चाय चहा जी चहा पर्पुಜಿ ರೆಡಿ ಮಲ್ತಂದು ಉಪ್ಪುನ್ ತಿಂತಿಜಿ ನಾನೆಲ್ಲ 94 ಅಂತೆ 29 ಇಯರ್ಸ್ ಅಲ್ವಾ ವರ ಲಿಂಕ್ ಹಾಕಿದ್ದಾರೆ. ವೆಲ್ಕಮ್ ಟು ದುಬೈ ವರ. ವೆಲ್ಕಮ್ ಟು ದುಬೈ. ಥ್ಯಾಂಕ್ ಯು ಸುಮಿಸೇಸ್, ಥ್ಯಾಂಕ್ ಯು. ಬನ್ನಿ ಏನ್ ಸ್ಮೂದಿ ಮಾಡುವ, ಕುಡಿಯುವ. ಸ್ಮೂದಿ ಮಾಡ್ತಾ ಇದ್ದೇನೆ. ಜಾರಲ್ಲೇ ಕುಡೀರಿ. ನೋಡಿ ಇನ್ನು ಇವಾಗ ಮಾಡ್ಬೇಕು. ಮಾಡ್ತಾ ಇದ್ದೀರಾ? ಓಕೆ ಓಕೆ, ಮಾಡಿ ನಂಗೂ ಒಂದ್ ಗ್ಲಾಸ್. ಹೌದು ಹೌದು, ಬಂದಿದ್ದೀರಲ್ವಾ ನಿಮ್ಗೂ ಮಾಡ್ತೀನಿ. ಓಕೆ ಮಾಡಿ. ಸೂಪರ್ ಓ ಹೇಳ್ತಿದ್ದಾರೆ. ನೈಸ್ ಅಂತಿದ್ದಾರೆ ರೆಡ್ಡಿ ጋರು. ಮಮತಾ ಅವರು 1994 ಅಂತಿದ್ದಾರೆ. ಸೂಪರ್ ಅಂತಿದ್ದಾರೆ ರೆಡ್ಡಿ గారు. ಹಾಯ್ ವರಾಸಿಸ್ ಅಂತಿದ್ದಾರೆ ಅಮ್ಮುಸಿಸು. ಹಾಯ್ ಅಮ್ಮುಸಿಸ್. ಯಾನೇ ಉಮೇಶ್ ಅವ್ರು ಬಂದಿದ್ದಾರೆ. ಹಾಯ್ ಉಮೇಶ್ ಬ್ರೋ, ವೆಲ್ಕಮ್ ಟು ಸುಮಿಸಿಸ್ ಲೈವ್. ಯಾನೇ ಪರೋಂದುಲ್ಲೆ ಬಲೆ ಚಾ ಪರ್ಕ. ಓ ನಿಮ್ ಭಾಷೆ, ತುಳು ಭಾಷೆ. ಹೌದು, ಅವ್ರು ಕುಡಿತಿದ್ದಾರಂತೆ, ನೀವು ಕೂಡ ಬನ್ನಿ ಹೇಳ್ತಿದ್ದಾರೆ. ಓಕೆ ಓಕೆ. ಯುವರ್ ಥ್ಯಾಂಕ್ ಯು. ವಾಯ್ಸ್ ಕೇಳಿನಿ ಬಿಡು ಮಮತಾ ಅಂತಿದ್ದಾರೆ ರೆಡ್ಡಿ గారు. ಯಾವಾಗ ರೆಡ್ಡಿ ಅಂತಿದ್ದಾರೆ ಅಮ್ಮುಸಿಸು. ಅರುಣ್ ಬ್ರೋ ಲಿಂಕ್ ಹಾಕಿದ್ರು, ನಾನು ಹಾಕ್ದೆ ಬಿಡಿ, ನಾನಿದ್ದೀನಿ ಕವಿತಾ ಅವ್ರ ಗ್ರೂಪಲ್ಲಿ. ಸುಮಿ ತಗೋ ಬ್ಲೂ ಕೊಡು ಅಂತ ಲಕ್ಷ್ಮೀ ಮಂಜು ಅವ್ರು ಬಂದರು. ವೆಲ್ಕಮ್ ಟು ಸುಮಿಸಿಸ್ ಲೈವ್ ಲಕ್ಷ್ಮೀ ಮಂಜು ಅವರೇ, ಥ್ಯಾಂಕ್ ಯು ಲೈವ್ ಜಾಯ್ನ್ ಆಗಿದ್ದಕ್ಕೆ. ಬ್ರೇಕ್ಫಾಸ್ಟ್ ಆಯ್ತಾ ಅರುಣ್ ಬ್ರೋ? ನೀವು ಹೋಗಿ ಬ್ರೇಕ್ಫಾಸ್ಟ್ ಮಾಡಿ, ನಾನು ಮಾತಾಡ್ತಾ ಇರ್ತೀನಿ. ಹಾಯ್ ಲಕ್ಷ್ಮಿ ಅಕ್ಕ ಅಂತಿದ್ದಾರೆ ಅರುಣ್ ಬ್ರೋ. ಓಕೆ ಓಕೆ ಅಂತಿದ್ದಾರೆ ಸುಮಿಸಿಸು. ಮೆಸೇಜ್ ಮಾಡಿ. ವಲಾ ಗುಡ್ ನೈಟ್. ವಲಾ ಗುಡ್ ನೈಟಾ? ಯಾರಿದು? ಇದು GML ನೋಡಿ, ಅವರು ಏನ್ ಕಳ್ಸಿದ್ದಾರೆ ನೋಡಿ, ಗೊತ್ತಾಗಲ್ವಾ? ಒಂದ್ ಲಕ್ಷ್ಮಿ ಮಂಜು ಇದ್ಯಾವ್ದು ಹೊಸ ಐಡಿ? ಗೊತ್ತಿಲ್ಲ, ಅವ್ರು ಕಳ್ಸಿದ್ ನೋಡುವಾಗ ಅವರೇ ಕಾಣಿಸ್ತೆ. ಏನಲ್ಲ ಇದು? ಗುಡ್ ನೈಟ್, ಹೋಗಿ ಮಲ್ಕೊಳ್ಳಿ. ನಿಮ್ಮ ಟೀ ಆಯ್ತಾ? ಏನು ಸ್ಪೆಷಲ್? ನಮ್ದು ಟೀ ಕಾಫಿ ಕುಡಿಯಲ್ಲ ಉಮೇಶ್ ಬ್ರೋ. ನಮ್ದು ಇವತ್ತು ಗೀ ರೈಸು. ನನ್ನ ಬಾಮೈದ ಮೊಬೈಲು. ಹೌದಾ? ಓಕೆ ಓಕೆ. GML ಇದು. ಆಯ್ತಾ GML ಊಟ? ಸಾರಿ ತಿಂಡಿ. GML ಬ್ರದರ್ ಅದು ಇದ್ರಲ್ಲೇ ಕೊಡಿ ಹಂಗಾದ್ರೆ ಗಿಫ್ಟು. ಯಾವ್ದ್ರಲ್ಲೂ ಬಿಡಲ್ಲ ಗಿಫ್ಟ್ ನಾವು. ವಾಲಾ 887. ಓ ಥ್ಯಾಂಕ್ ಯು ಸೋ ಮಚ್. ಒಂದು ಗಿಫ್ಟ್ ಕೊಡಿ ಯಾರಿಗೆ, ಮೇಲೆ ಲಿಂಕ್ ಇದೆ, ಎಲ್ರು ಗಿಫ್ಟ್ ಕೊಡಿ. ಹಾಯ್ GML ಬ್ರದರ್ ಅಂತಿದ್ದಾರೆ ಅಮ್ಮುಸಿಸು. ನೀವು ಹಾಯ್ GML ಬ್ರೋ ಅಂತಿದ್ದಾರೆ ಅರುಣ್ ಬ್ರೋ. ನೀವು ಇದು ಮಾಡಿ ಸುಮಿಸಿಸ್, ಬ್ರೇಕ್ಫಾಸ್ಟ್ ತಿನ್ನಿ. ಅಮ್ಮು ಬಿಗ್ ಫ್ಯಾನ್ 64 ನೋಡಿ, ನಿಮಗೂ ಗಿಫ್ಟ್ ಕೊಟ್ಟಿದ್ದಾರೆ ಅಮ್ಮುಸಿಸ್. ಡೋರ್ ಕ್ಲೋಸ್ ಮಾಡೋ. ನಂಗೂ ಗಿಫ್ಟ್ ಕೊಡಿ. ಕೊಟ್ಟಾಗಿದೆ ನೋಡಿ ಅಮ್ಮುಸಿಸ್, ಆಲ್ರೆಡಿ ಗಿಫ್ಟ್ ಡನ್. 272 ಅಳುನಾ ಅಳುನಾ. ನಮಗೊಂದು ಹುಡುಗಿ ನೋಡಿ ಮದ್ವೆ ಆಗೋಕೆ. ಸ್ವೀಟ್ 16 ಬಂತು. ಹುಡುಗಿನಾ? ನಾನು ಬ್ರೇಕ್ಫಾಸ್ಟ್ ಮಾಡ್ತಿದ್ದೀನಿ ಬನ್ನಿ ಅಂತಿದ್ದಾರೆ ಉಮೇಶ್ ಅವರು. ಏನ್ ಬ್ರೇಕ್ಫಾಸ್ಟು ಉಮೇಶ್ ಬ್ರೋ? ದುಬೈನೇ ಇಲ್ಲ, ದುಬೈ ರಾಣಿ ಬ್ರೇಕ್ಫಾಸ್ಟ್ ಮಾಡಕ್ ಹೋಗಿದ್ದಾರೆ. ಇದ್ದೀನಿ, ನಾವೇನಿದ್ದೀನಿ, ಬ್ರೇಕ್ಫಾಸ್ಟ್ ಮಾಡ್ಬೇಕು, ಅದಕ್ಕೆ ಇವರನ್ನು ಕರ್ಸಿದ್ದು. ಸುಮಿಸಿಸ್ ಲೈವ್. ನವೀನ್ ಬ್ರೋ ನಾಷ್ಟ ಆಯ್ತಾ? ಬ್ರೇಕ್ಫಾಸ್ಟ್ ಆಯ್ತಾ? ಏನ್ ತಿಂದ್ರಿ? ಹಲಸಿನ ಹಣ್ಣಿನ ಹಿಟ್ಟು. ಬನ್ನಿ, ಹಲಸಿನ ಹಣ್ಣಿನ ಹಿಟ್ಟ? ಅದ್ರಲ್ಲಿ ಹಿಟ್ಟು ಮಾಡ್ತಾರಾ?
ಮೇಲೆ ಲಿಂಕ್ ಇದೆ, ಜಾಯ್ನ್ ಆಗಿ ಅಂತಿದ್ದಾರೆ ಸುಮಿಸಿಸು. ತಿಂಡಿ ಆಯ್ತಾ ಎಲ್ರದು? ಆಯ್ತು ನಮ್ದು. ಸುಮಿಸಿಸ್ ಇವಾಗ ತಿಂತಾ ಇದಾರೆ. ಥ್ಯಾಂಕ್ಸ್ GML ಬ್ರೋ ಅಂತಿದ್ದಾರೆ ಅರುಣ್ ಬ್ರೋ. ಹಾಯ್ ನವೀನ್ ಬ್ರದರ್, ಬೆಣ್ಣೆ ದೋಸೆ ತಿಂದ್ರಾ ಅಂತಿದ್ದಾರೆ ಅಮ್ಮುಸಿಸು. ಆಯ್ತು ಲವ್ ನಿಮ್ದು ಅಂತಿದ್ದಾರೆ. 404 ನವಿ ನೋಡಿ GML ಗಿಫ್ಟ್ ಕೊಟ್ಟಿದ್ದಾರೆ ನವೀನ್ ಬ್ರೋ. ದಿನ ಅದೇನಾ ಉಮೇಶ್ ಅಂತಿದ್ದಾರೆ ಸುಮಿಸಿಸು. ಅಮ್ಮುಸಿಸ್ ಇಲ್ಲ, ಅಮ್ಮುಸಿಸ್ ಇಲ್ವಾ? ಇದಾರಲ್ಲ ಅಲ್ಲಮ್ಮ. ಅಮ್ಮುಸಿಸ್ ಇಲ್ಲ ಏನು? ಹಾಯ್ ನವೀನ್ ಬ್ರದರ್, ಬೆಣ್ಣೆ ದೋಸೆ ತಿಂದ್ರ ಅಂತ ಅದಕ್ಕಾ? ಓಕೆ ಓಕೆ. ಇದು ಯಾರು ಮುಂಡಿದೆ? ಯಾರು ಗೆಸ್ ಮಾಡಿ ಅಮ್ಮುಸಿಸ್. ಥ್ಯಾಂಕ್ ಯು ಅಂತಿದ್ದಾರೆ ನವೀನ್ ಬ್ರೋ. ತಿಂಡಿ ಆಯ್ತಾ ಅಂತಿದ್ದಾರೆ GML ಬ್ರೋ. ಯಾರ್ದು GML ಬ್ರೋ ತಿಂಡಿ? ನನ್ನ ತಿಂಡಿ ಆಯ್ತು. ಸುಮಿಸಿಸ್ ಇವಾಗ ಸ್ಮೂತಿ ಮಾಡ್ತಾ ಇದ್ದಾರೆ. ಇವಾಗ ಸ್ಮೂತಿ ಕುಡಿಬೇಕು. ನನಗೂ ಸೇರಿಸಿ ಮಾಡಿ ಅಂತ ಹೇಳಿದ್ದೀನಿ. ಯಾರಿದು ಯಾರಿದು ಗೆಸ್ ಮಾಡಿ. ಹಲಸಿನ ಹಣ್ಣಿನ ಹಿಟ್ಟು ಮಾಡ್ತಾರೆ ನಿಮ್ಮ ಊರಲ್ಲಿ. ಮಾಡ್ತಾರೆ, ನಿಮ್ಮೂರಲ್ಲಿ ಮಾಡೋದಿಲ್ವಾ? ಇಲ್ಲ, ಗೊತ್ತಿಲ್ಲ ನನಗೆ. ಹಲಸಿನ ಹಣ್ಣಿನ ಹಿಟ್ಟು ಗೊತ್ತಿಲ್ಲ. ಅದು ಹೇಗೆ ಹಿಟ್ಟು ಮಾಡೋದು ಅದ್ರಲ್ಲಿ? ಅದೇ ನಂಗೂ ಗೊತ್ತಿಲ್ಲಪ್ಪ. ಹಲಸಿನ ಹಣ್ಣಿಂದು ರಸಾಯನ ಮಾಡ್ತೀವಿ. ಬಾಳೆಹಣ್ಣು ಸಾರಿ ಕಜ್ಜಾಯಕ್ಕೆ ಹಾಕ್ತಾರೆ, ಆ ತರ ಮಾಡ್ತೀವಿ. ಬಟ್ ಹಿಟ್ಟು ಗೊತ್ತಿಲ್ಲ ಹೇಗ್ ಮಾಡ್ತಾರೆ. ತಿಂಡಿ ಹೇಳ್ತಾರ ಏನು? ತಿಂಡಿ ಮಾಡ್ತಾರಲ್ಲ ಅದ್ರಲ್ಲಿ, ಬ್ರೇಕ್ಫಾಸ್ಟ್ ಎಲ್ಲ, ಸ್ವೀಟ್ ಎಲ್ಲ. ಹಿಟ್ಟು ಹೆಂಗ್ ಮಾಡೋದು? ಹಣ್ಣಲ್ಲಿ ಹಿಟ್ಟು ಗೊತ್ತಿಲ್ಲ. ಮಾಡ್ತಾರೆ ಅನ್ಸುತ್ತೆ ಅವ್ರ ಸೈಡು. ಯಾರು ಪರಸಿಸ್ ನಿಮ್ಗೆ ಗೊತ್ತಾ? ನಮ್ಗೆ ಗೊತ್ತಿಲ್ಲ ಅಪ್ಪ ಯಾರು ಅಂತ. ಅವರು ರೆಡ್ಡಿ ಅವರ ಲವರು. ಪಾರಿಕಾ ಅಂದ್ರೆ ಪಾರಿಕಾ ಅಂದ್ರೆ ಏನು ನವೀನ್ ಬ್ರೋ? राहुल जी ऑन हूँ यार. ओके ओके, थैंक यू राहुल जी, थैंक यू. ऑन हूँ, थैंक यू राहुल जी. ಹೋಗ್ಲಿ ಬಂದಿದ್ದೀರಾ, ಒಂದು ಗಿಫ್ಟ್ ಕೊಟ್ಟು ಹೋಗಿ. ಮುಂಡೆದೆ ಇದ್ದೀರಾ? ಇದ್ರೆ ಅಮ್ಮುಸಿಸ್ಗೆ ಒಂದು ಗಿಫ್ಟ್ ಕೊಡಿ. ಕಾಲೋ ಜಾಕೆ ಅಂತಿದ್ದಾರೆ ರಾಹುಲ್ ಜಿ. ಹಾಯ್ ಎಂತ ಭಾಷೆ ಅಮ್ಮ ಅದು? ಅಮ್ಮ ಎಂತ ಭಾಷೆ ಅದು? ತಟ್ಟಿ. ಜ್ಯೋತಿಸಿ ವೆಲ್ಕಮ್ ಟು ಸುಮಿಸಿಸ್ ಲೈವ್. ಬ್ರೇಕ್ಫಾಸ್ಟ್ ಆಯ್ತಾ ಜ್ಯೋತಿಸಿ? ಏನ್ ಬ್ರೇಕ್ಫಾಸ್ಟ್ ಮಾಡಿದ್ರಿ? ಭೂಕ್ ನಹಿ ಲಗಿ ಇನ್ನ ಬ್ರೇಕ್ಫಾಸ್ಟ್ ಮಾಡಿಲ್ವಾ ರಾಹುಲ್ ಜಿ? ವರಾಸಿಸ್ ಇರ್ಬೋದಾ? ಕರೆಕ್ಟ್ ಆಗಿ ಗೆಸ್ ಮಾಡಿದೀರಾ. ಹಸಿವಾಗ್ತಿಲ್ಲ ಅಂತೆ. ಬನ್ನಿ, ನಿಮ್ಗೇನು ಗ್ಲಾಸ್ಗೆ ಹಾಕ್ಬೇಕಾ? ರೆಡಿ ಆಯ್ತು ನೋಡಿ. ಗ್ಲಾಸ್ ಸುಮ್ನೆ ತೊಳಿಬೇಕಾಗುತ್ತೆ. ಕುಡೀರಿ ಹಾಗಾದ್ರೆ ಮಿಕ್ಸಿಯಲ್ಲಿ. ಅಮ್ಮ ಬೇಕಾ? ಮಂಡೆ ಭಾಷೆ. ಅಮ್ಮು ಕೇಸೆ ಹೋ ಯಾರ್ ಆಪ್ ಅಂತಿದ್ದಾರೆ. ಜೈ ಮಾತಾಜಿ ಅಂತಿದ್ದಾರೆ ರಾಹುಲ್ ಜಿ. ಅಮ್ಮುಸಿಸ್ ಲಿಂಕ್ ಡ್ರಾಪ್ ಮಾಡಿದ್ದಾರೆ. ಮಂಡ್ಯ ಭಾಷೆ ಅಮ್ಮುಸಿಸ್ ಅಲ್ವಾ? ಹೌದು.
ಜೈ ಮಾತಾಜಿ ಅಂತಿದ್ದಾರೆ ರಾಹುಲ್ ಜಿ. ಇವಾಗ ಮಾಡ್ತಿದ್ದೀನಿ. ಏನ್ ಬ್ರೇಕ್ಫಾಸ್ಟ್ ಜ್ಯೋತಿಷೀಸ್? ಚಟ್ನಿ ಅಂತಿದ್ದಾರೆ. ವರಾಸಿಸ್ ತಿಂಡಿ ಏನ್ ಸ್ಪೆಷಲ್ಲು ಇವತ್ತು? ಗೀ ರೈಸು ನವೀನ್ ಬ್ರೋ. ರಾಹುಲ್ ಜಿ ಹ್ಞೂ ಅಂತಿದ್ದಾರೆ. ಬೆನ್ನೆ ನವೀನ್ ಅಂತ ನಯನ್ ಬ್ರೋ ಬಂದ್ರು. ಹಾಯ್ ನಯನ್ ಬ್ರೋ, ವೆಲ್ಕಮ್ ಟು ಸುಮಿಸಿಸ್ ಲೈವ್. ಬ್ರೇಕ್ಫಾಸ್ಟ್ ಆಯ್ತಾ ನಯನ್ ಬ್ರೋ? ಅವರೇ ತಾನೇ ಹತ್ರ ಹೆಸರು ಆತರ ಹೆಸರು ಇಟ್ಕೊಂಡಿರೋದು? ಯಾರು? ಹಾ ಅವ್ರು ಮುಂಡೆ ಇದೆ. ರಾಹುಲ್ ಜಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಯನ ನಮಸ್ಕಾರ ಅಂತಿದ್ದಾರೆ. ನಯನ ಅದು ನಯನ ನಯನ್ನ ನಯನ್ ನಯನ್ ಗುಡ್ ನಯನ್. ಮಾರ್ನಿಂಗ್ ನಯನ್. ರಾಹುಲ್ ಜಿ ಸಪೋರ್ಟ್, ನಯನ್ ಬ್ರೋ ಸಪೋರ್ಟ್. ರಾಹುಲ್ ಜಿ ಆನ್ ಓಕೆ ಓಕೆ, ಥ್ಯಾಂಕ್ ಯು ರಾಹುಲ್ ಜಿ. ಲೆಮನ್ ರೈಸ್ ಇಸ್ ಓಕೆ ಜ್ಯೋತಿಷ್. ರಾಹುಲ್ ಜಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಉಮೇಶ್ ಬೆಳ್ತಿಗೆ ಅಕ್ಕಿ ಮತ್ತು ಹಲಸಿನ ಹಣ್ಣು ಸ್ವಲ್ಪ ಹಾಕಿ ಚೆನ್ನಾಗಿ ರುಬ್ಬಿ, ನೀರು ಹಾಕದೆ ರುಬ್ಬಿ ಅದನ್ನ ಬಾಳೆ ಎಲೆಯಲ್ಲಿ ಕರೆಕ್ಟ್ ಯಾವ್ದೋ ಲಾಗಲ್ಲಿ ನೋಡಿದೀನಿ ಇದನ್ನ ಮಡಚಿ ಹೌದು ಇಡ್ಲಿ ನಾನು ಹೇಳಿದಲ್ಲ. ಪಾತ್ರೆಯಲ್ಲಿ ಬೇಯಿಸಬೇಕು. ಓಕೆನಾ? ಇದನ್ನ ಯಾರ್ದೋ ಲಾಗಲ್ಲಿ ಹೌದು ನೋಡ್ದೆ ನಾನು ಇದು. ನಾವು ಊರಲ್ಲಿ ಮಾಡ್ತೇವೆ ಅದನ್ನು. ಹೌದೌದು. ರಾಹುಲ್ ಜಿ ಸಪೋರ್ಟ್. ಆಯ್ ನವೀನ್ ಬ್ರದರ್ ಅಂತಿದ್ದಾರೆ. ಅಮ್ಮು ಸಿಸು ನಯನ ತಾರೆ ನಯನ್ ಅಂತಿದ್ದಾರೆ ನವೀನ್ ಬ್ರೋ. ರಾಹುಲ್ ಜಿ ಸಪೋರ್ಟ್. ಅಮ್ಮು ಸಿಸ್ ನಮಸ್ಕಾರ ಅಂತಿದ್ದಾರೆ ನವೀನ್ ಬ್ರೋ. ರಾಹುಲ್ ಜಿ ಸಪೋರ್ಟ್ ಅಲ್ಲ ಅದು, ನೋ ಅಂತ ಹೇಳಿದ್ದು. ಹೌದಾ? ಓಕೆ. ಹಾಯ್ ನಯನ್ ಬ್ರದರ್ ಅಂತಿದ್ದಾರೆ. ಮಮತಾ ಅಮ್ಮು ಹಾಯ್ ಅಂತಿದ್ದಾರೆ. ನಯನ್ ಬ್ರೋ 1 ಮಿನಿಟ್ ಕಾಲ್ ಬರ್ತಾ ಇದೆ, ಮ್ಯೂಟಲ್ಲಿ ಇರ್ತೀನಿ. ಓಕೆ. ಮಮತಾ ಅಮ್ಮು ಹಾಯ್ ಹೇಳ್ತಿದ್ದಾರೆ. ಹಾಯ್ ನಯನ್ ಬ್ರೋ ಹೇಳ್ತಿದ್ದಾರೆ ಅಮ್ಮು. ಜ್ಯೋತಿ ಪ್ರಕಾಶ್ ಲಿಂಕ್ ಹಾಕಿದ್ದಾರೆ, ಜಾಯ್ನ್ ಆಗಿ. ನವಿ ಯಾರು ಹೇಳ್ತಿದ್ದಾರೆ, ನೀವು ಯಾರು? ಅವರು ವರ ನಯನ್ ವರ. ಭಟ್ರಿಗೆ ಬ್ಲೂ ಇಲ್ವಾ? ಬ್ಲೂ ಹೋಗಿದಾ? ನಿನ್ನೆ ಕೊಡ್ಲೇ ಇಲ್ವಾ? ಸಾರಿ, ಇವತ್ತು ಕೊಡ್ಲಿಲ್ಲ ಅನ್ಸುತ್ತೆ. ಸಾರಿ. ಅಶ್ವತ್ಥಮ್ಮ ಭಟ್ರು. ಅದು ಹಿಟ್ಟು ಅಲ್ಲ, ಕಡುಬು. ಹೌದು, ಹಿಟ್ಟು ಹೇಳುದಿಲ್ಲ. ಹಿಟ್ಟಂದ್ರೆ ಹಿಟ್ಟು. ಊರಲ್ಲಿ ಮಾಡ್ತಾರೆ, ನಾನ್ ತಿನ್ನಲ್ಲ ಅದು, ನಂಗೆ ಇಷ್ಟ ಅಲ್ಲ ಅದು. ಹಲಸಿನನ್ನು ಎಷ್ಟು ಬೇಕಾದ್ ತಿಂತೀನಿ. ಗಟ್ಟಿ ಕೂಡ ಮಾಡ್ತಾರೆ ಅಲ್ವಾ ಅದ್ರದ್ದು ಎಲೆಯಲ್ಲಿ. ಸಪೋರ್ಟ್, ಥ್ಯಾಂಕ್ ಯು. ಬೇಕಾ ಸ್ಮೂದಿ? ದುಬೈ ಅಕ್ಕ ಉಂಡು ಎಲ್ಲ. ನಾನು ಹೇಳಿದಲ್ವಾ, ಅದು ನೀವು ಹಿಟ್ಟು ಹೇಳಿದ್ರೆ ಹಿಟ್ಟು ಅಲ್ಲ ಅದು, ಬ್ರೇಕ್ಫಾಸ್ಟ್ ಅಂತ ಅನ್ಸ್ತದೆ ಹೇಳಿದಲ್ವಾ. ನೀವು ಹಿಟ್ಟು ಹೇಳ್ತಿದ್ರಿ. ಹಿಟ್ಟು ಅಂದ್ರೆ ಅರ್ಥ ಆಗಲ್ಲ. ಹಿಟ್ಟು ಅಂದ್ರೆ ಪೌಡರ್ ಹಾಪುನತೆ ಅವು ಹಿಟ್ಟು ಮಲ್ಪುನ. ಊರಲ್ಲಿ ಮಾಡ್ತಾರೆ, ಹೇಳಿದಲ್ಲ ಬ್ರೇಕ್ಫಾಸ್ಟ್ ಅಂತ ನಾನು. ನೈನ್ ಓಕೆ, ಬ್ರದರ್ ಕನೆಕ್ಟ್ ಮೈ ಚಾನಲ್. ಎಲ್ಲಿಗೆ ನಿಲ್ಸಿದ್ರಿ? ಲಾಸ್ಟ್. ನೈನ್ ಬ್ರದರ್ ಕನೆಕ್ಟ್ ಮೈ ಚಾನಲ್. ರಿಟರ್ನ್ ಕೊಡ್ತೀನಿ ಹೇಳ್ತಿದ್ದಾರೆ ಜ್ಯೋತಿ ಓಕೆ ಪ್ರಕಾಶ್. ಜ್ಯೋತಿ ಸಿಕ್ಸ್. ಓಕೆ. ನಯನ್ ಗೊತ್ತಾಗಿಲ್ಲ ಯಾರು ನೀವು ಅಂತ ಭಟ್ರು ಬಂದ್ರು. ಭಟ್ರೆ ವೆಲ್ಕಮ್ ಟು ಸುಮಿಸಿಸ್ ಲೈವ್. ಥ್ಯಾಂಕ್ ಯು ಲೈವ್ ಜಾಯ್ನ್ ಆಗಿದ್ದಕ್ಕೆ. ಕಡುಬಲ್ಲ ಅಂತೆ. ತೊಂದ್ರಗ ಮೈಪುನತೆ ಇರೇಟ್ ಬಟ್ಟೆಲ್ಗೆ ಹಾಕ್ತಾರೆ ಕೆಲವರು ಒಬ್ಬೊಬ್ರು ಬಾಳೆ ಬಾಳೆ ಎಲೆಯಲ್ಲಿ ಎಲೆಯಲ್ಲಿ ಇಟ್ಟು. ಹಾಕ್ತಾರೆ. ಹೌದು. ಹೌದು. ಹೋ ಬೇಕು. ಬೇಕು ಸುಮಿಸಿ. ಸ್ಮೂತಿ ಬೇಕಂತೆ ಅಮ್ಮುಸಿಸ್ಗೆ. ಕಳ್ಸಿ ಬನ್ನಿ ನೀವು. ಹಂಗಾದ್ರೆ ಜಾಯ್ನ್ ಆಗಿ ಒಂದು ಹಾಡ್ ಕೇಳೋಣ. ಗೊತ್ತುಂಡು ಉಮೇಶ್. ಕಲಕಾಯ್ದ ಅಡ್ಡೆ ಗೊತ್ತುಂಡು. ಅಂದ್ರೆ ಎಂಕಿಷ್ಟ ಸ್ಮೂತಿ ಜಿಬಂಡು ಕೊಟ್ರೆ ಅಡ್ಡೆ ಎಳಕಾಯಿಂತ ಅದಿಯ ಗೊತ್ತುಂಡಾ? ಅದು ಗೊತ್ತುಂಟಾ ಕೇಳುದು. ಹಲಸಿನಣ್ಣಲ್ಲಿ ಓಕೆ. ಮಾಡ್ತಾರಲ್ಲ ಅದು ಗೊತ್ತುಂಟಾ ಕೇಳುದು. ಅದೇ ರೈಸ್ ಎಲ್ಲ ಹಾಕಿ ಮಾಡ್ತಾರಲ್ಲ, ಊರಲ್ಲಿ ಮಾಡ್ತಾರೆ. ನಾನ್ ತಿನ್ನಲ್ಲ. ಹಲಸಿನಣ್ಣು ಎಷ್ಟು ಬೇಕಾದ್ರೂ ತಿಂತೀನಿ. ಅದೆಲ್ಲ ಅಷ್ಟು ಇಷ್ಟ ಆಗಲ್ಲ ನಂಗೆ. ಸ್ವೀಟ್ ಇರುತ್ತೆ ಅನ್ಸುತ್ತೆ, ಅದು ಬೆಲ್ಲ ಹಾಕಿ ಮಾಡ್ತಾರೆ ಅನ್ಸುತ್ತೆ. ಹೌದು.
ಮೊಮ್ಮಸಿಸ್ ಜಾಯ್ನ್ ಆಗ್ತೀರಾ? ಇವಾಗ ಹಸ್ಬೆಂಡ್ ಇರಲ್ಲ ಅಲ್ವಾ, ಜಾಯ್ನ್ ಆಗಿ. ಸಾಂಗ್ ಬಿಸಿ ಹಾಕ್ತೀನಿ. ಇದ್ರೆ ಬಿಸಿ ಇದ್ರೆ ಹೋಗಿ ವರ, ಮತ್ತೆ ಜಾಯ್ನ್ ಆಗ್ತೀನಿ ನೀವೇ ನಿಮ್ಗೆ. ಹಾಡು ಹೇಳಿ ವರ ಸೀಸ್ ಅಂತಿದ್ದಾರೆ. ಇಲ್ಲ ಯಾರೋ ಬರ್ತಿದ್ದಾರೆ, ಒಂದ್ 5 ನಿಮಿಷ ಇರ್ತೀನಿ. ಅವ್ರು ಬಂದ್ಮೇಲೆ ಓಕೆ ಎಕ್ಸಿಟ್ ಆಗ್ತೀನಿ. ಓಕೆ ಓಕೆ. ಅಲ್ಲಿವರೆಗೂ ಮಾತಾಡ್ತಾ ಇರ್ತೀನಿ. ಕುಡಿದ್ರಾ ಸ್ಮೂತಿ? ಹಾ ಖಾಲಿ ಆಗ್ತಾ ಬಂತು. ಥ್ಯಾಂಕ್ಸ್ ನಿಮ್ಗೆ. ಸ್ಮೂತಿ ಅಷ್ಟೇನ ಕುಡಿಯೋದು? ಬ್ರೇಕ್ಫಾಸ್ಟ್ ಏನ್ ಮಾಡಲ್ಲ? ಇಲ್ಲ ಇಲ್ಲ, ಮತ್ತೆ ಊಟ. ಮತ್ತೆ ಊಟನೇ? ಹ್ಮ್ ಇದ್ರಲ್ಲೇ ಇರುತ್ತಲ್ಲ ಡ್ರೈ ಫ್ರೂಟ್ಸ್ ಎಲ್ಲ. ಹೌದು, ಹೆವಿ ಆಗ್ತದೆ ಅದು. ಹೌದು ಹೌದು, ನೋಡಿದೀನಿ ನಾನು ಅದು ಲಾಗಲ್ಲಿ ನೀವು ಹಾಕಿದ್ರಲ್ಲ ಅವತ್ತು. ಹೌದು. ಅದು ನೀವು ತೋರ್ಸಿದ್ದು ದಾಳಿಂಬೆಯಲ್ಲಿ ಇದು ಬಂದದ ಕಾಯಿ, ಅದು ಇನ್ನು ಹಣ್ಣಾಗ್ತದ? ದಾಳಿಂಬೆ ಮರ. ದಾಳಿಂಬೆ ಹಣ್ಣು ಇದೇ ಫಸ್ಟ್ ಟೈಮ್ ಅಂದ್ರೆ, ತುಂಬಾ ದಿನ ಆಯ್ತು ನಾವ್ ಅದು ಗಿಡ ಹಾಕಿ. ಹ್ಮ್ ಇದೇ ಫಸ್ಟ್ ಟೈಮ್ ಬಿಟ್ಟಿರೋದು. ಬಿಟ್ಟೇ ಇರ್ಲಿಲ್ಲ. ಅಯ್ಯೋ ಬಿಡುತ್ತಾ ಬಿಡಲ್ವಾ ಅನ್ಕೊಂಡ್ವಿ. ಬಟ್ ಇವಾಗ ಖುಷಿ ಆಗ್ತದಲ್ಲ. ಕಾಯಿ ಹೌದು. ನಾವ್ ಹಾಕಿರೋ ಗಿಡದಲ್ಲಿ ಕಾಯಿ ಹಣ್ಣು ಬಿಟ್ರೆ ತುಂಬಾ ಖುಷಿ ಆಗುತ್ತೆ. ತುಂಬಾ ಖುಷಿ ಆಗ್ತದೆ. ಅದೇ ಫಸ್ಟ್ ಟೈಮ್ ಬಿಟ್ಟಿರೋದು. ನೋಡ್ಬೇಕು ಅದೇ ಬರುತ್ತಾ ಅಂತ. ಅಂದ್ರೆ ಕೆಳಗಡೆ ಹಾಕಿದೀವಲ್ವಾ, ಹೋಗೋ ಬರೋ ಜನ ಎಲ್ಲ ಈ ಹುಡುಗರುಗಳೆಲ್ಲ ಕೈ ಹಾಕ್ಬಿಡ್ತವೆ, ಹ್ಮ್ ಮಕ್ಳುಗಳು. ಕೈ ಕಿತ್ಬಿಟ್ರೆ ಹೋಯ್ತು, ನೋಡ್ಕೋಬೇಕು. ಹೌದೌದು. ಮಧ್ಯಾಹ್ನಕ್ಕೆ ಏನು ಡಿನ್ನರ್? ಇವತ್ತು ಲಂಚ್? ವೆಜ್. ವೆಜ್. ನಾನ್ ವೆಜ್ ಸಂಕಷ್ಟ ತಿನ್ನಲ್ಲ. ಚೌತಿ ಅಲ್ಲ, ಸಂಕಷ್ಟ ಓಕೆ. ಚೌತಿ ಅಲ್ಲ. ಹಾ ಹಾ ಹಾ. ನಾಳೆ ಕೂಡ ವೆಜ್, ಸ್ಯಾಟರ್ಡೆ. ಫ್ರೈಡೆ ಸ್ಯಾಟರ್ಡೆ ಅಲ್ಲ, ಪ್ರತಿ ವೀಕು ಫ್ರೈಡೆ ತಿನ್ನಲ್ವಾ? ಇವತ್ತು. ಫ್ರೈಡೆ ತಿಂತೀವಿ, ಇವತ್ತು ಸಂಕಷ್ಟ ಚೌತಿ ಅಲ್ವಾ, ಸಂಕಷ್ಟ ತಿಂಗಳಿಗೆ ಒಂದು ಅಂದ್ಬಿಟ್ಟು ಬರುದಲ್ಲ. ಓಕೆ. ಹಾ ಓಕೆ ಓಕೆ. ಅದಕ್ಕಾಗಿ, ಇಲ್ಲದ್ರೆ ಸ್ಯಾಟರ್ಡೆ ಮತ್ತೆ ಮಂಡೇ 2 days ವೆಜ್. ಓಕೆ ಮತ್ತೆ ಓಕೆ. ಪಂಚಮಿ, ಮಂತಿಗೆ ಒಂದು ಪಂಚಮಿ ಬರ್ತದೆ, ಅದಕ್ಕೆ ತಿನ್ನಲ್ಲ. ಹಾ 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 ಹಾ. ಸಂಕಷ್ಟ ಚೌತಿ ಓಕೆ. ಹಾಗೆ. ಸಾಂಗ್ ಬೇಕಾ ವರಾಸೀಸ್? ಹಾಕಿ ಬೇಗ ಯಾವ್ದಾದ್ರು. ಯಾರು ಬರ್ತಾ ಗೆಸ್ಟ್ ಇದಾರೆ? ಬರ್ತಾರಲ್ಲ. ಹಾ. ಹ್ಮ್ ಯಾವ ಸಾಂಗ್? ಗೊತ್ತಿರೋ ಸಾಂಗ್ ಹಾಕಿಪ್ಪ. ಇಲ್ಲ, ಯಾವ ಹಾಡು ಹೇಳಿ, ನಾನೇ ಸರ್ಚ್ ಮಾಡಿ ಆಡ್ತೀನಿ. ಯಾವ ಸಾಂಗ್? ಕೃಷ್ಣ ಯಾವ್ದು ನೆನಪೇ ಬರಲ್ಲ. ಮುಸಿಸ್ ಯಾವ ಹಾಡು ಹೇಳೋದು ಅಂತ. ಕನ್ನಡ ಎಲ್ಲ ಕೆಲ್ಸ ಎಲ್ಲ ಆಗಿದೆ ನಿಮ್ದು? ಬೇಗ ಹಾ ಮಾಡ್ತೀರಲ್ವಾ? ಹಾ, ಬೆಳಿಗ್ಗೆ ಪೂಜೆನೆ ಎಲ್ಲ ಆಯ್ತು. ಬ್ರೇಕ್ಫಾಸ್ಟ್ ಆಯ್ತು. ಅಡಿಗೆ ಸಾಂಬಾರ್ ಇದೆ, ರೈಸ್ ಮಾಡ್ಕೊಂಡ್ರೆ ಆಯ್ತು. ಅಲ್ಲ, ಬ್ರೇಕ್ಫಾಸ್ಟ್ ಕೂಡ ಗೀ ರೈಸ್ ತಿಂತೀರಾ ನೀವು? ಹಾ. ಅದ್ರ ಲಂಚ್ಗೆ ಮತ್ತೆ ಬೇರೆನಾ? ಲಂಚ್ಗೆ ಸಾಂಬಾರ್ ಇದೆ, ರೈಸ್ ಮಾಡ್ಕೊಂತೀನಿ. ಮಕ್ಳಿಗೆ ಬಾಕ್ಸ್ ಹಾಕ್ಬೇಕಲ್ಲ. ಓಕೆ ಓಕೆ. ನಾವು ಲಂಚಿಗೆ ಎಲ್ಲ ತಿನ್ನುದು ಗೀ ರೈಸ್ ಎಲ್ಲ. ಓಕೆ ಓಕೆ. ನಾ ಮಾರ್ನಿಂಗ್ ಅವ್ರು ಕ್ಯಾರಿಯರ್ ಬೇಕಲ್ಲ ಅಂದ್ಬಿಟ್ಟು ಅದೇ ಮಾಡ್ಬಿಡ್ತೀನಿ. ಕ್ಯಾರಿಯರ್ ಕಳ್ಸಕ್ಕಾಗುತ್ತೆ ಮಕ್ಳಿಗೆ ಅಂತ. ಟಿಫಿನ್ಗೆ. ಹಾ ಹೌದು. ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ, ಕಡಲು ಕರೆದಂತೆ ನದಿಯನು ಭೇಟಿಗೆ, ಯಾರು ಬಂದಿರದ ಮನಸಲಿ ನಿನ್ನ ಆಗಮನ ಈ ದಿನ, ನೀಡುವ ಮುನ್ನ ನಾನೇ ಆಮಂತ್ರಣ,
ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ ಕಡಲು ಕರೆದಂತೆ ನದಿಯನು ಭೇಟಿಗೆ ಜೀವನ ಈ ಕ್ಷಣ ಶುರುವಾದಂತಿದೆ ಕನಸಿನ ಊರಿನ ಕದ ತೆರೆಯುತ್ತಿದೆ ಅಳಬೇಕು ಒಮ್ಮೆ ಅಂತನಿಸಿದೆ ಖುಷಿಯಾಗಿ ಮೇರೆ ಮೇರೆ ಗಂಟ್ಲು ಯಾಕೋ ಸರಿ ಇಲ್ಲ ಮಧುಮಾಸದಂತೆ ಕೈ ಚಾಚಿದೆ ಹಸಿರಾಯ್ತು ನನ್ನ ದಾರಿ ನೀಡುವ ಮುನ್ನ ನಾನೇ ಆಮಂತ್ರಣ ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ ಕಡಲು ಕರೆದಂತೆ ನದಿಯನು ಭೇಟಿಗೆ ಯಾರು ಬಂದಿರದ ಮನಸಲಿ ನಿನ್ನ ಆಗಮನ ಈ ದಿನ ನೀಡುವ ಮುನ್ನ ನಾನೇ ಆಮಂತ್ರಣ ಸಾವಿನ ಅಂಚಿನ ಬದುಕಂತಾದಿನಿ ಸಾವಿರ ಸೂರ್ಯರ ಬೆಳಕಂತಾದಿನಿ ಕೊನೆಯಾಸೆ ಒಂದೇ ಈ ಜೀವಕ್ಕೆ ನಿನ್ನ ಕೂಡಿ ಬಾಳಬೇಕು ಪ್ರತಿ ಜನ್ಮದಲ್ಲಿಯೂ ಹೀಗೆ ನನ್ನ ಪ್ರೀತಿ ಮಾಡಬೇಕು ನೀಡುವ ಮುನ್ನ ನಾನೇ ಆಮಂತ್ರಣ ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ ಕಡಲು ಕರೆದಂತೆ ನದಿಯನು ಭೇಟಿಗೆ ಯಾರು ಬಂದಿರದ ಮನಸಲಿ ನಿನ್ನ ಆಗಮನ ಈ ದಿನ ನೀಡುವ ಮುನ್ನ ನಾನೇ ಆಮಂತ್ರಣ ಓಕೆ ಥ್ಯಾಂಕ್ ಯು ಓಕೆ ಸೂಪರ್ ಅಂತಿದ್ದಾರೆ ಸುಮಿಸಿಸ್ ಥ್ಯಾಂಕ್ ಯು ಸೂಪರ್ ಅಂತಿದ್ದಾರೆ ಉಮೇಶ್ ಬ್ರೋ ಯಾರ ಇದು ಯಾರು ಭುವಿಸಿಸ್ ಗೊತ್ತಾಗಿಲ್ವಾ ಗಂಟ್ಲು ಕಟ್ಕೊಂಡ್ಬಿಟ್ಟಿದೆ ಭುವಿಸಿಸ್ ಥ್ಯಾಂಕ್ ಯು ಸೋ ಮಚ್ ಸರಿ ಈಗ ಕಾಮಿಡಿ ಪೀಸ್ ಸರಿಗಮ್ಮಪ್ಪ ಹೋದ್ರೆ ಕಾಮಿಡಿ ಪೀಸ್ ಎಲ್ಲ ಹಾಕ್ಬಿಡ್ತಾರ ಆಮೇಲೆ ಬರುವಕ್ಕ ಅಂತಿದ್ರೆ ಅಲ್ವಾ ಮ್ಯೂಸಿಸ್ ನಾವೇ ಸ್ಟೇಜ್ ಅಲ್ಲಿ ಆಡಿದ್ರೆ ವೈರಲ್ ಆಗ್ಬಿಡ್ತೀವಿ ಆಮೇಲೆ ಟ್ರಾಲ್ ಮಾಡ್ಬಿಡ್ತಾರೆ ಏನೋ ನಾವ್ ಲೈವ್ ಅಲ್ಲಿ ಯಾರೋ ಕೇಳಿಸ್ಕೊತಾರೆ ಅಂತ ಆಡ್ತೀವಿ ಅಷ್ಟೇ ಇವತ್ ಡ್ಯೂಟಿ ರಜಾ ಹಾಕಿದೀನಿ ಭೂವಿಸಿಸ್ ಅದಕ್ಕೆ ಆಡ್ತಾ ಇರೋದು ಇಲ್ಲ ಅಂದ್ರೆ ಎಲ್ಲಿ ಜಾಯ್ನ್ ಆಗ್ತಾ ಇರ್ಲಿಲ್ಲ ನಾನು ಜಾಬ್ ಮಾಡ್ತೀರಾ ಅವಾಗ? ಹಾ ಹೌದು ಹೌದಾ ಏನ್ ಜಾಬ್? ನನ್ನ ಕಂಪ್ಯೂಟರ್ ಆಪರೇಟರ್ ಆಫೀಸ್ ಅಲ್ಲಿ ಬಿಲ್ಲಿಂಗ್ ಮಾಡ್ತೀನಿ ಇವತ್ತು ರಜಾ ಹೌದಾ? ಇತ್ತು ರಜಾ ಹಾಕಿದೆ ಓ ಮೈ ಗಾಡ್ ಅಂತಿದ್ದಾರೆ ಯಾಕೆ ಭೂವಿಸಿಸ್ ಅದೇ ನೈಟ್ ಲೈವ್ ಮಾಡೋದಾ ನೀವು ಈವ್ನಿಂಗ್? ಅದಕ್ಕೆ ನಾನ್ ನೈಟ್ ಮಾಡೋದು ಬೆಳಿಗ್ಗೆ ಟೈಮ್ ಸಿಗಲ್ಲ ಇನ್ನೊಂದು ಸಾಂಗ್ ಬರ್ಲಿ ಯಾವ್ದ್ ಸಾಂಗ್ ಹೇಳಿ ಸಾಂಗ್ ಆಯ್ಕೆ ಮಾಡೋದೇ ಕಷ್ಟ ಯಾವ ಸಾಂಗ್ ಹೇಳೋದು ಅಂತ ಯಾವ ಸಾಂಗ್ ಹೇಳಿ ಹಾಡ್ತೀನಿ ಎಕ್ಸ್ಕ್ಯೂಸ್ ಮೀ ಯಾವ ಹಾಡು ಹಿಂದಿಯಾ? ಇಲ್ಲ ಕನ್ನಡ ಎಕ್ಸ್ಕ್ಯೂಸ್ ಮೀ ಸಾಂಗ್ಸ್ ಚೆನ್ನಾಗಿದೆ ಅದರಲ್ಲೂ ಸಾಂಗ್ಸ್ ಎಕ್ಸ್ಕ್ಯೂಸ್ ಮೀ ಮೂವಿಲಿ ಯಾವುದು ಎಕ್ಸ್ಕ್ಯೂಸ್ ಮೀ ಕ್ಯಾರೇ ಬೇಕಾದ್ದು ಓ ಪ್ರಿಯ ಪ್ರೀತ್ಸೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು ಬರ್ತೆ ಇಲ್ಲ ಅಂದ್ರೆ ಅದು ಬಿಟ್ರೆ ಸೂಪರ್ ಸಾಂಗ್ಸ್ ಇನ್ನೊಂದಿದೆ ಓ ಪ್ರಿಯತಮ ಅದು ಯಾವ್ದೋ ಇದೆ ಎಕ್ಸ್ಕ್ಯೂಸ್ ಮೀ ಸಾಂಗ್ ಕನ್ನಡ ಇದು ಹಾಡಿ ಯಾವ್ದು ಹೇಳಿ ಫಸ್ಟ್ ಹಾಕಿ ಒಂದು ಸಾಂಗ್ ಅದು ಬರ್ತಾ ಇಲ್ಲ ಲಿರಿಕ್ಸ್ ಎಕ್ಕ ಸಕ್ಕ ಹಾಡಿ ಹಾಡಲ್ಲ ಅದಲ್ಲ ಸಕ್ಕಲ ಅಕ್ಕ ಯಾವ್ದು ಹಾಡಲ್ಲ ಪಂಡಲ ಪುನಗಲ ಬತ್ತರಿತ್ತಲ ಎಕ್ಕ ಸಕ ಎಕ್ಕ ಸಾಕಲ ಅದಲ್ವಾ ತುಳು ಅದು
ತುಳು ಬರಲ್ಲ ನಮ್ಗೆ. ನಂಗೆ ತುಂಬಾ ಇಷ್ಟ. ಯಾವ ಹಾಡು ಭೂಮಿಸಿಸ್ ಹೇಳಿ? ಅದ್ರಲ್ಲಿ ತುಂಬಾ ಹಾಡಿದಾವೆ. ಪ್ರೀತಿ ಯಾಕೆ ಭೂಮಿ ಮೇಲೆ ಆಡ್ತಲ್ಲ. ಅಯ್ಯೋ ಇವತ್ತು ಕನ್ನಡ ಎಕ್ಕಸಕ್ಕ 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 ಅವ್ರು ಓ ಹೇಳ್ತಾರದು ಅದು. ಅದಾ? ನಮ್ ತುಳು ಕೂಡ ಉಂಟದು, ಕನ್ನಡ ಸಾಂಗ್. ಓಕೆ ಓಕೆ. ಎಕ್ಸ್ಕ್ಯೂಸ್ ಮೀ 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 ಯಾರೇ ಭುವಿ ಕ್ಯಾರೇ? ಮೀ ನೀನಿ ಲೂಕ್ ಮೀ ಕ್ಯಾಚ್ ಮೀ ಯು ಮ್ಯಾಸ್ ಮೀ. ಅದು ಬೇಡ. ಈ ಈ ಯಾವ್ದು ಸಾಂಗ್ ಪ್ರೀತಿ ಯಾವ್ದು ಬರ್ತಾನೆ ಇಲ್ಲ. ಪ್ರೀತಿ ಇನ್ನೊಂದು ಯಾವ್ದೋ ಇದೆಯಲ್ಲ ಅದ್ರಲ್ಲಿ ಇನ್ನೊಂದು ಹಾಡಿದೆ ಸೈಲೆಂಟ್. ಯಾವ್ದಪ್ಪ? ಪ್ರೀತ್ಸೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು. ಕರೆಕ್ಟ್. ಎಲ್ಲ ಮರ್ತೋಗ್ಬಿಟ್ಟಿದೆ ಭೂಮಿಸಿಸೋದು. ಅವಾಗೆಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇತ್ತು. ಪ್ರೀತ್ಸೆ ಅಂತ ಪ್ರಾಣ ತಿನ್ನೋ. ಪ್ರೀತಿ ಅಂತ ಪ್ರಾಣ ತಿನ್ನು ಪ್ರೇಮಿ ನೀನು ಯಾರೋ, ನನ್ನೇ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟೋರ್ಯಾರೋ, ಇದೇನೋ ನಿನ್ನ ನೋಟ, ಇದೇನಾ ಪ್ರೀತಿ ಆಟ, ಅದೆಲ್ಲಿ ಅಂತ ನಾನು ನಿನ್ನ ಹೇಗೆ ಹುಡುಕಲಿ, ನೀನೇ ಮೊದಲನೇ ಬಾರಿಗೆ ಬಂದೆ ಹೃದಯದ ಊರಿಗೆ, ಇಳಿದೆ ಮನಸ್ಸಿನ ಬೀದಿಗೆ ನೀನ್ಯಾರೋ, ನಮ್ಮ ಮೊದಲನೇ ಭೇಟಿಗೆ ನೀನು ತಿಳಿಸುವ ವೇಳೆಗೆ ನಾನು ಬರುವುದು ಎಲ್ಲಿಗೆ ನೀನ್ಯಾರು, ನನ್ನ ನೋಡೆ ಅಂತ ಹಿಂದೆ ಅನಿರೋನು ನೀನೇ, ನಿನ್ನ ನೋಡೋ ಆಸೆ ನನಗೆ ಬಾ ಬೇಗನೆ, ಪ್ರೀತ್ಸೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರೋ, ನನ್ನೇ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟೋರ್ಯಾರೋ, ನೀನು ಕರೆಯುವೆ ನನ್ನನೇ ಹೇಗೆ ಇರುವುದು ಸುಮ್ಮನೆ, ನಾನು ಹುಡುಕಿದೆ ನಿನ್ನನೇ ನೀನ್ಯಾರು, ಎಲ್ಲ ಹುಡುಗರ ಕಣ್ಣನೇ ಕದ್ದು ನೋಡುವೆ ಮೆಲ್ಲನೆ, ಎಲ್ಲೂ ಕಾಣದ ಚೋರನೇ ನೀನ್ಯಾರೋ, ನಿನಗಾಗೆ ಕಾದೆ ನೀನೇತಕ್ಕೆ ಬರದೆ ಹೋದೆ, ನೀನಿರದೆ ನಾಳೆ ಹುಡುಗ ನನಗೇನಿದೆ, ಪ್ರೀತ್ಸೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರೋ, ನನ್ನೇ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟೋರ್ಯಾರೋ. ಓಕೆ ಓಕೆ. ಐಲು ಕೈಲಿದ್ರೆ ಮೊಬೈಲು, ಸ್ಟೈಲು 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 ಕೈಲಿದ್ರೆ ಮೊಬೈಲು. ಅದು ಚೆನ್ನಾಗಿದೆ ಆಡೋದು. ಅದು ಕೃಷ್ಣದು ಅನ್ಸುತ್ತೆ. ಏನೋ ಕೃಷ್ಣ ರುಕ್ಮಿಣಿನೇ ಅದು ಸಾಂಗ್, ಅದು ಮರ್ತೋಗಿದೆ. ಬಹುತ್ ಅಚ್ಚಾ ಯಾರ್. ಥ್ಯಾಂಕ್ ಯು ರಾಹುಲ್ ಜಿ, ಥ್ಯಾಂಕ್ ಯು ಸೋ ಮಚ್. ವಾವ್ ಅಂತಿದ್ದಾರೆ. ಬನ್ನಿ ನೀವ್ ಆಡಿ ಅಮ್ಮುಸೀಸ್, ಹಾಕ್ತೀನಿ ನಾನು ಐಲು ಕೈಲಿದ್ರೆ ಮೊಬೈಲು ಅಂತ. ಇದು ಯಾರು ಇದು ಯಾರು? ಓಕೆ, ಗೆಸ್ಟ್ ಬಂದ್ರ ಅನ್ಸುತ್ತೆ. ಸುಮಿಸಿಸ್, ನಾನು ಎಕ್ಸಿಟ್ ಆಗ್ತೀನಿ. ಥ್ಯಾಂಕ್ ಯು ಓಕೆ ಓಕೆ ರಾಹುಲ್. ವರ, ಥ್ಯಾಂಕ್ ಯು ಸೋ ಮಚ್ ವರ. ಓಕೆ, ವೆಲ್ಕಮ್. ಏನು ಕೊಡ್ಲಿಕ್ಕೆ ಆಗ್ಲಿಲ್ಲ, ಸಾರಿ. ಓ ಇರ್ಲಿ, ಸ್ಮೂತಿ ಕುಡ್ದೆ ನಾನು. ಹೌದಾ, ಹೇಗಿತ್ತು? ಓಕೆ, ಥ್ಯಾಂಕ್ ಯು ಓಕೆ, ಬಾಯ್ ಸುಮಿಸಿಸ್. ಬಾಯ್ ಬಾಯ್. ಥ್ಯಾಂಕ್ ಯು ರಾಹುಲ್, ಥ್ಯಾಂಕ್ ಯು ಸೋ ಮಚ್. ಮದುವೆಗೆ ಮುಂಚೆ ಎಲ್ಲ ನೆನಪಿರುತ್ತೆ, ಮತ್ತೆ ಎಲ್ಲ ಮರೆಯುತ್ತೆ ಎಲ್ಲ ಹೇಳ್ತಿದ್ದಾರೆ. ಹೌದೌದು, ಟಿಫಿನ್ ಕೊಡಿ ಹೇಳ್ತಿದ್ದಾರೆ. ಬನ್ನಿ ಬನ್ನಿ, ಟಿಫಿನ್ ಕೊಡ್ತೀನಿ, ಬನ್ನಿ ಭುವಿ. ಹಿಂದಿ ಬೋಲ ಯಾರ್, ಮುझे ಹಿಂದಿ ನಹೀ ಆತಾ ಯಾರ್, ಮುझे ಹಿಂದಿ ಆತಿ ಹೇ ಯಾರ್ ಹೇಳ್ತಿದ್ದಾರೆ. ಹಾಯ್ ಸಚಿನ್, ಹೇಳಿ ಸಚಿನ್. ನಗ್ತಿದ್ದಾರೆ ಹೆರ್ಬೋಲಿ. ವಾಟ್ ಆರ್ ಯು ಡೂಯಿಂಗ್? ಎಂತ ರಾಹುಲ್, ವಾಟ್ ಆರ್ ಯು ಡೂಯಿಂಗ್? ಆರ್ ಯು ವರ್ಕಿಂಗ್? ಅಚ್ಚಾ ಹೇಳ್ತಿದ್ದಾರೆ, ನಗ್ತಾ ಇದ್ದಾರೆ.
ಭುವಿ ಬನ್ನಿ ದುಬೈಗೆ ಭುವಿ. खाना हुआ यार आपका? नहीं नहीं, अभी मैं ब्रेकफास्ट का ही 9:30 हो गए इधर सुबह. इतना जल्दी खाना? ನಿರಂಜನ್ ಬಂದ್ರು. ಹಲೋ, ಗುಡ್ ಮಾರ್ನಿಂಗ್ ನಿರಂಜನ್, ಹೇಗಿದ್ದೀರಿ? ಬ್ರೇಕ್ಫಾಸ್ಟ್ ಆಯ್ತಾ? ಡ್ಯೂಟಿಯಲ್ಲಿ ಇದ್ದೀರಾ ನಿರಂಜನ್? ಥ್ಯಾಂಕ್ ಯು ರಾಹುಲ್, ಥ್ಯಾಂಕ್ ಯು ಸೋ ಮಚ್. ಹಾ ಹೇಳಿ ಸಚಿನ್. अच्छा खा लो यार, अब 11 बज. नहीं नहीं, इधर 11 नहीं बजा, इधर 9:30. 9:30 हो गया इधर. इधर थोड़ा टाइम कम है ना. ಮತ್ತೆ ಇದ್ದಾರೆ. ಬಂದ್ರಾ ಗೆಸ್ಟ್? ಓ, ನೀವು ನಗೋದಾ? ನಾನು ವರ ಅಂತ ಅನ್ಸಿ. ಸರಿ, ಫೈನ್, ಓಕೆ ಓಕೆ. ಆಂಡ್ మీరు ಭೋಜನ ಓವರು ಉಂಟು ಬಲೆ. ಇದು ಭೋಜನ ಪೊರೆ ಉಂಟು ಅಂದ್ರೆ ಸ್ವಲ್ಪ ಟುಗೆದರ್ ಜಾಯಿನ್ ಯಾರ್ ಆಗಿದ್ದಾರೆ. ಹೌದೌದು, ಟುಗೆದರ್ ಬಂದಿದ್ರು ವರ, ಜಸ್ಟ್ ಲೆಫ್ಟ್ ಆದ್ರು. ಅಚ್ಚಾ ಇರ್ತಿದ್ದಾರೆ. ಪೂಜೆ ಓವರ್, ಓಕೆ ಅಕ್ಕ. ಹಾ ಪೂಜಾ ಅಂದ್ರೆ ಶುಭ ಶುಕ್ರವಾರ. ಥ್ಯಾಂಕ್ ಯು, ನಿಮಗೂ ಕೂಡ. ಪೂಜಾ ಆಗಿ ಬಂದ್ರಾ? ಓಕೆ ಓಕೆ ರಾಹುಲ್, ನೋ ಪ್ರಾಬ್ಲಮ್. ಯಾರ್ ಅಂತ ಮತ್ತೆ ನಿರಂಜನ್ ಹೇಳಿ. ಅಮ್ಮು ಅಕ್ಕ ಟುಗೆದರ್ ಜಾಯ್ನ್ ಆಗ್ತಿಲ್ಲ. ಇಲ್ಲ, ಅಮ್ಮ ಬರಲ್ಲ. ರಾತ್ರಿಗೆ ಹೇಳ್ತಾರೆ ಗಂಡ ಇದ್ದಾರೆ ಅಂತ, ಅಲ್ವಾ ಅಮ್ಮ? ನೋಡಿ, ನಿಮ್ಮ ಕಳಿಸ್ತಾ ಇದ್ದಾರೆ ಚಾಲು ಅಮ್ಮ. ಇರು ಪಳ್ಳೆ ಮುಲ್ಪದ ಆಲಚ್ಚಿ ಪಣ್ಣರೆ ಏನು ಪಣ್ಪಿನಿ ಲೈವ್ ಡೇ ದಿನ ಪೋನುಂಡು. ದಿನ ಪೋಯಿನ ಗೊತ್ತೇ ಅಬುಜಿ. ಅಮ್ಮಕ್ಕ ನೀವು ಹೋಗಿ. ಅಮ್ಮ ಮಾಯ ಇದ್ದಾರೆ. ನೀವು ಬನ್ನಿ, ಭಜನೆ ಆಡಿ ಬನ್ನಿ ನಿರಂಜನ್, ಕೇಳ್ತೀವಿ ನಾವು. ಬಂದೆ. ಲಿಂಕ್ ಬೇಕಾ? ಬರ್ತೀರಾ ಟುಗೆದರ್ ಲೈವ್? ಹೆಸರು ಸ್ಫೂರ್ತಿ ಸಾಂಗ್ ಪ್ಲೀಸ್. ನನಗೋಸ್ಕರ ಆಡಿ ಅಮ್ಮ ಹೇಳ್ತಿದ್ದಾರೆ. ನಿರಂಜನ್ ಒಳ್ಳೆ ಭಜನೆ ಆಡ್ತಾರೆ, ಕಳ್ಸಿ ಅವರನ್ನು. ಓ ಧನು ಎತ್ತಲಕ್ಕಿಯರೇ, ಕೋಡೆ ಎಣ್ಣೆ ಟೈಟಾ ಎಣ್ಣೆ ಪಾರ್ಟಿ. ಗುಡ್ ಮಾರ್ನಿಂಗ್. ಟಿಪಿ ನ್ಯಾಂಡ ಪರಿಯರೇ, ಫುಲ್ ಬಿಸಿಯಾ ಕೋಡೆ ಪಾರ್ಟಿಡ್? ഞാനൊരു ലിങ്ക് കടപ്പെടുത്തു ജയധരദാന പണ്ട് ರಜೆ ನಿಗೆಲೆ. ಈಗ ಕೂಡ ಜೆಪ್ಪಲಿ ರಜೆ ರಜೆ ಪಂಡ ಜೆಪ್ಪುನೆ. ಮಾರ್ನಿಂಗ್ ಲಕ್ಕನ್ ಪಂಡ ಉದಾಸೀನ ಅದೇ. ಹಾಯ್ ಅಮ್ಮು ಹೇಳ್ತಿದ್ದಾರೆ ನೋಡಿ.
ಐದನು ಬ್ರದರ್ ಹೇಳ್ತಿದ್ದಾರೆ ಅಮ್ಮು. ಲಿಂಕ್ ಬಂದಿದೆ, ಯಾರು ಬರ್ತೀರಿ? ಧನು ಬಲ್ಲಿ ಜಾಯ್ನ್ ಅಲ್ಲಿ. ಶಾಸ್ತ್ರಿ ಫಿಲ್ಮ್ ನೋಡ್ತಾ ಇದ್ದೀನಿ. ಓ, ಫಿಲ್ಮ್ ನೋಡ್ತಿದ್ದೀರಾ? ನೋಡಿ ನೋಡಿ, ನನ್ನ ಲೈವ್ ಯಾರು ನೋಡುದು ಮತ್ತೆ? ಓ ಅಂದೆ ಬಕದ ಇಗ್ಲಾಕಿ ನೀ ಪಕ್ಕ చెప్పరాజ. ಇಟ್ನ ಬ್ಲಾಗ್ ಪೂರ ಮಸ್ತ್ ಅಡ್ಡೆ ಉಂಡಿ ಆಂಡ ಜನಕ್ಕುಲು ತೂಪುಜೆ ಕಮ್ಮಿ ಮಸ್ತ್ ಜನ ಉಳ್ಳರತ್ತೆ ನಿಗಲ್ ಫ್ರೆಂಡ್ಸ್ ಪೂರ ಹೆಡ್ಡೆ ಉಂಡು ಪೂರ. ನಾನ್ ನೋಡ್ತಿದ್ದೀನಿ, ನೋಡಿ ನೋಡಿ ಸಚಿನ್, ಥ್ಯಾಂಕ್ ಯು. ಡ್ಯೂಟಿ ಇಲ್ವಾ ಸಚಿನ್? ದರ್ಶನ್ ಮೂವಿ ನಂದು ಬ್ರೋ ಹೀರೋ. ದರ್ಶನ್ ಮೂವಿ ನಂದು ಹೀರೋ ಹೇಳ್ತಿದ್ದಾರೆ. ಅಮ್ಮು ಅಕ್ಕಂದು ಫೇಸ್ಬುಕ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ, ಏನಿಲ್ಲ. ಬೈತಾರಂತೆ ಗಂಡ. ಎಷ್ಟು ನಂದನು ಬ್ರೋ ಮಸ್ಟ್ ಸೀನ್ ಹೇಳ್ತಿದ್ದಾರೆ. ಹಾ ಬ್ರೋ, ನಾನಿರೇ ನಿದ್ರೆ ಪೋಜೆವರ ಕನ್ನಡ ನಿದ್ರೆ ಬರ್ಪುಣ ಕೂಡ. ಯಾನಿರೇಗ ಬೈಯಡ್ ದೀತೆ ಚಾಲು 12 ಆತನ ನಾನೆಲ್ಲ 11:45 12 ಒಂಜಿ ಯಾ ಲಕ್ಕನಗ ಬಂದಾದಿತ್ತನಪ್ಪ 6 ಮುಟ್ಟ ತುಯ್ಯರ್ಗೆ ಹಸ್ಬೆಂಡ್ ಬೊಕ್ಕ ಲೈಟ್ ಪಾಡಿಯ ಬಂಡೇರು ಅದಕ್ಕ ತೋಜಿಜಿ ಬಂಡೇರು. ಯಾನ್ ಲಕ್ಕ ಏನಿರೇನು ತನು ನಿಮ್ದು ಪೇಮೆಂಟ್ ಆಗಿದ್ಯಾ ಹೇಳ್ತಿದ್ದಾರೆ. ಇಲ್ಲ ಇಲ್ಲ, ಅವ್ರು ಜಸ್ಟ್ ಮೌನ್ ಆಗಿದೆ ಅಂತ. ನಿನ್ನೆ ಮಾರ್ನಿಂಗ್ ಇದ್ದು 5 ಗಂಟೆ ಒಟ್ಟ 5:40 ಉಟ್ಟ ಚಾಲತ್ತನು ಒಂಜೆಡ್ ಇನಿ ಬೈಯಡ್ 12 ಮಾರ್ನಿಂಗ್ ಮುಟ್ಟ ಚಾಲತ್ತು 6 hours ಅದಾನೆ ಚಾಲತ್ತನ ಅಂತ. ಹರಿಯಾಣೇಶ್ ಬಂದ್ರು. ಹಾಯ್, ಗುಡ್ ಮಾರ್ನಿಂಗ್. ಇರಗ ಏತ್ ತಿಕ್ಕೊಂಡು ಟೈಮ್ ಪಂಡ ವಚವರೇ. ಹಾಯ್ ಸಚಿನ್ ಬ್ರದರ್, ಗುಡ್ ಮಾರ್ನಿಂಗ್ ಹೇಳ್ತಿದ್ದಾರೆ. ಐಶ್ವರ್ ಗುಡ್ ಮಾರ್ನಿಂಗ್ ನಿಮ್ಗೂ ಕೂಡ. ಮತ್ತೆ ಬಂದೆ, ಥ್ಯಾಂಕ್ ಯು. ಯಾರು ಅಲ್ಲಿ ಮೇಲೆ ಲಿಂಕ್ ಇದೆ, ಗಿಫ್ಟ್ ಕೊಡಿ ಯಾರಿಗೆ. ಪದ್ದು ಬಂದ್ರು. ಹಾಯ್ ಪದ್ದು, ಗುಡ್ ಮಾರ್ನಿಂಗ್ ಪದ್ದು. ಬ್ರೇಕ್ಫಾಸ್ಟ್ ಆಯ್ತಾ, ಅಡಿಗೆ ಆಯ್ತಾ? ಹಾಯ್ ಅಯ್ಯನ್ ಅಕ್ಕ, ವೆರಿ ಗುಡ್ ಮಾರ್ನಿಂಗ್ ಹೇಳ್ತಿದ್ದಾರೆ. ಹಾಯ್ ಧನು ವ್ಲಾಗ್ಸ್ ಹೇಳ್ತಿದ್ದಾರೆ. ಆರೋಗ್ಯ ಒಂದು ಗಿಫ್ಟ್ ಕೊಡಿ ಧನು, ಮೇಲೆ ಲಿಂಕ್ ಉಂಟು ಅಲ್ಪ ಅಂಜಿ ಗಿಫ್ಟ್ ಕೊಟ್ಟು ಬಿಡ್ಲೆ, ಗಿಫ್ಟ್ ಕಮ್ಮಿ ಉಂಟು ಗ್ಯಾರೆ. ಹಾಯ್ ಪದ್ದು ಹೇಳ್ತಿದ್ದಾರೆ ಯಾರು ಅವರು. ಹಾಯ್ ಆರೋಗ್ಯ, ಅಲ್ಲಿ ಲಿಂಕ್ ಆಗ್ತೇನೆ, ನೆನಪು ಹೋಗುದು ಯಾರು ನಂಗೆ ಹೇಳಲಿಕ್ಕೆ. ಹಾಯ್ ಪದ್ದು ಹೇಳ್ತಿದ್ದಾರೆ ಯಾರು ಅವರು. ಹಾಯ್ ಅರು ಅಕ್ಕ ಹೇಳ್ತಿದ್ದಾರೆ. ಯಾರು ಕೇಕ್ ಪೂರ ಮಲ್ಪೇರು, ಯಾರು ಕೇಕ್ ಮಲ್ಪೇರು ಯಾರು ಇಲ್ಲ. ಹಾಯ್ ಯಾರು ಸೇಸ್ ಹೇಳ್ತಿದ್ದಾರೆ. ಪದ್ದು ಆರ್ಯನ್ ಹಾಯ್ ಪಡ್ಡಿ ಪಡ್ಡಿ ಬ್ರದರ್ ಹೇಳ್ತಿದ್ದಾರೆ. ಪಡ್ಡಿ ಬ್ರದರ್ ಅಲ್ಲದು, ಪಡ್ಡು ಪಡ್ಡು ಸಿಸ್. ಅಡ್ವಾನ್ಸ್ಡ್ ಕಂಗ್ರಾಟ್ಸ್ ಬ್ರೋ ಹೇಳ್ತಿದ್ದಾರೆ. ಹೈ ಪಡ್ಡು ಸಿಸ್ ಹೇಳ್ತಿದ್ದಾರೆ. ಧನು ಅವರು ಧನು ಬ್ಲಾಗ್ ಕನೆಕ್ಟ್ ಆಗಿ ಬುಡ್ಪು ಸೇರ್ತಲ್ಲಿ ಹೊಸ ಜನ ಯಾರು ಬಿಡಲ್ಲ ಸುಬ್ರನ್ನು. ಧನು ಬ್ರೋ ಪ್ಲೀಸ್ ಗಿಫ್ಟ್ ಕೊಡಿ ಹೇಳ್ತಿದ್ದಾರೆ ಯಾರು ಅವರು. ನಾನು ಬ್ರದರ್ ಅಲ್ಲ ಶಿಸ್ ಹೇಳ್ತಿದ್ದಾರೆ. ಫೋಟೋ ನೋಡಿ ಕೂಡ ಗೊತ್ತಾಗ್ಲಿಲ್ಲ ಅವರಿಗೆ. ಲಿಂಕ್ ಹಾಕಿದ್ದಾರೆ. ಆರ್ಯನ್ ಹಾಯ್ ಧನು ಬ್ರೋ ಹೇಳ್ತಿದ್ದಾರೆ. ಪದ್ದು ಸಾರಿ ಗೊತ್ತು ಬೈ ಮಿಸ್ಟೇಕ್ ಹೇಳ್ತಿದ್ದಾರೆ. ಓಕೆ ಓಕೆ, ನೋ ಪ್ರಾಬ್ಲಮ್. ಓಕೆ ಯಾರು ಬರ್ತೇನೆ, ಒಂದು ಕೇಕ್ ರೆಡಿ ಮಾಡಿ ಹೇಳ್ತಿದ್ದಾರೆ. ಉಂಟುಂಟು ಕೆಲವು ಕೇಕ್ ಎಲ್ಲ ಉಂಟು. ಫೋಟೋ ನೋಡಿ, ಹೌದು ಫೋಟೋ ನೋಡಿ ಹೇಳಿ, ಮಿಸ್ಟೇಕ್ ಆಗ್ತದೆ ಕೆಲವು ಸಲ, ನೋ ಪ್ರಾಬ್ಲಮ್. ಓಕೆ ಧನು ಬ್ರೋ ಖಂಡಿತ ಕೊಡ್ತೀನಿ ಹೇಳ್ತಿದ್ದಾರೆ ಅವರು.
ನಿಮ್ ಲೈವ್ ಬಂದಿದ್ದೀನಿ ಪದ್ದ ಸೆಸಿ ಎಷ್ಟು ಸಾರಿ ಹೇಳ್ತಿದ್ದಾರೆ. ಹೌದೌದು, ಅಲ್ಲ ಕೆಲವು ಸಲ ಮಿಸ್ಟೇಕ್ ಆಗ್ತದೆ, ತುಂಬಾ ಜನ ಇರ್ತಾರಲ್ಲ ಟೈಪ್ ಮಾಡುವಾಗ. ಇಟ್ಸ್ ಓಕೆ ಹೇಳ್ತಿದ್ದಾರೆ. ಮತ್ತೆ ವಿಶೇಷ ಧನು? ಹಾ ಹೌದು ವಾಣಿ ಅಲ್ವಾ, ನಿಮ್ಮ ನೇಮ್ ಹೇಳ್ತಿದ್ದಾರೆ. ವಾಣಿ ಅದು ಮಕ್ಕಳ ಹೆಸರು ಅಂತ ಕಾಣ್ತದೆ ಅಲ್ವಾ? ಧನು ಹೋಗಿದ್ದಾರೆ ಕೇಕ್ ತಿನ್ಲಿಕ್ಕೆ 6 ಮನೆಗೆ. ಹೂಸಿಸ್ ಮಕ್ಕಳ ಹೆಸರು, ಓಕೆ ಓಕೆ. ಆರ್ಯನ್ ಅಂಡ್ ಆರುಷ್. ಆರ್ಯನ್ ಅಂಡ್ ಆರುಷ್. ಮತ್ತೆ ಹೂಸಿಸ್ ಓಕೆ. ಒಂದು ಗಂಡು ಒಂದು ಹೆಣ್ಣ? ಆರುಷ್ ಹೆಣ್ಣಲ್ವಾ? ಒಳ್ಳೇದು, ಒಂದು ಗಂಡು ಒಂದು ಹೆಣ್ಣು. ಮೌನ ವ್ರತವ? ಮಾಡಿ ಮಾಡಿ ಮಾಡಿ, ಎಷ್ಟು ಮಾಡ್ತೀರಿ ನೋಡ್ತೇನೆ. ಹೂಸಿಸ್ 2 ಬಾಯ್ಸಾ? ಓಕೆ. ನಂದು ಕೂಡ ನಾಗುಸಿಸ್ ಲೈವ್, ನವಸ ಲೈವ್, ಸುಮಿ ಲೈವ್, ನಾಗುಸಿಸ್ ಲೈವ್, ನವಸ ಲೈವ್, ಸುಮಿ ಲೈವ್, ಯಾರ್ ಲೈವ್ ಹೋಗ್ಬೇಕು. ಹೌದಾ, ಥ್ಯಾಂಕ್ ಯು ಸುಮಿ. ಬಂದವರಿಗೆ ಹಾಯ್ ಹೇಳಿ. ಸುಮಿ ಗಿಫ್ಟ್ ಕೊಡ್ಬೇಕು. ಆಯ್ತಾಯ್ತಾಯ್ತು. 12ಗೆ ನನ್ನ ಲೈವ್ಗೆ ಬನ್ನಿ ಪದ್ದು. 12 ಓಕೆ ಓಕೆ. 12 ಅಂದ್ರೆ 10:30 ಇಂದ 3 ಗಂಟೆವರೆಗೆ ಇರ್ತದೆ ಇಲ್ಲಿ ಟೈಮ್. ಇನ್ನು ಇವತ್ತೊಂಚೂರು ಟೈಮ್ ಇತ್ತು, ಅದಕ್ಕೆ ಬಂದೆ ನಾನು. ನಾಳೆ ಇಲ್ಲ, 2 days ನೋಡ್ಬೇಕು. ದಿನ ಬೆಳಿಗ್ಗೆ ಆಗಲ್ಲ ಬರ್ಲಿಕ್ಕೆ. ನಾನು ಬರಲ್ಲ ಹೇಳ್ತಿದ್ದಾರೆ ಸಚಿನ್. ನನ್ನನ್ನು ನೋಡಿದ ಮೇಲೆ ಮೌನ ಸಚಿನ್ದು. ನನ್ನ ನೋಡಿದ ಮೇಲೆ ಮೌನ. ಹೌದೌದು. ಆರ್ಎಸ್ಎಸ್ ಮಾರ್ನಿಂಗ್ ನಿಮ್ ಲೈವ್ ಬಂದಿದೆ ಹೇಳ್ತಿದ್ದಾರೆ. ಮಾರ್ನಿಂಗ್ ಲೈವ್ ಇತ್ತಾ? ಇಲ್ಲಲ್ಲ, ಅವರದ್ದು ಮಾರ್ನಿಂಗ್ ಲೈವ್ ಇಲ್ಲ. ಓಕೆ ಯಾರು ಹೇಳ್ತಿದ್ದಾರೆ? ಅನ್ನ ನೆನ್ಪೇ ಆಗಿಲ್ವ ಸಿಸ್ ಹೇಳ್ತಿದ್ದಾರೆ. ಮಾತಾಡಲ್ಲ ಸಚಿನ್. ನನ್ನ 2 days ಆಯ್ತು ಮಾಡಿಲ್ಲ, ಇವತ್ತು ಮಾಡ್ಬೇಕು ಹೇಳ್ತಿದ್ದಾರೆ. ಹೌದು, ನೀವು ನೋಡಿದೆ ನಾನು, ಬರ್ಲಿಲ್ಲ ನೀವು ಬರ್ದು. ಇತ್ತು ಮಾರ್ನಿಂಗ್. ಹೌದಾ, ಮಾರ್ನಿಂಗ್ ಇತ್ತ ಯಾರೋ ನಿಮ್ದು? ನಾನು ಹೇಳುವಾಗ ಬಂದಾಗಿದೆ ಅಂತ. ಇವತ್ತು ವೆಜ್ ಯಾರು ಇದು ಮಾಡ್ತಿದ್ದೇನೆ. ಎಂತ ಗೊತ್ತುಂಟಾ? ಪನ್ನೀರ್. ಕೆಲವರು ಪನ್ನೀರ್ ಹೇಳ್ತಾರಲ್ಲ ಪನ್ನೀರಿಗೆ. ಕರೆಕ್ಟ್ ಅದು ಪನ್ನೀರ್ ಅಂದ್ರೆ? ಓಕೆ ಅವರು ಸಿಸ್ ಇವತ್ತು ಮಾರ್ನಿಂಗ್ ಇತ್ತು, ನಾ ಬಂದೆ. ಹೌದಾ, ಎಷ್ಟು ಗಂಟೆಗೆ ಮಾಡಿದ್ರಿ? ಹೌದಾ, ಎಷ್ಟು ಗಂಟೆಗೆ? ಮಾರ್ನಿಂಗ್ ಎದ್ದು ಫೋನ್ ನೋಡಿದ್ರೆ ಉಂಟಲ್ಲ, ಕಣ್ಣು ತುಂಬಾ ಇದಾಗ್ತದೆ, ಅದಕ್ಕೆ ನಾನು ನೋಡ್ಲಿಲ್ಲ ಇವತ್ತು. ಸ್ನಾನ ಎಲ್ಲ ಮಾಡ್ಲಿಕ್ಕೆ ಇರ್ತದಲ್ಲ ಮಾರ್ನಿಂಗ್ ಎದ್ದ ಮೇಲೆ. ನಾನೆಲ್ಲ ಮಾಡಿ ನನ್ನ ಲೈವ್ಗೆ ಬಂದೆ, ಪ್ರೇ ಮಾಡಿ. 6 to 8 ಅಂದ್ರೆ ಖತಮ್ ಆಗ್ತದೆ ನಾನು ಹೇಳುವಾಗ್ಲೇ ಆಗ್ತದೆ. 6:15 6:30 ಇಲ್ಲಿದ್ದು ಅಂದ್ರೆ 8 o'clock.
6 ಅಂದ್ರೆ 4:30 ಇಲ್ಲಿಯದ್ದು. ಆನ್ ಇಡುದು ಹೇಗೆ? ನಾನು 4:30 ಮಲಗ್ತಿರ್ತೀನಿ. ಆನ್ ಇಡುದು ಹೇಗೆ? ಹೇಳುವಾಗ ಎಂಡ್ ಆಗ್ತದೆ ಅದು. ಆನಲ್ಲಿದ್ದಾರೆ ಪದ್ದು. ಹಾ ವಾಣಿ, ನೀವು ಬಂದಿದ್ರು ಥ್ಯಾಂಕ್ ಯು ಹೇಳ್ತಿದ್ದಾರೆ. ಆಗಲ್ಲ ಬಿಡಿ ಹೇಳ್ತಿದ್ದಾರೆ. ಹೌದಾ, ಆಗಲ್ಲ. ಬಾಯ್ ಸಿಸ್, ನಿದ್ದೆ ಬರ್ತದೆ. ಅಯ್ಯೋ, ನಿದ್ದೆ ಬರ್ತದೆ ನಿಮ್ಗೆ. ಮಲ್ಕೊಳ್ಳಿ. ಲೇಟ್ ಆಗ್ತದ ನೈಟ್ ಮಲಗುವಾಗ? USA. ಓ, USA ಅಲ್ಲ ನೀವು. ಸಾರಿ. ಮಲ್ಗಿ. ಓಕೆ ವಾಣಿ, ಬಾಯ್. ಗುಡ್ ನೈಟ್ ಹೇಳ್ತಿದ್ದಾರೆ. ಗುಡ್ ನೈಟ್ ವಾಣಿ. ನೈಸ್. ಸಿಸ್ ನೈಟ್ 11 ಆಯ್ತು. ಓಕೆ ಬಾಯ್. ಯಾರು ನಿಮ್ದು ಟೈಮ್ ಆಯ್ತಲ್ಲ, ಇನ್ನು ಸ್ವಲ್ಪ ಟೈಮಲ್ಲಿ ನೀವು ಬರ್ತೀರಿ. ಎಷ್ಟು ಗಂಟೆ? ಒಂದು ನೋಡ್ತೇನೆ ಈಗ ಎಷ್ಟು ಜನ ಇರ್ತಾರೆ. ಇಲ್ಲಾಂದ್ರೆ ಎಂಡ್ ಮಾಡ್ತೀನಿ, ಕೆಲಸ ಆಗ್ಬೇಕು. ಪನ್ನೀರ್ ಮಾಡ್ಬೇಕು. ಕೇಕ್ ತಿಂದು ಬಂದ್ರಾ? ಯಾವ ಕೇಕ್ ತಿಂದ್ರಿ? ಇದ್ದೀರಾರು? ಇಲ್ಲ ಅಂತ ಕಾಣ್ತದೆ ಅವರು. ಮತ್ತದ ವಿಶೇಷ ತನು?
ಹೋದ್ರು ಅವ್ರದ್ದು ಲೈವ್ ಇರ್ತದಲ್ಲ, ಸೊ ಹೋದ್ರು, ಕೆಲ್ಸ ಮಾಡ್ಬೇಕಲ್ವಾ. ಮಾತಾಡಿದ್ರಾ? ಹೋದ್ಮೇಲೆ ಮಾತಾಡಿದ್ರು. ಅವ್ರು ಇರುವಾಗ ಮಾತಾಡಲ್ಲ ನೀವು. ಶೈನಿಂಗ್ ಕೇಕ್ ತಿಂದೆ. ಶೈನಿಂಗ್ ಕೇಕ್ ರೀಸೆಂಟ್ ವಿಡಿಯೋ ಅಲ್ವಾ ಅದು? ಹೋದ್ರು ಮಾತಾಡ್ಬೋದು, ನೋ ಪ್ರಾಬ್ಲಮ್. ಇನ್ನ വീഡിയോ ಆನ್ ದೀತೆ ಎತ್ತಲ ಆನ್ ಉಂಡೆ ಸಾರಿ ಅನ್ನ ಯಾನ್ ಕಾಲ್ ಪಂಡತೆ ಈ ರೋಜ್ ಬೇಲೆ ಅಲ್ಪಲೆ ಅವು ಏನು ಗೊತ್ತುಂಡೆ ಇತ್ತೆ ನಮ್ಮ ಮಾರ್ನಿಂಗ್ ಟು ನೈಟ್ ಇಡ್ತು ಮಾರ್ನಿಂಗ್ ಮುಟ್ಟ ತೂಪತೆ ಬೊಕ್ಕ ಕಂಟಿನ್ಯೂ ಮಲ್ಪನ ಉಂಡತೆ ಅವು ಪ್ಲೇ ಲಿಸ್ಟ್ ಕೂಡ ಆನ್ ಬರ್ಪುಂಡತೆ ಪ್ಲೇ ಆಲ್ ಒಂದು ಅವು ಮಲ್ತುಂಡ ವರ ತೂತಿನವೆ ಬರ್ಪುಂಡು ಅವು ಕಂಟಿನ್ಯೂ ನಂಕ್ ತಿಕ್ಕುಜವು ಉಂದೆಟ್ ಏನ್ ಅನ್ಪುನ ಗೊತ್ತಾಬ್ಜೆಂಕ್ ಐಕಿರೊಂಜಿ ಆಜಾಜ್ ಗಂಟೆದೆ ಪಾಡ್ಲೆ ಅವೆ ಈ ಬ್ರೇಕ್ ಮಲ್ತ್ ಪಾಡುವರೆ ಕುಡಾರ ಬೇತನೆ ಮಲ್ಪುವರೆ ಒಂಜಿ 6 hours ದ ಆತಿನ ಅವೆಡ್ ಪಕ್ಕದ ವೀಡಿಯೋಸ್ ಪಾಡುವರೆ ಕುಡಾರ ಪ್ಲೇ ಲಿಸ್ಟ್ ಅವು ಕಂಟಿನ್ಯೂ ಒಂಜಿ ದೀನ್ ಉಂಡತೆ ವರ ತೂತಿನ ಮ್ಯೂಟ್ ಮಲ್ಪತೆ ಅವೆನ್ ಕೂಡ ಚಾಲ್ ಮಲ್ತುಂಡ ಅವು ಅಡೆಗೆ ಉಂತುಂಡು ಸ್ಟಾಪ್ ಆವುಂಡು ನೆಕ್ಸ್ಟ್ ವಿಡಿಯೋ ರನ್ ಆಪುಜಿ ಈಗ ಜಾಸ್ತಿ ಟೈಮ್ ಪಾಡ್ದಾರ ಅಂತ ಒಂಜಿ 7 hours ದ ಪಾಡ್ದು ಬಿಡ್ಲೆ ಸ್ಟಾರ್ಟಿಂಗ್ ಫಸ್ಟ್ ಉಂಡತೆ ಪ್ಲೇ ಲಿಸ್ಟ್ ಅವು ಏತ್ ಆಪುಂತುಲೆ ಟೈಮ್ ಲೆಕ್ಕ ಅಲ್ಪಲೆ ಐತ್ ಏತ್ ಮಿನಿಟ್ಸ್ ಉಂಡು ಒಂದ್ 7 hours ಆಕಿನ ಐತೆಡ್ ಬೊಕ್ಕದ ವಿಡಿಯೋಸ್ ಪಾಡ್ಲೆ ಪ್ಲೇ ಲಿಸ್ಟ್ ಗೆ ಒಂಜಿ ಆಜಿ 7 ಗಂಟೆದ ಅಂಚ ಮಲ್ಪೆರ ಆಪುಂಡೆ ಇಡೀ ಫುಲ್ ತೂದು ಆಯಿ ಬೊಕ್ಕ ಒಂಜಿ ಅವು ಮಲ್ಲಿಜ್ಜಿ ಅವು ಮಾತ ಬೋಡನಜ್ಜಿ ಎಂಕ ಬಾಯ್ಡ್ ಪಂಡ ಇಯವ್ ಯಾನ್ ಕಡಪುಡೊಡೆಯರೆ ದಾಯ ಪಂಡ ಕಡಪುಡ್ದುಜಿ ಬೋಡ ಕಡಪುಡುವೆ ಅಪಂಡ ಕುಡೊಂಜಿ ದೀಪೆನ ಇತ್ತಿತ್ತೆ ಅವು ಕುಡೊಂಜಿ ಕಂಟಿನ್ಯೂ ಆಪುಜಿ ಅವು ಪ್ಲೇ ಒಲ್ ಮುಗಿದನ ಅಲ್ಪನೆ ಕಂಟಿನ್ಯೂ ಆಪುಜಿ ಆಪುಂಡ ಎಂಚನ ಪಂಡ ಎಂಕ್ಲ ಕುಡಾರ ಪ್ಲೇ ಲಿಸ್ಟ್ ಪಂಡ ಪ್ಲೇ ಆಲ್ ಬರ್ಪುಂಡತೆ ಅವು ಮಲ್ತಿಗೆನೆ ಫಸ್ಟ್ ತೂತಿನೇ ಕೂಡ ಬರ್ಪುಂಡು ನೂದು ವಿಡಿಯೋಸ್ ಉಂಡ ಅಂದ ಇತ್ತದ್ರೆ ನೂದು ವಿಡಿಯೋಸ್ ಒಂದು ನೂದುಂಡು ಒಂಜೆಡ್ ಅವು ನೂದೆಡ್ ಈರೊಂಜಿ 7 hours ದ ಗೆತ್ತದ ಅವೆಡ್ ಪಕ್ಕದ ಒಂಜಿ ಮಲ್ದಡ್ಡ ಎಡ್ಡೆ ಇತ್ತುಂಡು ಇನ್ ಬಯ್ಯ ತೂತುವೆಲ್ ಇತ್ತುಂಡು ಜೆಎಂಎಲ್ ಹಾಯ್ ಗುಡ್ ಮಾರ್ನಿಂಗ್ ಆಯ್ತಾ ಎಣ್ಣೆ ಕುಡ್ದು ನಂಗೆಂತ ಕೊಡ್ಬೇಡಿ ಇವತ್ತು ಕುಡಿಯಲ್ಲ ನಾನು ವೆಜ್ ಇವತ್ತು ನನ್ನ ಕೆಲ ವಿಡಿಯೋ ಅಂದ್ ಅವು ಅಂಚ ಆಪುಜವು ವಾಚ್ ಅವರ್ ಬರ್ಪುಜಿ ರಡರ್ ಸಲಕ್ ಐಕೆ ಬಣ್ಣೆ ನನ್ನ ಪ್ಲೇ ಲಿಸ್ಟ್ ಗೂ ಪೋಪೆ ತೂವೆರೆ ಬಾಕಿ ಇತ್ತಿನ ಗೊತ್ತು ಆಪುಂಡು ಅತೆ ಅವೆಂಚ ಗೊತ್ತಾಪಿ ಬಾಕಿ ಇತ್ತಿನ ಅವು ಅವೇ ವಿಡಿಯೋ ಚಾಲ್ ಮಲ್ತುಂಡು ಐಟೆಡೆ ಸ್ಟಾಪ್ ಆಪುಂಡು ಬೇತೆಗಲ್ಲ ವಿಡಿಯೋ ಬರ್ಪುಂಡು ಕೊರ್ಲೆ ಎಣ್ಣೆ ಇವರಿಗೆ ಬೇಕಂತೆ ನೋಡಿ ಎಣ್ಣೆ ಕೊಡಿ ನಿಮ್ಮ ಕೆಳಗಿದ್ದಾರೆ ನೋಡಿ ಜನ ಕೋಡೆದ ಕಮ್ಮಿ ಆತಡೆ ಪಡ್ತಿನ ಇದು ನೈಟ್ ಲೈವ್ ಲ ಉಂಡತೆ ಅಂದೆ ಲೈವ್ ಉಂಡೆ ಒಂತೆ ಪೂರ ಲೈವ್ ಇಜ್ಜ ಅಂದ್ ಸುಮಿ ಟೇಕ್ ಇಟ್ ಇವತ್ತು ಬೇಡ ಜಿಎಂಎಲ್ ಇವತ್ತು ವೆಜ್ ಜಪ ಮಾಡ್ಬೇಕು ಇವತ್ತು ದೇವರದ್ದು ನಾನ್ ವೆಜ್ ತಿನ್ನೋ ದಿನ ಮಾತ್ರ ಕೊಡಿ ಸಂಡೇ ಕೊಡಿ ನಾಳೆ ಕೂಡ ವೆಜ್
ಎಣ್ಣೆ ಕುಡಿದರೆ ಒಮ್ಮೆ ಆಗುವುದು ಕೆಮ್ಮು ಕಮ್ಮಿ ಕಮ್ಮಿ. ಹೌದೌದು. ಕೆಮ್ಮಿದ್ದವರು ಎಣ್ಣೆ ಕುಡೀರಿ. ನಮ್ಮ ಲಿಮಿಟೆಡ್ ಬರ್ಪಿನಿಯೇ ಜಸ್ಟ್ ವೀಕೆಂಡ್ ಫ್ರೆಂಡ್ಸ್ ನ ಗೊತ್ತಾ ಗಮ್ಮತ್ತದೆ. ಗಮ್ಮತ್ ನಿಗಲು ಅದೇ ಫ್ರೆಂಡ್ಸ್ ಪಂಡ ಒಟ್ಟಿಗೆ ಪೋರೆ ನಿಗಲು ಒಂಜೇ ರೂಮುಡೆ. ನನಗೆ ತುಂಬಾ ಕಮ್ಮಿ ಬರ್ತಾ ಈಗ ತುಂಬಾ ಕೆಮ್ಮು ಬರುತ್ತೆ ಈಗ. ಹೌದಾ, ಕುಡೀರಿ ಹಾಗಾದ್ರೆ. ಆಮೇಲೆ ಎಲ್ಲಿ ಹೋದ್ರು ನೋಡಿ, ಕೊಡುದು ಹೋಗುದು ಅಷ್ಟೇ ಕೆಲ್ಸ ಅವರದ್ದು. ಎಂತ ಮನುಷ್ಯ ನೋಡಿ, ಎಣ್ಣೆ ಕೊಟ್ಟು ಹೋಗುದು. ಎಣ್ಣೆ ಕೊಡ್ಲಿಕ್ಕೆ ಬರುದು ದಿನ ಅಲ್ವಾ. ಬ್ಯಾಡ್ ಹ್ಯಾಬಿಟ್ ಜಿಯಮೇಲ್. ಅಂದೆ ರೂಮ್ ಕೈತಲ್ಲ ಉಂಡೆ ದೂರ ಉಂಡೆ. ಅದೆಂತ ಡ್ಯಾನ್ಸಾ? ಬಾಟಲ್. ಓಕೆ ಓಕೆ. ದನ ಕೊಡಿ, ವೀಕೆಂಡ್ ಅವರದ್ದು ಕುಡಿತಾರೆ ಇವತ್ತು. ನೀವು ಎನ್ನ ಕೊಟ್ಟು ಪುಣ್ಯ ಕಟ್ಕೊಳ್ಳಿ, ಎಣ್ಣೆ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಅಂತೆ. ಎಣ್ಣೆ ಕೊಟ್ರೆ ಪುಣ್ಯನ ಬರ್ತದ ಅವರಿಗೆ. ಕೈತಲಿ. ಓಕೆ ಓಕೆ, ಗಮ್ಮತ್ ಅದೇ. ಅಂಚನ ವಿಡಿಯೋ ಪೂರ ಮಲ್ಪರೆ ಎಡ್ಡೆ ಆಗು. ಎಡ್ಡೆ ಉಂಡು ವಿಡಿಯೋಸ್ ಪೂರ ಜನಕ್ಕುಲು ಒವೆನ್ ತೋಪಿ ಪೂರಾಗಿಲ್ಲ ವಿಡಿಯೋ ಯೂಟ್ಯೂಬರ್ ಆತ. ಮಾರ್ನಿಂಗ್ 1 ಪೆಗ್ ಟೈಟ್ 1 ಪೆಗ್ ತಗೊಳ್ಳಿ. ಕೆಮ್ಮು ಇಲ್ಲ, ನಂಗೆ ಕೆಮ್ಮಿಲ್ಲ. ದನಗೆ ಕೊಡಿ. ನೋಡಿ, ಕೊಟ್ಟ ಮೇಲೆ ಪತ್ತೆ ಇಲ್ಲ ಈ ಜಿಯ ಮೇಲಿದ್ದು. ದಿನಾ ಬರುದು, ಎಣ್ಣೆ ಕೊಡುದು, ಹೋಗುದು. ಮಾರ್ನಿಂಗ್ ನೈಟಿಗೆ ಬಾಟ್ಲ್ ಅಲ್ವಾ ಅದು, ಹಾಳಾಗಲ್ಲ. ಜಿಯಮೇಲೆ ಎಣ್ಣೆ. ಹೌದು. ಬೇಡಪ್ಪ, ಮಾರ್ನಿಂಗ್ ಬೇಡ. ಕುಡುಕರ ಸಂಘ ಆಗ್ತದೆ ಮತ್ತೆ ಮಾರ್ನಿಂಗ್ ಕೊಟ್ರೆ. ಜಿಎಂಎಲ್ ಎಣ್ಣೆ ಯಾವ ಬ್ರಾಂಡ್ ಎಣ್ಣೆ ಹೇಳಿದ್ರೆ ಜಿಎಂಎಲ್ ಎಣ್ಣೆ. ಎಷ್ಟಾಯ್ತು ಗಂಟೆ? 10 ಗಂಟೆ ಆಯ್ತು. ಡನ್ ಅಂತಿದ್ದಾರೆ. ಏನ್ ಡನ್? ಕೊಕೊನಟ್ ಎಣ್ಣೆ. ಮತ್ತೆ ಬ್ರೇಕ್ಫಾಸ್ಟ್ ಎದಾಗ? ಟಿಫಿನ್ ಮಾಡಲ್ವಾ ನೀವು? ಕೊಕೊನಟ್ ಅಲ್ಲ ಬ್ರದರ್, ಶುದ್ಧ ಕುಡುಕರ ಎಣ್ಣೆ, ಜಿಎಂಎಲ್ ಎಣ್ಣೆ. ಹೌದು. ಬರೀ ಇರೆಗು ವರ್ಷ ಜಾಸ್ತಿ ತಿಕ್ಕುಜ. ಓಯ್ ಇರೆಗ್ ವರ್ಷ ಅಂದ್ ಹೆಂಗ್ ತಿಕ್ಕೊಂಡು ಲೈವ್ ಮಲ್ಪದೆ ಕಾಡಿರ್ನ 4 hours ಆಡ್ ಆತನು ಇನಿ ಕೌಂಟ್ ಮಲ್ಪೋಡು ಎತ್ತಡ ಇರೋ ಸೇಮ್ ವಿಡಿಯೋ ತುಂಡ ಆಡ್ ಆಪುಜಿ ಒಂಜೆ ಫೋನ್ ಬೇತೆ ಫೋನ್ ತುಂಡು ಓಕೆ ಒಂಜೆ ಫೋನ್ ಸೇಮ್ ತು ಯಾಡೆ ಆಡ್ ಆಪುಜವು ಅಳ್ಕೆನ್ ಕಾಡಿರ್ನ ದೀತೆಜಿ ಬಕೊಂಜೆಡು ಕುಡೊಂಜಿ ಒಂಜಿ ಫೋನ್ ಮಾತ ದೈತಿನಿ ನಿಜ ಕುಡುಕರೆ
ಸಮಾಜದ ಡಾಕ್ಟರ್ ಹೇಳ್ತಿದ್ದಾರೆ. ಮತ್ತೆ ತಿಂಡಿ ತಿನ್ಲಿಕ್ಕಿಲ್ವಾ? ಇಂದಿನ ಕುಡುಕರೇ ನಾಳಿನ ಪ್ರಜೆಗಳು. ನಾಳೆ ಪ್ರಜೆಗಳು ಹೇಳ್ತಿದ್ದಾರೆ. ಲೈವ್ 10 ವಿಡಿಯೋ ಪ್ಲೇ. కోడ ఏం పండేత 4 hours ఏడాతను ಕೆಲಸ ಕರೆಕ್ಟ್ ತೋಜೆ ತೆವು ಕಮ್ಮಿಲ್ ತೋಜೆ ನೆಕ್ಸ್ಟ್ ಡೇ ಆಡಾಪುಣ ಅಂಚೆ ಪುರ ಆಪುಣ ಇನ್ನಿತ ತೂತು ಜೇನ ಇನ್ನಿತ ಇಂಕ್ ಏತ ಆಡಾತನು ಕೌಂಟ್ ಮಲ್ಪುಡು ತೂಪೆ ಬೊಕ್ಕ ಪಂಡೆ ಎಸ್ ಬ್ರೋ ಪ್ರಜೆಗಳಿಗೆ ಸಪೋರ್ಟ್ ಬೇಕು ಹೇಳ್ತಿದ್ದಾರೆ. ಕುಡುಕರ ಸ್ವರ್ಗ. ಹೌದಾ, ನಿಮ್ಗೆ ಕೂಡ ಸಪೋರ್ಟ್ ಬೇಕಾ? ನಾನ್ ಮಾಡಲ್ಲಪ್ಪ ಕುಡುಕರಿಗೆ ಸಪೋರ್ಟ್. ನಾನು ಮಾಡಲ್ಲ. ಓಕೆ, ಕುಡುಕರಂದ್ರೆ ಆಗಲ್ಲ ನಂಗೆ. ಕುಡುಕರಿಂದ ದೂರ ನಾನು. ಹೌದಾ, ಯಾಕೆ ಸಚಿನ್? ಬೆಸ್ಟ್ ಸತ್ಯ ಹೇಳ್ತಾರಂತನಾ ಕುಡಿದ್ಮೇಲೆ? ಬೆಸ್ಟ್ ಯಾಕೆ? ಸತ್ಯ ಬಾಯಿಂದ ಬರ್ತದೆ ಕುಡಿದ್ಮೇಲೆ. ಎನ್ನ 50 ಗಂಟೆ ಉಂಡು ತುಲೈನಿ. 50 ಗಂಟೆ ಉಂಡು ತುಲೈನಿ. 50 ಗಂಟೆ ಬಂಡೈತಿ ಈರು 50 ಗಂಟೆ ಪಂಡ ತೂವೆರ ಆಪುಜಿ ಒಂಜಿ 7 ಗಂಟೆದ ಮಲ್ಪುಲೆ. 7 ಗಂಟೆ ಆಪಿನಾತ್ ವಿಡಿಯೋ. ಒಂಜೊಂಜಿ ವಿಡಿಯೋ 8 ಮಿನಿಟ್ಸ್ ಉಂಡು ಅವೇನ್ ಕೌಂಟ್ ಮಲ್ತದ. ಒಂಜಿ 7 hours ದ ಒಂಜಿ ಪ್ಲೇ ಲಿಸ್ಟ್ ಮಲ್ಪುಲೆ ಕರೆಕ್ಟ್ ಆಪುಂಡು. 7 hours ಮಲ್ತಾಡ ಇಜ ನಾವು ತೂಯಿನವೇ ಕೂಡ ಪ್ಲೇ ಆಪುಂಡತೆ ಕುಡಿದ ಮೇಲೆ ಸತ್ಯ. ಹೌದೌದು, ನಮ್ಮ ದೇಶ ಊರಿದೆ ಕುಡುಕರಿಂದ. ಇವರಿಗೆ ಗೊತ್ತಿಲ್ಲ ಅದು. ಅದೌದು, ಆದ್ರೆ ನಂಗೆ ಇಷ್ಟ ಆಗಲ್ಲ. ಕುಡ್ದ ಮೇಲೆ ಹೆಂಡತಿ ಒಟ್ಟಿಗೆ ಸತ್ಯ ಬಾಯಿ ಬಿಟ್ರೆ ಮೈಸೂರಿಯಲ್ಲಿ ಪೆಟ್ಟು. ಅಲ್ವಾ? ಹೊರಕ್ಕೆ ಪೆಟ್ಟು ಬೀಳ್ತದೆ. 4000 rupees ಆಗ್ಬೇಕು 50 hours ಬಾಕಿ. ಅದೇ ಹೇಳಿದಲ್ವಾ, ಕೊಡುವ ದಿನ ನೈಟ್ ಇಡ್ಬೋದಲ್ಲ. ಅದಕ್ಕೆಂದು 7 hours ಇದೊಂದು ಪ್ಲೇ ಲಿಸ್ಟ್ ಮಾಡಿ ಅಂತ ಹೇಳಿದ್ದು. 7 hours ಗೆ ನೀವು 100 ಹಾಕಿದ್ರೆ ಅದು ಕಂಟಿನ್ಯೂ ಬರಲ್ಲ. ಅದು ಅಂದ್ರೆ ನಮ್ಗೆ ಯೂಸ್ ಮಾಡ್ಬೇಕಲ್ಲ ಫೋನು. ಬೆಳಿಗ್ಗೆ ಫೋನ್ ಬೇಕಲ್ಲ, ಆವಾಗ ಅದು ಡಿಸ್ಕನೆಕ್ಟ್ ಆಗ್ತದಲ್ವಾ. ಆಮೇಲೆ ಕಂಟಿನ್ಯೂ ಇಟ್ರೆ ಅದು ಒಂದೇ ವಿಡಿಯೋದಲ್ಲಿ ಸ್ಟಾಪ್ ಆಗ್ತದೆ. ಅದಕ್ಕೆ ಹೇಳಿದ್ದು. ಚೆಕ್ ಮಾಡಿ ಬೇಕಾದ್ರೆ ನೀವು. ಮತ್ತೊಂದ್ಸಾರಿ ಪ್ಲೇ ಲಿಸ್ಟ್ಗೆ ಹೋಗಿ ಪ್ಲೇ ಆಲ್ ಅಂತ ಪ್ರೆಸ್ ಮಾಡಿದ್ರೆ ಅದು ನೋಡಿದ್ದೇ ಬರ್ತದೆ ಸ್ಟಾರ್ಟಿಂಗ್ ನಿಂದ. ನನ್ನ ಹೆಂಡತಿಗೆ ಎಲ್ಲಾ ಸತ್ಯ ಹೇಳಿ ಆಗಿದೆ ಮೊದ್ಲು. ಹೌದಾ? ಮದ್ವೆ ಆದ್ಮೇಲೆ ಏನಾದ್ರು ಇದ್ರೆ ಸಮಥಿಂಗ್ ಅದು ಕಷ್ಟ. ಓಕೆ, 7 hours. ಓಕೆ, ಅಂಚೆ ಮಲ್ಪಲೆ ಬೆಸ್ಟ್ ಅಂಚ. ಇರಾಗ ಏನ್ ತೂತಿನ ದಾಲ ಎಡೆ ಆತಜೆ 2 ದಿನ ತೂಯತ್ತೆ ದಾಲ ಎಡೆ ಆತಜೆ. ಅಯ್ಯೋ ಬೇಡ ಮಾರಯ್ಯ, ಬೇಡ. ಇವತ್ತು ಕುಡಿಯಲ್ಲ. ದನು ಬೇಕಂತೆ ಅವರಿಗೆ ರಜೆ ಕೊಡಿ. ನನ್ನ ಪಾಲಿದ್ದ ಅವ್ರಿಗೆ ಕೊಡಿ ಇವತ್ತು.
ಮದ್ವೆ ಆದ್ಮೇಲೆ ಯಾರೂ ಸಿಗಲ್ಲ, ಎಲ್ಲಿರುತ್ತೆ? ಹೇಗೆ ಹೇಳುದು? ನಿನಗೆ ಸುಮಿ ಕುತ್ಕೊಂಡು ಬರು. ಕೊಡೋಕೇನೆ ಬರುದಾ? ಹೌದಾ? ವೆರಿ ಬ್ಯಾಡ್. ಇಲ್ಲಿ ಡಾಕ್ಟರ್ನ ಫೀಸ್ ಕೂಡ ಜಾಸ್ತಿ, ಗೊತ್ತುಂಟಲ್ವಾ? ಬೆಳಿಗ್ಗೆ ಬೆಳಿಗ್ಗೆ ಕುಡ್ದು ಏನಾಗ್ತದೆ ಗೊತ್ತಾ? ಮತ್ತೇನ್ ವಿಶೇಷ? ಅಮ್ಮು ಅಮ್ಮು ಕೆಲಸ ಆಯ್ತಾ ಅಮ್ಮು? ಬನ್ನಿ ಅಮ್ಮು, ಎಷ್ಟು ದಿನ ಆಯ್ತು ನೀವು ಬರದೆ. ಒಂದು ದಿನ ಬನ್ನಿ ಅಮ್ಮು, ಅಮ್ಮು ಪ್ಲೀಸ್ ಅಮ್ಮು. ಡಾಕ್ಟರ್ ಪಿಕ್ ಜಾಸ್ತಿ ಅಂತ, ಫೀಸ್ ಜಾಸ್ತಿ ಫೀಸ್ಗೆ ಪಿಕ್ ಆಗಿದೆ ಅದು. ಡಾಕ್ಟರ್ ಫೀಸ್ ಜಾಸ್ತಿ ಅಂತ, ಅದಕ್ಕೆ ನಾನೇ ಮೆಡಿಸಿನ್ ತಗೊಳ್ಳೋದು. ಯಾವ ಮೆಡಿಸಿನ್ ಅದು? ಕೆಲ್ಸ ಎಲ್ಲ ಮುಗಿಸಿ ಬಂದ್ರ ಅಂತ ಅಮ್ಮು. ಅಲ್ವಾ ಅಮ್ಮು? ಊಟ ಮಾಡಿ ಬಂದ್ರ ಏನು? ಶಾರ್ಟ್ ಕಟ್. ಓಕೆ ಓಕೆ. ಅವೇನ್ చెయ్యి పిక్ పడిన ఫోటో అప్పుడు చెప్పేది ఉండవంಡ. ಊಟ ಇಷ್ಟು ಬೇಗ ಸುಮ್ಮನೆ ಸೇಸ್ ಲೇಟಾ? ನಾನ್ ಮಾಡ್ತೀನಿ 12 ಗಂಟೆಗೆ ಇಲ್ಲಿ. ಸರಿ ಬಾರ್ಸಿದೀರಾ ಏನು ಮಾರ್ನಿಂಗ್ ಅಲ್ವಾ? జప్లి 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 భయ్యాల అక్కడయ్య భయ్యాల ఇవ్వకు లక్క ఇవ్వక. బాయ్ బాయ్ బాయ్. ನಾನೈಸೆ ನಿದ್ರೆ ಇರ್ಪುಣ ಅವರ ಎಚ್ಚರಿಕೆ ಅದು. ಜಪ್ಪಿ 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 ಭಯ್ಯ ಬಿಜಿ ಗೊಬ್ಬರ ಅಯ್ಯೋ ದೇವ ಸಾದ ಗೊಬ್ಬರ. ಡ್ಯೂಟಿಗೆ ಮಾತ್ರ ಫ್ರೀ ಅವ್ರಿಗೆ ಇರದೆ, ರಜೆಕ್ ಬಿಸಿ. ಎಣ್ಣೆ ಪಾಡ್ದೆ ಗೊಬ್ಬನ ಏನು? ಓಹೋ ಲೇಡೀಸ್, ಓ ಗುಡ್ ಗುಡ್, ಮಜಾ ಮಜಾ. ವಿಡಿಯೋ ಮಾಡ್ಕೋತಾರೆ ಗಮ್ಮತ್ ಅಲ್ಪ. ಹೆಚ್ಚಿಗೆನ್ನ ಅಪರೂಪಕ್ಕೂ ಈ ಜಾಸ್ತಿ ಪರ್ಪುಜಿ ನಾನು ಜಸ್ಟ್ ಮರಳು ಕಟ್ಟುನಿರಡ ಅಂದ್ರೆ ಒನ್ ಪೆಕ್ಕ 2 ಪೆಕ್ಕ ಮತ್ತೆ ಒಮನ್ ಪೂರ ಬತ್ತಿನಗೆ ನೆಂಚ ಸ್ಟೇ ಒಲ್ ಮಲ್ಪುವೆ ಹೋಟೆಲ್ ಡೆ ಪೂರ ಮಲ್ಪುನೆ ರೂಮ್ಸ್ ಪೂರ ತಿಕ್ಕುಂಡು ಅಲ್ಪ.
ಅಂದೆ ಪುರ್ಸತಿಜ್ಜಿ ಸೆಲೆನ ಸಪೋರ್ಟ್ പോടും ഒരു ദിനം വേപ്പം ನಮ್ಮ ಇಕ್ ಬರ್ಪೆರತೆ ಜಾಗಲ್ನ ಇಕ್ಲ ಪೋಡ ಬಕ ನೀ ವಿಡಿಯೋ ಬತ್ತನ ತೂಪಿನಿ ಎಡ್ಡೆ ಪೂರ ಎಡ್ಡೆ ಉಂಡಿರ್ನ ವಿಡಿಯೋಸ್ ಗಮ್ಮತ್ ಮಾತ ಮದಿಮೆ ಅತಿನಾನಿ ಉಪ್ಪುನು ಅವೆಂತು ಓಡು ಗಮ್ಮತ್ ಐತೆ ಟೈಮ್ ಪಾಸ್ ಅಡ್ಡೈತೆ ನಮ್ದು ಲೈಫ್ ಉಂಡಿರ್ನ ಪೂರ ಜಾಲಿ ಅದು ಮಲ್ಪಾರ ಅಂಚಿನ ಜನಕ್ಕೂ ಇಷ್ಟ ಮಲ್ಪೇರು ಹೊರ ತೂವಿರ ಪರ್ಸೆಂಟ್ ಬೊಕ್ಕ ವೆಯ್ಟ್ ಮಾಡ್ತಂದು ಇಪ್ಪೇರು ನಮ್ಮ ವಿಡಿಯೋದಾಗ ದಾದ ಬಾಲೇರ್ ನಾಣ ಪೊಣ್ಣ ಒಂದೊಂದು ಎಂಜಾಯ್ ಮಲ್ಪೊಡಿ ಮೂರ್ಪ ಎಂಕೆಲ್ಲ ಏರ್ಲ ಜಾಸ್ತಿ ಫ್ಯಾಮಿಲಿ ಏರ್ಲ ಇಜ್ಜೆ ಬೋರ್ ಒಂದು ಬಾಲೆ ಓಕೆ ಗುಡ್ ಗುಡ್ ಲಕ್ಷ್ಮಿ ಒಂದೊಂದು ತೂಪೈತೆ ವಿಡಿಯೋಡು ಗೊತ್ತಾಗೋಣ ವಿಡಿಯೋ ನಾನು ನಮ್ದೆ ಎಡ್ಡೈತೆ ವಿಡಿಯೋ ಮಲ್ಪೆಲ್ಲ ಎಡ್ಡೆಕ್ಕಿದೆ ಬೋಂಡ ಗಮ್ಮತ್ ಮಾರೆ ಲೈಫ್ ಇರ್ನ ಅಂಚ ಊರ್ದಾತ ಎಣ್ಣು ಜೊತೆ ಹೋಳು ಪೋಡು ನಾನು ಮುಲ್ಪನಿ ಗಮ್ಮತ್ ಆತು ಇನ್ನ ರೂಮ್ ಊರ್ದಾಗಲ್ ಪುಲ ಉರ್ಲೆರ ಪಾಟಿದ ಬೋಟಲ್ ಮಾತ ಪೋಲು ಅಂಚ ಮನ್ಪೆರೆ ಪೋಪುಜಿ ಪೂರ ಪಾಡ್ರಿಡ್ಚಿರತ್ತೆ ವಿಡಿಯೋ ಪೂರ ಎಡಿಟ್ ಮಲ್ಪೊಲೆತೆ ಅವಂದು ಎರ್ನಾಳಿತ್ತಂದ ಲೆಕ್ಕರ ಬೇರೆ ದುಮ್ಮಿತ್ತೀರಾ ಲೆಪ್ಪೊಲೆತೆರೆ ದಾಯಿಗಾಪುಜಿ ನಾನೊಂಜಿ 5 minutes ಎಂಡ್ ಮಂತ್ ಬೆತ್ತಗಲ್ಲ ಲೈವ್ ಪೂರೊಂಡು ಬಾಲೆ ಮಲ್ಲ ಅವಡು ಒಂದೊಂದೆ ದುಂಬು ಇತ್ತೆರೆ ಮುಲ್ಪ ಮಲ್ಲ ಎಂಡ ಸ್ಕೂಲ್ ಪಾಡೋಡತೆ ಬೊಕ 1 year ಆಕಿನ ವಿಂಟರ್ ಪುಡ್ಲಿ ಥ್ಯಾಂಕ್ ಯು ಅಮ್ಮು ಯಾರಿದ್ದಾರೆ ಅಮ್ಮು ಲೈವ್ ಅಲ್ಲಿ ಬರ್ಬೇಕು ಎಂಡ್ ಮಾಡ್ಬೇಕೀಗ 5 minutes ಅಲ್ಲಿ ಓಕೆ ಬಾಯ್ 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 ಥ್ಯಾಂಕ್ಸ್ ತಾನು ಪ್ಲೇ ಲಿಸ್ಟ್ ಮಲ್ಪುಲೆವೆ ಬಯ್ಯ ತುಂಬ ಇನಿ ಬಯ್ಯಗ್ ರೆಡ್ ಎಲ್ಲ ತೂಪೆ ನಗು ಸಿಸ ನಾಗಿದ್ದಾರ ಸಾರಿ ಬರ್ತೀನಿ ಓಕೆ ಓಕೆ ಬಾಯ್ ಜಿಪ್ಲಿ ನೋಡಿ ಹೆಣ್ಣು ಮಾಡುವಾಗ 5 ಜನ ನೋಡ್ತಾ ಇದ್ದಾರೆ ನೋಡಿ ಇದೇ ಆಗುದು ಹೋಗಿ ಹೋಗಿ ಹೆಣ್ಣು ಮಾಡ್ಬೇಕು
ಮಾಡ್ತೇನೆ ಅಂತ ಅಲ್ಲಿ ಹೋಗ್ಬೇಕಲ್ಲಿ ಜಸ್ಟ್ ಸ್ಟಾರ್ಟ್ ಮಾಡಿದ್ದ ಅವರು. ಇಲ್ಲಿ ಯಾರು ಇಲ್ಲಲ್ಲ ನೋಡಿ, ಹೋಗಿ ಹೇಳಿದೆ ಹೋದ್ರು. 5 ಜನ ಇದ್ರು 3 ಆದ್ರು. 2 ಗಂಟೆ ಆಗ್ತಾ ಬಂತು, ಅದಕ್ಕೆ ಹೇಳಿದ್ದು ಎಂಡ್ ಮಾಡುವ ಅಂತ. ಓಕೆ, ಬಾಯ್ ಬಾಯ್ ಅಮ್ಮು, ಮತ್ತೆ ಸಿಗೋಣ. ಬ್ಲೂ ತೆಗಿಲ್ಲ ನಾನು, ಬ್ಲೂ ತೆಗಿತೀನಿ, ಎಂಡ್ ಮಾಡ್ತೀನಿ ಅಲ್ವಾ. ಅಮ್ಮು ಜೊತೆ ತೆಗಿತೀನಮ್ಮ, ಓಕೆನಾ. 10:30 ಇಲ್ಲಿ ಎಷ್ಟಾಯ್ತು? ಹಾ 10:30 ಇನ್ನು ಬರ್ಲಿಲ್ಲಲ್ಲ. ಇನ್ನು ಬರ್ಬೇಕಾ? ಇನ್ನು ಬರ್ಬೇಕಾಗಾದ್ರೆ ಅಲ್ವಾ, ಆಗ್ಲಿಲ್ಲಲ್ಲ. 10:30, 10:30 ಅಂದ್ರೆ 9 ಗಂಟೆ ಸ್ಟಾರ್ಟ್ ಆಗಿದೆ. ಸರಿ ಓಕೆ ಬರ್ತೀನಿ. ಬೇರೆ ಐಡಿಯಿಂದ ಬರ್ಬೇಕು. ಥ್ಯಾಂಕ್ಸ್ ಅಮ್ಮು. ಬ್ಲೂ ತೆಗ್ದ ಮೇಲೆ ಎಂಡ್ ಮಾಡುದು. ಮತ್ತೆ ಯಾರು ಬರ್ತಾರೆ, ಯಾರು ಇರ್ತಾರೆ, 5 hours ಇರ್ತಾರೆ ಯಾರು. ಇಲ್ಲಿ ಸುಮ್ಮನೆ ಹೌದೌದು 12 ಆಯ್ತು. ಸ್ವಲ್ಪ ಕನ್ಫ್ಯೂಸ್ ಆಯ್ತಮ್ಮ. ಆಮೇಲೆ ಹೊರ ಬರ್ತಾರೆ, ಮತ್ತೆ ಯಾರು ಬರ್ತಾರೆ ಗೊತ್ತಿಲ್ಲ. 2 minutes ಅಮ್ಮ, 2 minutes. 2 minutes ಇದ್ದೀರಾ? 2 hours ಫುಲ್ ಆಗ್ತದೆ 2 minutes ಇದ್ರೆ. 158 ಆಯ್ತು. ಇದ್ದೀರಮ್ಮ? ಸಪೋರ್ಟ್ 1 minute ಬಾಕಿ ಇದೆ. 1 minute ಸಪೋರ್ಟ್ ಮಾಡಿ, ಫಾಸ್ಟ್. only 1 minute. Thank you. ಚಲೋ ಆಯ್ತು, 2 hours ಆಯ್ತಮ್ಮ. ಹಾಗಾದ್ರೆ ಬಂದ್ ಮಾಡೋದು. ಚಿನ್ನ ನಿನ್ನ ಮುದ್ದಾಡುವೆ, ಬೇಡ. ಸಚಿನ್ ಎಂಡ್ ಮಾಡ್ತೀನಿ. ನಾಗುಗೆ ಹೋಗ್ಬೇಕು, ನಾಗು ಲೈವ್ಗೆ. ಅದಕ್ಕೆ ಬ್ಲೂ ತೆಗ್ದಿದೆ ಎಲ್ರದ್ದು, ಓಕೆನಾ. ಎಂಡ್ ಮಾಡ್ಲಾ ಸಚಿನ್? ಕೆಲ್ಸ ಆಗ್ಲಿಲ್ಲ, ಸಪೋರ್ಟ್ ಹೋಗ್ಬೇಕು. ಓಕೆ ಆಲ್, ಥ್ಯಾಂಕ್ ಯು ಸಚಿನ್, ಥ್ಯಾಂಕ್ ಯು ಅಮ್ಮು. ಎಂಡ್ ಮಾಡ್ತೀನಿ ಬಾಬಾ, ಬಾಯ್ ಅಮ್ಮು ಡಾರ್ಲಿಂಗ್, ಬಾಯ್ ಸಚ್ಚು, ಥ್ಯಾಂಕ್ ಯು, ಬಾಯ್ ಅಕ್ಕ. ಓಕೆ, ಮತ್ತೆ ಟೈಮ್ ಇದ್ರೆ ಮಾಡ್ತೀನಿ, ಓಕೆನಾ. ಬಾಯ್ ಅಮ್ಮು, ಟೇಕ್ ಕೇರ್, ಬಾಯ್. ಮತ್ತೆ ಸಿಗ್ತೀನಿ ಬೇರೆ ಲೈವ್ ಅಲ್ಲಿ, ಬಾಯ್.